ಅಧರ ಮಧುರ ಮಧುರ ಕನ್ನಡ ಪ್ರೇಮ ದುಂಬಾಚಾಯಿ ದುಂಬಾಚಾಯಿ ಸೃಷ್ಟಿ ಅಲ್ಲ ನೀನು ಏನು ಏನು ಮೌಲ್ಯ ಮೌಲ್ಯ ಬಾ, ನಿನ್ನ ಹಾಡಿನ ಮೌಲ್ಯ ನಮಗೂ ಗೊತ್ತಾಗಲಿ ಬಾ. ಎದ್ ಬಾ, ಫಸ್ಟ್ ಎದ್ ಬರ್ಬೇಕು.
ಯಾವ ದೇವಶಿಲ್ಪಿ ಕಾಡಿದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯ ಚೆನ್ನ ಪ್ರೀತಿ ತೇರಿನಿಂದ ಏರಿ ಬಂದ ಚೆನ್ನ ಬಿರುಗಾಳಿಯಂತೆ ಹೊತ್ತು ಹೋದೆ ನನ್ನ ಊರ್ವಶಿಯ ತಂಗಿಯೋ ಮಾತನಾಡೋ ವೀಣೆಯೋ ಮನ್ಮಥನ ತಮ್ಮನೋ ವಾತ್ಸಯ್ಯನ ಅಣ್ಣನೋ ನಿನ್ನಲೇ ನಾ ಸೇರಿ ಹೋದೆ ಯಾವ ದೇವಶಿಲ್ಪಿ ಕಾಡಿದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯ ಚೆನ್ನ ಬಿರುಗಾಳಿಯಂತೆ ಹೊತ್ತು ಹೋದೆ ನನ್ನ ಮನ ಎರಡರ ಮಿಲನ ಹೊಸ ಕವನ ಎಂದು ಬರೆದಿದೆ ನಯನವು ಮೌನದಿ ಸುಖದ ಅನುಭವದ ಕತೆ ಹೇಳಿದೆ ನನ್ನ ತೋಳಿನಲ್ಲಿ ಇನ್ನು ಸೇರು ಬಾ ಓ ಪ್ರಿಯತಮಿ ತಪಾ ಓ ಪ್ರಿಯತಮ ಮುದ್ದು ಮುಖ ನನ್ನ ಆಸೆ ಕೆಣಗಿದೆ ತಾಳು ತಾಳು ಏಕೆಂದೆ ಗುಂಗಲೇ ಹೋದೆ ಯಾವ ದೇವಶಿಲ್ಪಿ ಕಾಡಿದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯ ಚೆನ್ನ ಪ್ರೀತಿ ತೇರಿನಿಂದ ಏರಿ ಬಂದ ಚೆನ್ನ ಬಿರುಗಾಳಿಯಂತೆ ಹೊತ್ತು ಹೋದೆ ನನ್ನ ಮುದ್ದು 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 ಗಿಣಿಯೇ ಕಣ್ಣಿನಲ್ಲಿ ಕೊಂದೀನಿಯೇ
ಹಲೋ ಹಲೋ ನೋಡ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ. ನೋಡ್ತೀಯಾ? ಮಲೆನಾಡಿನ ಇವ್ರದ್ದು ಸೇರಿ ನಮ್ಮ ಹಾಡು ಹೊಸತನ
ಎಷ್ಟು ಜನಕ್ಕೆ ನಾವು ಈ ಥರನೇ ಹಾಡಬೇಕಂತ ಅನಿಸ್ತಿದೆ? ಎಷ್ಟು ಜನರಿಗೆ ಕಾನ್ಫಿಡೆಂಟ್ ಇಲ್ಲ? ಅಂದಾಜಿಗೆ ಕೈ ಎತ್ತೋದಲ್ಲ, ವಿಶ್ವಾಸದಿಂದ ಕೈ ಎತ್ತಬೇಕು. ನನಗೂ ಹೀಗೆ ಹಾಡಬೇಕಂತ ಅನಿಸ್ತಾ ಇದೆ ಅಂತೇಳಿ. ಗುಡ್. ಈ ಒಂದು ಗೀತೆ ನಂತರ ಇಲ್ಲಿ ನಮ್ಮ ಪತ್ರಕರ್ತ ಮಿತ್ರರು ನಿಮಗೆ ಬಲೂನ್ಗಳನ್ನ ಕೊಡ್ತಾರೆ. ಅದನ್ನ ಊದ್ಕೊಂಡು ಹಾಗೆ ಇಟ್ಕೊಂಡಿರ್ಬೇಕು. ಅದು ಒಂದು ಟಾಸ್ಕೇ ನಿಮಗೆ. ಓಕೆ, ಅದೇನನ್ನೋದು ಸೀಕ್ರೆಟ್ ನಮಗೂ ಹೇಳಿಲ್ಲ. ಇಷ್ಟು ವಿಷಯ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಒಂದು ಗೀತೆ ಕೇಳೋಣ, ಆಗ್ಬೋದಾ? ಯಾವ್ದು ಕೇಳೋಣ ಸಾಂಗು? ಸುಂದರಿ ಸುಂದರಿ ಕಣ ನೀನಾ? ಹಲೋ ಹಲೋ. లేలే పాడి లేలే పాడి లేలే పాడిగా పాడి లేలే టోపేలే లేలే పాడిగా ಕಾಡಿನಲ್ಲಿ ನೋಡು ನಮ್ಮ ರಾಜ್ಯದೋಲಗ ಹಾದಿಯಲ್ಲಿ ಮೋಜ ನೋಡು ಎಂತ ಚಂದಗ ಹಟ್ಟಿಗೆ ನಾನು ಬರಲೇನೆ.
ಲೇಲೆ ಪಾಡಿಗ ಪಾಡಿ ಲೇಲೆ ಬೋಪೇಲೆ ಲೇಲೆ ಪಾಡಿಗ ಮಲ್ಲಿಗೆ ಜಡೆಯ ಮುಡಿಯೋಳೆ ಆಹಾ ಮಲ್ಲಿಗೆ ನಡೆಯ ನಡೆಯೋಳೆ ನಲ್ಲೆಯ ಹೆಜ್ಜೆ ಕಲ್ಲೆಂದು ಕೆಚ್ಚೆ ತಂದೈತೆ ಅನುರಾಗ ಪಾಡಿ ಲೇಲೆ ಬೋಪೇಲೆ ಲೇಲೆ ಪಾಡಿಗ ಕಾಡಿನಲ್ಲಿ ನೋಡು ನಮ್ಮ ರಾಜ್ಯದೊಲಗ ಹಾದಿಯಲ್ಲಿ ಮೋಜು ನೋಡು ಎಂದ ಚಂದಗ ಲೇಲೆ ಲೇಗ ಮಜನು ಲೇಲೆ ಲೇಗ ಲೇಲೆ ಲೇಗ ಮಜನು ಲೇಲೆ ಲೇಗ ಲೇಲೆ ಲೇಗ ಮಜನು ಲೇಲೆ ಲೇಗ ಹಲೋ ಎಸ್ ಎಲ್ರಿಗೂ ಬೆಲೂನ್ ಕೊಟ್ಟಿದ್ದೇನಲ್ವಾ ಎಲ್ರಿಗೂ ಸಿಕ್ಕಿದ್ಯಾ ಬೆಲೂನು ಸಿಕ್ಕಿದೆಯಲ್ಲ ಯಾರು ಈಗೆಲ್ಲ ಊದ್ಕೊಂಡು ಎಲ್ಲ ರೆಡಿ ಇಟ್ಕೊಳ್ಳಿ ಎಲ್ಲ ತೋರಿಸ್ಬೇಕು ಶೋ ಮಾಡಬೇಕು ಕಾರ್ಯಕ್ರಮಕ್ಕೆ ನೋಡಿ ಎಷ್ಟು ಚಂದ ಆಗ್ತಿದೆ ಎಸ್ ಬೆಲೂನ್ ಒಂದು ಕೇಳ್ತಿದ್ದಾರೆ ಎಲ್ರಿಗೂ ಬೆಲೂನ್ ಇದೆ ದಯವಿಟ್ಟು ಸಿಗದೆ ಇರೋರು ಕೇಳ್ಕೊಳ್ಳಿ ಮಾಜಿ ಅಧ್ಯಕ್ಷರೇ ಬೆಲೂನ್ ತಗೊಳ್ಳಿ ಗಾಯಕರು ತಗೊಳ್ಳಿ ಕೊಡಿ ಇಟ್ಕೊಳ್ಳಿ ಹೇಳ್ತೀನಿ ಹೊಡೆದವ್ರಿಗೆ ಕೊಡ್ರಿ ಬೆಲೂನ್ ಬೇಕಾ ಎಸ್ ಕಡ್ಡಿ ಸಿಕ್ತಿದಲ್ಲ ಸಿಕ್ಕಿದೆ ಎಲ್ರಿಗೂ ಬೆಲೂನ್ ಸಿಕ್ತಲ್ಲ ಎಲ್ಲ ಊದ್ಕೊಂಡು ರೆಡಿಯಾಗಿ ಸಾಕು ಜಾಸ್ತಿ ದೊಡ್ಡದಾಗಿ ಊದ್ಬೇಡಿ ಬಡ್ ಅನ್ಸುತ್ತೆ ಆಮೇಲೆ ಇನ್ನೊಂದು ಕೇಳಿದ್ರೆ ಒಂದೊಂದು ಕೊಡ್ಬೋದು ಜಾಸ್ತಿ ಇಲ್ಲ ಊದಿದ್ರಾ ಎಲ್ಲ ಸ್ಟೂಡೆಂಟ್ಗಳು ಊದಿದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಜಸ್ಟ್ ಸ್ವಲ್ಪ ನಮ್ಮ ವಿಡಿಯೋಗ್ರಾಫರ್ ಎಲ್ಲ ಮಕ್ಕಳನ್ನ ಸ್ವಲ್ಪ ಕವರ್ ಮಾಡಿ ಇದು ನಮ್ಮ ಕಾರ್ಯಕ್ರಮ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಚೆನ್ನಾಗಿ ಕಾಣ್ತಿದೆಯಲ್ವಾ ಜಾಸ್ತಿ ಅಲ್ಲಾಡ್ಸಕ್ ಹೋದ್ರೆ ಒಡೆದೋಗುತ್ತೆ ಸ್ವಲ್ಪ ನಿಧಾನ ಅದೇ ತರ ದೊಡ್ಡವರು ಕೂಡ ಇದ್ದೀರಾ ನಿಮ್ ಬೆಂಬಲ ಬೇಕು ನೀವು ಸ್ವಲ್ಪ ಬೆಲೂನಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ ಎಸ್ ಎಲ್ರಿಗೂ ಸಿಕ್ಕಿದೆ ಅಲ್ವಾ ಬೆಲೂನ್ ಎಲ್ಲ ಊದಿ ಆಯ್ತಾ ಟಾಸ್ಕ್ ಸ್ಟಾರ್ಟ್ ಮಾಡೋಣ ಟಾಸ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಒಂದು 2 ಮೋಟಿವೇಶನ್ ನಮ್ಮ ಅಮರಣ್ಣ ಹೇಳಿ ನನಗೆ ಕೊಡ್ತಾರೆ ಈ ಸ್ಪರ್ಧೆಗೆ ಎಲ್ಲರೂ ರೆಡಿನಾ? ಯಾರಿಗೆ ಬೆಲೂನ್ ಬೇಕು ಕೈ ಎತ್ಬಿಡಿ. ಒಂದು ಒಳ್ಳೆ ಬಹುಮಾನ ಇದೆ ವಿಜೇತರಿಗೆ.
ಹಲೋ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ರೆಡಿ ಇದ್ದೀರಾ ಎಲ್ಲರೂ? ಈ ಒಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಪ್ರಯುಕ್ತ ಎಲ್ರಿಗೂ ಕೂಡ ಕವಿ ವಿಚಾರನು ಹೇಳ್ಕೊಟ್ಟಿದ್ದಾರೆ. ರಾಜ್ಯ, ರಾಷ್ಟ್ರ, ವಿವಿಧ ಪ್ರತಿಯೊಂದು ಕ್ವಶನ್ ಆನ್ಸರ್ನ ನೀವು ಇಲ್ಲಿ ಕೇಳಿದ್ದೀರಾ ಅಲ್ವಾ? ಕಾಂಪಿಟ್ ಕೂಡ ಮಾಡಿದಿರಿ. ಏನಾದರೂ ಸ್ವಲ್ಪ ಭಿನ್ನವಾಗಿ ವಿಭಿನ್ನವಾಗಿರ್ಬೇಕಲ್ವಾ? ಖುಷಿ ಆಗ್ತಿದೆ, ಬೆಲೂನ್ ಹಿಡ್ಕೊಳ್ಳೋಕೆ ಖುಷಿ ಆಗ್ತಿದೆ ಸ್ವಲ್ಪ. ಎಸ್, ನಿಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರೂ ಹಿಂಗೆ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಪತ್ರಿಕಾ ದಿನಾಚರಣೆಗೆ ಬಂದಿರಿ ನೀವು ಕೊಡುವಂಥ ಶುಭ. ಎಸ್, ಟಾಸ್ಕ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಎಲ್ಲರ ಹತ್ರ ಬೆಲೂನ್ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾರ್ಯಾರು ಎರಡು ಇಟ್ಕೋಬೇಡಿ, ಇದೇ ಟಾಸ್ಕ್ ಕಂಡೀಷನ್. ಯಾರ ಹತ್ರ ಎರಡೆರಡು ಬೆಲೂನ್ ಇದೆಯಾ ನೋಡಿ, ಅವ್ರವರೇ ಚೆಕ್ ಮಾಡ್ಕೊಳ್ಳಿ. ಎರಡಿದ್ರೆ ಹೇಳ್ಬೇಡಿ, ಅವರು ಈ ಟಾಸ್ಕಿಂದ ಹೊರಗೆ ಹೋಗ್ತಾರೆ. ಟಾಸ್ಕ್ ನಂಬರ್ 1 ಕಂಡೀಷನ್ಸ್. ಯಾರ ಹತ್ರ ಎರಡು ಬೆಲೂನ್ ಇದೆಯಾ? ಒಬ್ಬೊಬ್ಬರ ಹತ್ರ ಒಂದೇ ಬೆಲೂನ್ ಇರಬೇಕು, ಒಂದು ಕಡ್ಡಿ ಇರಬೇಕು. ಟೂತ್ ಪಿಕ್ಸ್ ಕೊಟ್ಟಿದ್ದೀನಿ ಎಲ್ರಿಗೂ. ಎಲ್ಲರ ಹತ್ರ ಒಂದೊಂದೇನಾ? ಕರೆಕ್ಟಾ? ಎಸ್. ನೋಡಿ, ಟಾಸ್ಕ್ ಈ ಒಂದು ಕಾರ್ಯಕ್ರಮ ಒಂದು 5 ನಿಮಿಷ ಮಾತ್ರ ಇರುತ್ತೆ. ವಿನ್ನರ್ ಒಬ್ಬರಾಗಿರ್ತಾರೆ, ಆಗದೇನೂ ಇರ್ಬೋದು, ಹೇಳಕ್ಕಾಗಲ್ಲ. ವಿನ್ನರ್ ಒಬ್ಬರಾಗಿರ್ತಾರೆ, ಆಗದೇನೂ ಇರ್ಬೋದು. ನಿಮ್ಮ ಟ್ಯಾಲೆಂಟಿಗೆ ಬಿಟ್ಟಿದ್ದು. ಟ್ಯಾಲೆಂಟ್ ತೋರಿಸ್ಬೋದಲ್ಲ ಮಕ್ಕಳೇ ನೀವೆಲ್ಲ? ಎಸ್. ಟ್ಯಾಲೆಂಟ್ ಏನು ಅಂತಂದ್ರೆ, ನಿಮ್ಮ ಕೈಯಲ್ಲಿ ಒಂದೊಂದು ಕಡ್ಡಿ ಕೊಟ್ಟಿದ್ದೀನಿ ಚುಚ್ಚೋದಿಕ್ಕೆ. ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ, ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ಯಾರೂ ಕೂಡ ಸ್ಟೂಲ್ನ ಮುರಿಬೇಡಿ, ಚೇರಿಗೆ ಹತ್ತಬೇಡಿ, ಕ್ಯಾಮ್ರಾಗಳಿದೆ, ಮುಂದೆ ಬರಬೇಡಿ. ನಿತ್ತಲ್ಲೇ ಸ್ಪೋರ್ಟ್ಸ್, ಅದು ಅಲ್ಲೇ ಕೂತಲ್ಲೇ ಸ್ಪೋರ್ಟ್ಸ್. ಫೈನಲ್ ವರೆಗೆ ಒಂದು 5 ನಿಮಿಷ ಟೈಮ್ ಕೊಡುತ್ತೆ. ಕೌಂಟ್ ಡೌನ್ ಆಗುತ್ತೆ. ಈಗ 5 ನಿಮಿಷ ಟೈಮ್. ಅಷ್ಟರೊಳಗೆ ಫೈನಲ್ ಆಗಿ ಯಾರ್ದು ಬೆಲೂನ್ ಉಳಿಸ್ಕೊಳ್ತೀರೋ ಅವರೇ ಈ ಟಾಸ್ಕ್ ವಿನ್ನರ್. ಏನ್ ಮಾಡ್ಕೊಳ್ತೀರೋ ನೋಡಿ. ಕೌಂಟ್ ಡೌನ್ ಸ್ಟಾರ್ಟ್. ಎಸ್, ಕಣ್ಣು ನೋಡ್ಕೊಳ್ಳಿ. ಅದ್ಭುತವಾಗಿದೆ. ದಯವಿಟ್ಟು ಕ್ಯಾಮರಾಮನ್ ಎಲ್ಲ ತೋರಿಸಿ ಎಲ್ರಿಗೂ. ನಮ್ಮ ಪತ್ರಿಕಾ ದಿನಾಚರಣೆದು ಒಂದು ವಿಭಿನ್ನ ಕಾರ್ಯಕ್ರಮ, ಎಲ್ರಿಗೂ ಕೂಡ ಇದೊಂದು ಮಾದರಿ ಆಗಬೇಕು. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನೋಡಿ, ಎಷ್ಟು ಉತ್ಸುಕರಾದ್ರಲ್ವಾ? ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ಒಂದು ವ್ಯಾಲ್ಯೂಬಲ್ ಆಯ್ತು. ಎಸ್, ಚೇರ್, ಸ್ಪೀಕರ್ ಎಲ್ಲ ನೋಡ್ಕೊಳ್ಳಿ. ಜಗಳ ಮಾಡಬೇಡಿ, ಕಣ್ಣು ನೋಡ್ಕೊಳ್ಳಿ. ಎಸ್, ತುಂಬಾ ಚೆನ್ನಾಗಾಗ್ತಿದೆ. ಕ್ಯಾಮ್ರಾ ನೋಡ್ಕೊಳ್ಳಿ. ಕ್ಯಾಮ್ರಾ, ಸೆಟಪ್ಸ್, ಎಕ್ವಿಪ್ಮೆಂಟ್ಸ್, ಚೇರ್ ಯಾವುದಕ್ಕೂ ಡ್ಯಾಮೇಜ್ ಆಗಬಾರ್ದು. ಎಸ್, ನಾ ಮೊದಲೇ ಹೇಳಿದ್ದೀನಿ, ಯಾರು ಕೂಡ ಜಗಳ ಮಾಡಬಾರ್ದು, ತುಂಬಾ ಕೂಲ್ ಆಗಿರ್ಬೇಕು. ಎಸ್, ತುಂಬಾ ಚೆನ್ನಾಗಿದೆ. ಎಸ್, ನೋಡ್ತಾ ಇದ್ದೀನಿ ನಾನು ಯಾರ್ಯಾರ್ದು ಪೆಂಡಿಂಗ್ ಇದೆ ಅಂತ. ರೂಮಿಂದ ಹೊರಗೆ ಹೋಗ್ಬಾರ್ದು ಯಾರು ಕೂಡ. ಚೇರ್ ಇಂದ ಹೊರಗೆ, ಬಾಗ್ಲಿಂದ ಆ ಕಡೆ ಹೋಗ್ಬಾರ್ದು. ಇದು ಟಾಸ್ಕ್ ಇದು ಕಂಡೀಷನ್. ಈಗ ಊದ್ತಿರೋರು ಯಾರು ಇಲ್ಲ, ಫಸ್ಟೇ ಹೇಳಿದ್ದೀನಿ. ಈಗ ಊದಿ ಬಂದಿ ಬೆಲೂನ್ ಯಾವುದಿಲ್ಲ, ಫಸ್ಟ್ ಊದ್ದವ್ರು ಮಾತ್ರ. ನಾನು ಹೇಳಿದ್ದೀನಿ, ಯಾರ ಹತ್ರ ಫೈನಲ್ ಆಗಿ ಬೆಲೂನ್ ಉಳಿಯುತ್ತೆ ಅವರೇ ಈ ಟಾಸ್ಕ್ ವಿನ್ನರ್. ಯಾರಾದ್ರೂ ಒಬ್ರು. ಅದೇ ರೀತಿ ಯಾರು ಕೂಡ ಬಾಗಿಲು ತೆಗೆದು ಹೊರಗೆ ಹೋಗಂಗಿಲ್ಲ. ಒಂದು ಬೆಲೂನ್ ಉಳಿದ್ರೆ ಅವರೇ ವಿನ್ನರ್. ಉಳಿತಾ ಇಲ್ವಾ ಗೊತ್ತಿಲ್ಲ, ದಯವಿಟ್ಟು ಅವ್ರವ್ರ ಚೇರಲ್ಲೇ ಕೂತ್ಕೊ. ಎಸ್, ಆಮೇಲೆ ದಯವಿಟ್ಟು ದೊಡ್ಡ ಸ್ವಲ್ಪ ಗೊತ್ತಿದ್ರು ಚೇರ್ನ ರೆಡಿ ಮಾಡ್ಕೊಂಡು ಕೂತ್ಕೊಳ್ಳಿ. ಅಲ್ಲಲ್ಲೇ ಲೈನಲ್ಲಿ ಹಾಕೊಂಡೇ ಕೂತ್ಕೊಳ್ಳಿ.
ಲೈನಲ್ಲಿ ಹಾಕೊಂಡು ಕೂತ್ಕೊಳ್ಳಿ. ಯಾರು ಬೆಲೂನ್ ನೋಡಿ, ಯಾರು ಬೆಲೂನ್ ಕದ್ದಿಟ್ಕೊಂಡ್ರೆ ಅವ್ರದ್ದು ಟಾಸ್ಕ್ ಇಂದ ಹೊರಗೆ ಹೋಗ್ತೀರಾ. ಬೆಲೂನ್ ಕದ್ದಿಡಂಗಿಲ್ಲ. ಫಸ್ಟೇ ಹೇಳಿದೀನಿ, ಬೆಲೂನ್ ಕದ್ದಿಡಂಗಿಲ್ಲ. ಬೆಲೂನ್ ಶೋ ಮಾಡಬೇಕು ಎಲ್ರಿಗೂ. ಸ್ಟೇಜ್ ಮುಂದೆ ಬೆಲೂನ್ ಶೋ ಮಾಡಬೇಕು. ಬೆಲೂನ್ ಕದ್ದಿಟ್ಟವರು ಟಾಸ್ಕ್ ಇಂದ ಹೊರಗೆ ಹೋಗ್ತಾರೆ. ಸ್ಟೇಜ್ ಮೇಲೆ ಹತ್ತಂಗಿಲ್ಲ, ಡೋರ್ ಒಳಗೆ ಹೋಗಂಗಿಲ್ಲ, ಚೇರ್ ಮುರಿಯಂಗಿಲ್ಲ, ಕ್ಯಾಮ್ರಾ ಮುಟ್ಟಂಗಿಲ್ಲ. ಬೆಲೂನ್ ಶೋ ಮಾಡಬೇಕು. ಸ್ಟೇಜ್ ಮೇಲೆ ಬರಂಗಿಲ್ಲ. ಸ್ಟೇಜ್ ಮೇಲೆ ಬರಂಗಿಲ್ಲ. ಸ್ಟೇಜ್ ಮೇಲೆ ಬರಂಗಿಲ್ಲ. ಎಸ್, ಎಲ್ಲ ಡಮ್ ಡಮ್ ಸೌಂಡ್ ಕೇಳಿಸ್ತಿದೆ ನೋಡೋಣ. ಸ್ಟೇಜ್ ಮೇಲೆ ಬರಂಗಿಲ್ಲ. ಎಲ್ರಿಗೂ ಕಟ್ಟಿ ಕೊಟ್ಟಿದ್ದೀನಿ. ಎಲ್ರ ಹತ್ರ ಬೆಲೂನ್ ಇದೆ. ನಾನು ಹೇಳ್ತಾ ಇದ್ದೀನಿ, ಕೊನೆ ಬೆಲೂನ್ ಕದ್ದಿಡಂಗಿಲ್ಲ. ಟಾಸ್ಕ್ ಇಂದ ಹೊರಗೆ ಹೋಗ್ತಾರೆ. ಕಿರಣ್ ಅವರು ನೀವು ಬರಲ್ಲ ಅಷ್ಟೇ, ಕೊಡಿದೆ ಮಕ್ಳಿಗೆ ಕೊಡೋದು. ಅವ್ರಿಲ್ಲ, ಆಟಕ್ಕಿಲ್ಲ. ಇದರಲ್ಲಿ ನಮ್ಮ ಪತ್ರಕರ್ತರು ಯಾರಾದಿದ್ರೆ ಅವ್ರು ಬೆಲೂನ್ ತಗೊಂಡಿದ್ರೆ ಆಟದಿಂದ ಹೊರಗಿರ್ತಾರೆ. ಎಸ್, ನಾನ್ ಟೈಮ್ ಕೊಟ್ಟಿಲ್ಲ ನೀವು ಡಿಸೈಡ್ ಮಾಡಕ್ಕೆ. ನಾನ್ ಡಿಸೈಡ್ ಮಾಡ್ತೀನಿ ಯಾರು ವಿನ್ನರ್ ಅಂತ. ಅವ್ರ ಚೇರ್ ಕೂತ್ಕೋಬೇಕು. ಎಸ್, ಓಕೆ. ಎಷ್ಟು ಬೆಲೂನ್ ಉಳಿದಿದೆ? ಎಷ್ಟು ಬೆಲೂನ್ ಉಳಿದಿದೆ? ಇಲ್ಲ. ಎಷ್ಟು ಬೆಲೂನ್ ಉಳಿದಿದೆ? 2 ಉಳಿದಿದೆ. ಟಾಸ್ ಮುಗ್ದಿಲ್ಲ. ಎಸ್, ಕಾಂಗ್ರಾಚುಲೇಷನ್. ನೋಡಿ, ಇದು ಸ್ಪೋರ್ಟ್ಸ್, ಅದು ಸ್ಪೋರ್ಟ್ಸ್. ಎಸ್, ಬೆಲೂನು ಯಾರ ಹತ್ರ ಉಳಿದಿರೋದು? ಬೆಲೂನು. ದಿಸ್ ಟಾಸ್ಕ್ ವಿನ್ನರ್ ಇಸ್, ವಾಟ್ ಇಸ್ ಯುವರ್ ನೇಮ್? ಅನನ್ಯ. ಈ ಟಾಸ್ಕ್ ವಿನ್ನರ್ ಅನನ್ಯ. ಅನನ್ಯ, ಸ್ವಲ್ಪ ದಯವಿಟ್ಟು ಸ್ಟೇಜಿಗೆ ಬನ್ನಿ. ಅನನ್ಯ ತಿಳ್ಕೊಂಡಿದ್ದಾರೆ ವಿನ್ ಅಂತ. ಅನನ್ಯ ತಿಳ್ಕೊಂಡಿದ್ದಾರೆ ವಿನ್ ಅಂತ. ಯಾರ ಹತ್ರ ಇದ್ದಿದ್ಯಾ ಬೆಲೂನ್? ಇದೆಯಾ? ತೋರಿಸಿದ್ರೆ. ಕಟ್ಟಿರೋದಿಲ್ಲ ಟಾಸ್ಕ್ ಇಂದ ಹೊರಗೆ. ಅವ್ರಿಲ್ಲ. ಇವಾಗ ಕಟ್ಟಿದ್ರಿಲ್ಲ. ಬೇರೆಯವ್ರ ಹತ್ರ ಇದೆಯಾ? ಇದೆಯಾ? ಯಾರ ಇಲ್ಲಲ್ಲ. ದಿಸ್ ಟಾಸ್ಕ್ ವಿನ್ನರ್ ಇಸ್ ಅನನ್ಯ. ಆದ್ರೆ ಅದಿಲ್ಲ. ಕ್ಯಾಮರಾಮ್ಯಾನ್ ಪತ್ರಕರ್ತರಿಗಿಲ್ಲ ಅಂತ ಮೊದಲೇ ಹೇಳಿದೀನಿ. ನೀವು ಕದ್ದಿಡ್ತೀರಾ ನಮ್ಗೆ ಗೊತ್ತಿಲ್ವಾ? ಎಸ್, ಈ ಟಾಸ್ಕ್ ವಿನ್ನರ್ ಅನನ್ಯ ಅಂತ ಹೇಳಕ್ಕಿಂತ ಮುಂಚೆ ನಾನು ನಿಮ್ಗೆಲ್ರಿಗೂ ಒಂದೊಂದು ಬೆಲೂನ್ ಕೊಟ್ಟಿದ್ದಲ್ವಾ? ನಾ ಹೇಳಿದೆ ನಮ್ಮ ಕಾರ್ಯಕ್ರಮಕ್ಕೆ ಚಂದ ಕಾಣಿಸಿ ಎಲ್ರು ಕೂಡ ಹಿಂಗೆ ಶೋ ಮಾಡಿ ಅಂತ. ನಾ ಕಡ್ಡಿ ಕೊಟ್ಟಿದ್ದೆ ನಿಮ್ಗೆ ಚುಚ್ಚಕ್ಕ ಕೊಟ್ನಾ? ಕಟ್ಟಿ ಸುಮ್ಮನೆ ಇಟ್ಕೊಳ್ಳಿ ಅಂತ ಕೊಟ್ಟೆ. ನೀವು ಮಾಡಿದ ತಪ್ಪಲ್ವಾ? ಹೌದಾ ಅಲ್ವಾ? ಅನನ್ಯ, ತಪ್ಪು. ಅವರೆಲ್ಲ ತಪ್ಪು ಮಾಡಿದ್ರೆ ಇಲ್ವಾ? ಅನನ್ಯ ಯಾರಿಗೂ ಹೊಡೆದಿಲ್ಲ ಅಂತ. ನೋಡಿ, ಅದೇ ನಾವು ಹೇಳೋದು, ಅವ್ರನ್ನ ನೀವು ಹೊಡಿಬೇಕಿತ್ತು ಬೇರೆನು. ಎಸ್, ಈ ಮನಸ್ಥಿತಿ ಪ್ರತಿಯೊಬ್ಬರಿಗೂ ಬೇಕು. ನಮ್ಮ ಹತ್ರ ನಾನು ಹೇಳಿದ್ರು ಬೆಲೂನ್ ಕೊನೆವರೆಗೂ ಇಟ್ಕೊಳ್ಳಿ. ಬೆಲೂನ್ ಫೈನಲ್ ವರೆಗೆ ಯಾರೆಲ್ಲ ಇಟ್ಕೊಳ್ತೀರಾ ಅವರೇ ಟಾಸ್ಕ್ ವಿನ್ನರ್ ಅಂತ. ನಾನು ಹೊಡಿಯೋಕೆ ಹೇಳಿದ್ನ? ಬೇರೆಯವ್ರದ್ದು ಹೇಳಿದ್ನ? ಯಾರಿಗಾದ್ರು ಯಾರಾದ್ರೂ ಒಬ್ಬ ಮುಂದೆ ಬಂದು ಹೇಳಿದ್ನ ಹೊಡಿಯೋಕೆ ಹೇಳಿದೀನಿ ಅಂತ? ನಾನು ಈಗಲೇ ಕೆಳಗೆ ಹೇಳಿದ್ದೀನಿ ಸ್ಟೇಜಿಂದ. ಯಾರಿಗಾದ್ರು ಹೇಳಿದ್ನ ಹೊಡೀರಿ ಅಂತ? ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಳಿದ್ನಾ? ಇಲ್ಲ. ನೀವೆಲ್ಲ ಹೊಡೆದ್ರಿ ಅಲ್ವಾ? ಹಂಗಾರೆ ನೀವು ಮಾಡಿದ ತಪ್ಪ ಸರಿಯಾ? ತಪ್ಪು. ಎಸ್, ಅದೇ ಯಾವತ್ತು ನಮ್ಮ ಜೀವನ ಹೆಂಗಿರುತ್ತೆ ಅಂತಂದ್ರೆ ಒಂದು ಬೆಲೂನ್ ತರ ಇರುತ್ತೆ. ನಮ್ಮ ಅಕ್ಕಪಕ್ಕದಲ್ಲಿರೋರೆಲ್ಲ ಕಡ್ಡಿಗಳು. ಹೌದಾ? ನಮ್ಮ ಅಕ್ಕಪಕ್ಕದಲ್ಲಿರೋರೆಲ್ಲ ಕಡ್ಡಿಗಳು, ಚುಚ್ಚಕ್ ಬರ್ತಿರ್ತಾರೆ. ನಾನು ಹೇಳಿದ್ದು ಒಂದೇ, ನಮ್ಮ ಬೆಲೂನು ಸೇಫ್ಟಿ ಆಗಿ 100% ಹೇಳ್ತೀನಿ. ಈ ಟಾಸ್ಕ್ ನಿಜವಾಗ್ಲೂ ವಿನ್ನರ್ ಅನನ್ಯ. ಅವ್ರು ಹೇಳಿದ್ದು ಒಂದೇ, ನನಗೆ ಬೆಲೂನ್ ಕೊಟ್ಟಿದ್ರು. ನಾನು ಎಲ್ಲರಿಗೂ ಹೇಳಿರೋ ಟಾಸ್ಕ್ ಒಂದೇ, ಬೆಲೂನ್ ಕೊನೆವರೆಗೆ ಇಟ್ಕೊಳ್ಳಿ ಅಂತ. ನಾನು ಒಡಿಯಕ್ಕೆ ಹೇಳಿದ್ನ ಅನನ್ಯ? ಇಲ್ಲ, ಒಡಿಯಕ್ಕೆ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಅದಕ್ಕೆ ಅನನ್ಯ ಈಸ್ ವಿನ್ನರ್. ಚಪ್ಪಾಳೆ ತಟ್ಬೋದ ಎಲ್ರು? ಒಂದು ಚೆನ್ನಾಗಾಯ್ತಾ? ಗೇಮ್ ಹೆಂಗಿತ್ತು? ಸೂಪರ್ ಆಗಿತ್ತಲ್ಲ? ಎಸ್, ಈಗ ಇವರಿಗೆ ಪ್ರೈಸ್ ಕೊಡೋದು ಅಮ್ಮಣ್ಣ ಕೊಡ್ತಾರೆ.
ಅವರೇ ಅನೌನ್ಸ್ ಮಾಡಿದ್ದಾರೆ ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು. ಇದಕ್ಕಿಂತ ದೊಡ್ಡ ಪ್ರೈಸ್ ಬೇಡ, ಯಾಕಂದ್ರೆ ಅವ್ರು ಸ್ಟೇಜ್ ಮುಂದೆ ಬಂದು ಅವರು ಎಲ್ಲರೂ ಚಪ್ಪಾಳೆ ಹೊಡಿಸ್ಕೊಂಡಿದ್ದಾರೆ, ಅಷ್ಟು ದೊಡ್ಡ ಪ್ರೈಸ್ ಅವರಿಗೆ ಸಿಕ್ಕಿದೆ. ಟಾಸ್ಕ್ ಈಸ್ ಎಂಡೆಡ್. ನೆಕ್ಸ್ಟ್ ನೋಡೋಣ ಏನಾದ್ರೆ ಇನ್ನೊಂದು ಕಾರ್ಯಕ್ರಮ ಮುಗಿಯೋರಿಗೆ ಇನ್ನೂ ಒಳ್ಳೊಳ್ಳೆ ಟಾಸ್ಕ್ ಇದೆ. ದಯವಿಟ್ಟು ಕೂಡ ಕುತೂಹಲದಿಂದ ನಿರೀಕ್ಷಿಸ್ತೀರಿ. ದಯವಿಟ್ಟು ಸ್ಟೂಡೆಂಟ್ಸಿಗೆ ಮತ್ತೊಂದು ಮನವಿ, ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಶ್ರದ್ಧೆ ಇರಬೇಕಾಗುತ್ತೆ. ಅದೇ ನಮ್ಮ ಲಕ್ಷಣ ಅಲ್ವಾ ಡಿಯರ್ ಸ್ಟೂಡೆಂಟ್ಸ್? ಎಸ್ ಆರ್ ನೋ? ಎಸ್. ಅದಕ್ಕೋಸ್ಕರ ನಿಮ್ಮ ಹತ್ರ ಒಂದು ಸಣ್ಣ ರಿಕ್ವೆಸ್ಟ್, ನೀವೆಲ್ಲ ಚೇರ್ನ ಸ್ಟ್ರೈಕ್ಟಾಗಿ ಇಟ್ಕೊಂಡು ಕೂತ್ಕೊಂಡು ಸಹಕಾರ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ಥರ ಹಿಂದೆ ಕೂಡ ದೊಡ್ಡವರೆಲ್ಲ ಇದ್ದೀರಾ, ತುಂಬ ಸಲಹೆ ಕೊಡೋರು ಹಿರಿಯರೆಲ್ಲ ಇದ್ದೀರಾ. ದಯವಿಟ್ಟು ನೀವು ಮುಂದೆ ಬಂದ್ಕೊಂಡು ಈ ಕಾರ್ಯಕ್ರಮ ಚೆಂದ ಕಾಣಿಸಿ. ಯಾಕೆಂದ್ರೆ ನಮ್ಮ ಕ್ಯಾಮ್ರಾ ಎಲ್ಲ ಮುಂದೆ ಇದೆ, ಟಿ ವಿಯಲ್ಲಿ ಕಾಣ್ತೀರಾ. ದಯವಿಟ್ಟು ಮುಂದೆ ಬನ್ನಿ ದೊಡ್ಡವರೆಲ್ಲ, ಎಲ್ಲರೂ ಕೂಡ ಟೀಚರ್ಸ್ ಎಲ್ಲ ಇದ್ದೀರಾ, ದಯವಿಟ್ಟು ಮುಂದೆ ಬನ್ನಿ. ನಿಮ್ಮ ಸಹಕಾರ ಮಕ್ಕಳಿಗೆ ಬೇಕು. ನೀವು ಅಲ್ಲಿ ಹೇಳ್ಕೊಡ್ಬೋದಿತ್ತು ಬೆಲೂನ್ ಹೊಡಿಬೇಡ್ರಿ ಅಂತ. ಟೀಚರ್ಸ್ಗಳು ಹೇಳ್ಕೊಡ್ಬೋದಿತ್ತು ಬೆಲೂನ್ ಹೊಡಿ, ಎಲ್ಲ ಅವರವರೇ ಹೊಡ್ಕೊಂಡ್ರು ಪಾಪ. ಇರ್ಲಿ, ಎಲ್ಲ ಮುಂದೆ ಬನ್ನಿ. ಮುಂದೆ ಚೇರ್ ಕಾಲಿದೆ, ಚೇರ್ ಎಲ್ಲ ಸೈಡಲ್ಲಿ ಆಗಿರೋದನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ದಯವಿಟ್ಟು ಮುಂದೆ ಬನ್ನಿ. ಇನ್ನೇನು 5 ನಿಮಿಷದಲ್ಲಿ ವಿಶೇಷವಾದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ನಮ್ಮ ಗಾಯಕರು ಬಂದು ಒಳ್ಳೆ ಹಾಡನ್ನು ಕೂಡ ಹೇಳ್ತಾರೆ. ನೆಕ್ಸ್ಟ್ ಟಾಸ್ಕಿಗೆ ಎಲ್ಲರೂ ಕೂಡ ರೆಡಿ ಆಗ್ತೀರಿ. ಇನ್ನೊಂದು ಅದ್ಭುತ ಕಾರ್ಯಕ್ರಮ ಇದೆ, ಮುಂದೆಲ್ಲ ಬಂದು ಚೆನ್ನಾಗಿ ಕೂತ್ಕೊಳ್ಳಿ. ಬೆಲೂನ್ ಕಾರ್ಯಕ್ರಮ ಚೆನ್ನಾಗೈತಾ? ಬೆಲೂನ್ ಕಾರ್ಯಕ್ರಮ ಚೆನ್ನಾಗೈತಾ? ಎಸ್, ಸೌಂಡೇ ಇಲ್ಲ. ಬೆಲೂನ್ ಕಾರ್ಯಕ್ರಮ ಚೆನ್ನಾಗೈತಾ? ನಾನು ಮೊದಲೇಳಿದೆ, ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಮಕ್ಕಳು ಯಾರಾದ್ರೂ ಅನಿಸಿಕೆ ಹೇಳ್ತೀರಾ ಅಂತ. ಯಾರು ಹೇಳೋರಿದ್ರೆ ದಯವಿಟ್ಟು ಬಂದು ಹೆಸರು ಕೊಡ್ಬೇಕು. ಬಾಮ್ಮ. ಆಮೇಲೆ ನೆಕ್ಸ್ಟ್ ಈಗಲ್ಲ, ಆಮೇಲೆ ಕಾರ್ಯಕ್ರಮ ನಡೆಯುವಾಗ ಸ್ಪರ್ಧೆ ಹೇಗಾಯ್ತು, ಏನಾಯ್ತು ಅನ್ನೋ ಬಗ್ಗೆ ಮುಕ್ತ ಅಭಿಪ್ರಾಯ, ತಪ್ಪಿದ್ರೆ ತಪ್ಪಂತ ಹೇಳ್ಬೋದು. ನೀವು ಹೆಸರು ಕೊಡ್ಲಿಕ್ಕೆ ಅಷ್ಟೇ. ಇವಾಗ ಇನ್ಯಾರು ಹೇಳ್ತೀರಾ? ನಮ್ಮಿದೆ ತಪ್ಪಾಗಿದ್ರೆ ಅದನ್ನು ನಿಮಗೆ ಹೇಳಕ್ಕೆ ಫುಲ್ ಸ್ವತಂತ್ರ ಇದೆ. ಹೊಗಳಲೇಬೇಕು ಅಂತ, ತಪ್ಪಿದ್ರೆ ತಪ್ಪು, ಸರಿನೇ. ಇನ್ಯಾರು ಮಾತಾಡ್ತೀರಾ? ನೋಡಿ, ವೇದಿಕೆ ಅಷ್ಟು ಸುಲಭದಲ್ಲಿ ಸಿಕ್ಕಲ್ಲ. ಸಿಕ್ಕಿದಂತ ಅವಕಾಶನ ಬಳಸ್ಕೋಬೇಕು. ಇದು ಸ್ಟೂಡೆಂಟ್ಸ್ ಫಸ್ಟ್ ಕಲಿಬೇಕು. ಸಿಕ್ಕಿದಂತ ಅವಕಾಶನ ಸಮರ್ಪಕವಾಗಿ ಬಳಸ್ಕೊಂಡ್ರೆ ಜೀವನದಲ್ಲಿ ಮುಂದೆ ಬರ್ತೀರಾ. ಇಲ್ಲಿ ಬಂದು ಯಾರಾದ್ರೂ ಒಂದು ವಿದ್ಯಾರ್ಥಿ ತಪ್ಪು ಮಾತಾಡ್ಬಿಟ್ರೆ ಅಥವಾ ತೊದಲಿಸಿದ್ರೆ ಅಥವಾ ಏನಾದ್ರು ಇದಾಗ್ಬಿಟ್ರೆ ನೀವು ತುಂಬಾ ಜನ ನಗಾಡ್ತೀರಲ್ವಾ? ಹೆಂಗ್ ಮಾತಾಡೋದು ನೋಡೋದು, ಮಾತಾಡಕ್ಕೆ ಬರಲ್ಲ ಅಂತ. ಆದರೆ ಇಲ್ಲಿ ಬಂದು ಮಾತಾಡೋದು ತುಂಬಾ ಕಷ್ಟ ಇದೆ. ನೀವು ತಪ್ಪು ಮಾತಾಡಿರುವಕ್ಕೆ, ಸರಿ ಮಾತಾಡಿರುವಕ್ಕೆ. ಯಾರಾದ್ರೂ ಮಾತಾಡ್ತೀರಿ ಇನ್ನೊಬ್ರು? ಇನ್ನೊಂದು ಅವಕಾಶ ಒಬ್ರಿಗೆ. ಬಾ, ವೆರಿ ಗುಡ್. ಬಾ ಇಲ್ಲಿ ನಿಮಿಷ. ಸಾಹಿತ್ಯ ಯಾವ ಕ್ಲಾಸು? ಸ್ಕೂಲು? ಏನ ಪ್ರಶ್ನೆ? ಯಾವ ಕ್ಲಾಸು? ಬೇತನಿ. ಕರೀತೆ ಆಮೇಲೆ. ಎಸ್, ಇವತ್ತು ಪತ್ರಕರ್ತರ ದಿನಾಚರಣೆಯ ಅಂಗವಾಗಿ ನಾವೆಲ್ಲ ಸೇರ್ಕೊಂಡಿದ್ವಿ. ಇವತ್ತು ಇನ್ನೊಂದು ಕಾರ್ಯಕ್ರಮ ಇಡೀ ದೇಶದಲ್ಲಿ ಶ್ರದ್ಧೆ, ಗೌರವ,
ಭಕ್ತಿ ಇದರಿಂದ ಆಚರಣೆ ಮಾಡಿದ್ರಿ. ಯಾವುದಂತ ಹೇಳ್ಬೋದಾ? ಸಂಪೂರ್ಣವಾಗಿ ಈ ದೇಶದ ಭೂಭಾಗನ ತಿಳ್ಕೊಳ್ಳೋದ್ರ ಜೊತೆಗೆ ಈ ದೇಶಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥವ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು, ಹೌದಲ್ಲ? ಪಠ್ಯ ಪುಸ್ತಕದಲ್ಲಿ ಒಂದು ಭಾಗ ಸಿಗುತ್ತೆ ನಮ್ಗೆ ಮಾತ್ರ ಜ್ಞಾನ, ಇನ್ನೊಂದಷ್ಟು ಭಾಗ ಎಲ್ಲಿ ಸಿಗುತ್ತೆ? ನಾವು ಹುಡ್ಕೊಂಡು ಹೋದ್ರೆ. ಇವತ್ತು ರಸಪ್ರಶ್ನೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಕೇಳಿದಾಗ ನಮಗೆ ಗೊತ್ತಿಲ್ಲ, ನಮ್ಮ ತಾಲೂಕಿನವರೇ ಉಪಸಭಾಪತಿಗಳು ಡೆಪ್ಟಿ ಸ್ಪೀಕರ್ ಯಾರು ಅಂತ ಕೇಳಿದಾಗ ನಮ್ಗೆ ಯಾರಿಗೂ ಗೊತ್ತೇ ಆಗಲಿಲ್ಲ ಅಲ್ವಾ? ಪಠ್ಯ ಪುಸ್ತಕದಲ್ಲಿ ಇರಲ್ಲ, ಹೌದಲ್ವಾ? ಕರ್ನಾಟಕದ ಒಂದು ದೊಡ್ಡ ಹುದ್ದೆ, ಅದು ಸರ್ಕಾರದ ಮಟ್ಟದಲ್ಲಿ ಒಂದು ದೊಡ್ಡ ಹುದ್ದೆ, ಅದು ಗೊತ್ತಿಲ್ಲ. ಈ ಥರದ ಒಂದಷ್ಟು ಅಂಶಗಳನ್ನ ನಾವು ಪಠ್ಯ ಪುಸ್ತಕದ ನಂತರ ಅದನ್ನಷ್ಟೆಲ್ಲ ಕಲಿಬೇಕಾಗತ್ತೆ. ಹಾಗಾಗಿ ಹಾಡು ಕಲಿಬೇಕು, ಭಾಷಣ ಮಾಡೋದನ್ನ ಕಲಿಬೇಕು, ಜೊತೆಗೆ ಸ್ವಲ್ಪ ಜನರಲ್ ನಾಲೆಡ್ಜ್, ಬೇರೆ ವಿಷಯನ ಜಾಸ್ತಿ ಕಲಿಬೇಕು. ಇದ್ರ ಕಡೆ ಒತ್ತು ಕೊಡೋಣ. ಒಂದು ಗೀತೆ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಒಂದು ಗೀತೆ ಬರುತ್ತೆ, ಯಾವುದಂತ ಹೇಳ್ಬೋದಾ? ಯಾರು ಹೇಳ್ತೀರಾ ಅವ್ರಿಗೊಂದು ಬಹುಮಾನ ಇದೆ, ಪ್ರಸನ್ನ ಕೊಡ್ತಾರೆ. ಓ ಗೊತ್ತಾಗ್ಲಿಲ್ಲ? ಎಸ್ ಧವಳೈ ಮದಗಿರಿಯ ಅವಳ ಎಲ್ಲರೂ ಹಾಡೋಣ. ಹಾಡ್ಬೋದಾ? संदेश आते अड़ी अड़ी ಹಿಂದಿ ಭಾಷೆ ಅಷ್ಟು ಚೆನ್ನಾಗಿ ಉಚ್ಚಾರಣೆ ಮಾಡಕ್ಕೆ ಬರೋದಿಲ್ಲ, ಆಯ್ತಾ? ನಮ್ಮಲ್ಲಿ ಸಿಟ್ ಮಾಡ್ಕೊಳ್ಳಂಗಿಲ್ಲ ಹಿಂದಿ ಬರುವಂತವ್ರಿಗೆ. ಓಕೆ,
कब आओगे, किधर कब आओगे, क्यों कब आओगे, कि तुम बिन घर सुना सुना है। संदेशे आते हैं हमें तड़पाती, चिट्ठी आती है कुछ जाती है कि घर कब आओगे, कि घर कब आओगे, लिखो कब आओगे, कि तुम ये घर सुना सुना है। किसी मतवाली ने हमक दिल की ली है कि हमसे पूछा है। किसी की सांसों ने, किसी की धड़कन में, किसी की चूड़ी ने, किसी की कंगन में, किसी की गजराने, किसी की गजराने, मेहंदी ज़ुबाने, चलती शामों ने, अकेली रातों में, अधूरी बातों में, तरसती बाहों में, पूछे तरसे निगाहों ने। घर कब आओगे, कि घर कब आओगे, लिखो कब आओगे, कि तुम बिन ये दिल सुना सुना घर कब आओगे, घर कब आओगे, लिखो कब आओगे, कि तुम बिन घर सुना सुना है। मोहब्बत वालों ने, हमारे यारों ने हमें लिखा है कि हमसे पूछा है। हमारे गाँव ने, हम की जाने, पुराने पीपल ने, बस रसद बादल है। खेत गलियानों ने, हरे मैदानों ने, बसंती पेड़ों ने, चुभती पेड़ों ने, लचकते झूलों ने, बहकते फूलों ने, छटकती गलियों ने, और पूछा है गाँव की गलियों ने कि घर कब आओगे, कि घर कब आओगे, तो कब आओगे, कि तुम बिन हो सुना सुना है। कि घर कब आओगे, कि घर कब आओगे, लिखो कब आओगे, कि तुम बिन वो सुना सुना है। ಜೋರ್ ಚಪ್ಪಾಳೆ ಕೊಡಿ, ನಮಗಾಗಿ ಅಲ್ಲ, ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಿರ್ತಕ್ಕಂಥ ಆ ವೀರ ಯೋಧರಿಗೆ.
ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಎಷ್ಟು ಜನ ಸೈನಿಕರು ಸಾವನ್ನಪ್ಪಿದ್ರು ಅಂತ ಗೊತ್ತಿದೆಯಾ? 527 ಸಭಾಷ್. ಇದು ನೆನ್ಪಿಟ್ಕೊಂಡಿರ್ಬೇಕು. 527 ಜನ ಸೈನಿಕರು ನಮ್ಮನ್ನ ಅಗಲಿ ಈ ದೇಶದ ಭೂಭಾಗವನ್ನು ಕಾಪಾಡಿ ನಮಗೆ ಉಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಈ ದೇಶದ ಸೈನಿಕರಿಗೋಸ್ಕರ ಒಂದ್ಸಲ ಎದ್ದು ನಿಂತು ಚಪ್ಪಾಳೆ ಕೊಡೋಣ. ಸಭಾಷ್. ಧನ್ಯವಾದ. ಹಲೋ ಚೆಕ್. ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲ ಆಕ್ಟಿವ್ ಆಗಿದ್ದೀರಾ? ಏನಾದ್ರು ಹೊಸ ಟಾಸ್ಕ್ ಬೇಕಾ? ಖುಷಿ ಆದ್ರೆ ಮೊದಲು ಯಾರಿಗೆಲ್ಲ ಖುಷಿ ಆದ ಕೈ ಎತ್ತಿ. ಚಪ್ಪಾಳೆ ತಟ್ಬೋದಾ ನಮ್ಮ ಕಾರ್ಯಕ್ರಮಕ್ಕೆ? ಎಸ್, ನೆಕ್ಸ್ಟ್ ಟಾಸ್ಕ್ ಏನು ಗೊತ್ತಾ? ನನಗೆ ಆಡಕ್ ಬರಲ್ಲ, ಹೇಳ್ತೀನಿ. ಯಾರಿಗಾದ್ರೂ ಕತೆ ಗೊತ್ತಾ? ಕತೆ ಹೇಳಕ್ ಬರುತ್ತಾ? ಕತೆ ಸ್ಟೇಜ್ ಅವಕಾಶ ಇದೆ ಕತೆ ಹೇಳಕ್ಕೆ. ಯಾವತ್ತು ಸ್ಟೇಜ್ ಅವಕಾಶ ಸಿಗಲ್ಲ ಕತೆ ಹೇಳಕ್ಕೆ. ಬರುತ್ತಾ ಯಾರಿಗಾದ್ರೂ? ಸಣ್ಣ ಕತೆ ಆದ್ರೂ ಸರಿ, ಯಾರಾದ್ರೂ ಕೈ ಎತ್ತಿದ್ರೆ ನಾನು ಹೇಳಿಸ್ತೀನಿ ಕತೆ. ಬರುತ್ತಾ? ಟ್ರೈ ಮಾಡಿ. ಕತೆ ಯಾರಿಗಾದ್ರೂ ಬರುತ್ತಾ? ದೊಡ್ಡವರಿದ್ರು ಸರಿ, ಕತೆ ಬರುತ್ತಾ? ಟೀಚರ್ಸ್ ಗಳಿಗೂ ಸರಿ. ಎಸ್, ಅವ್ರು ಮೋಟಿವೇಶನ್ ಲೈನ್ ಕೊಟ್ಟಿದ್ದು ಒಂದು ಹಾಡು ಹೇಳಿ. ಕತೆ ಹೇಳಕ್ ಬರುತ್ತಾ ಯಾರಿಗೂ? ಬರುತ್ತಾ? ಎಸ್, ಏನ್ ಹೆಸರು? ಶೈನಾ, ಬನ್ನಿ ಸ್ಟೇಜಿಗೆ. ಶೈನಾ ಅವರೊಂದು ಕತೆ ಹೇಳ್ತಾರೆ. ಇದು ಯಾವುದೇ ತರ ಕಾಂಪಿಟೇಷನ್ ಅಲ್ಲ, ಇದು ಜಸ್ಟ್ ಎಂಟರ್ಟೈನ್ಮೆಂಟ್, ಮನೋರಂಜನೆ ಒಂದು ಕಾರ್ಯಕ್ರಮ. ಈಗಷ್ಟೇ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣದಲ್ಲಿ ಪ್ರಾರಂಭ ಆಗುತ್ತೆ. ಏನೋ ಶೈನಾ ಅಂತಾರ? ಸೈನಾ ಅವರು ಒಂದು ಒಳ್ಳೆ ಕಥೆನ ಹೇಳ್ತಾರೆ. ದಯವಿಟ್ಟು ನಿಶಬ್ದವಾಗಿ ಕೂತ್ಕೊಂಡು, ತುಂಬಾ ಗಂಭೀರವಾಗಿ ಕೂತ್ಕೊಂಡು ಇವ್ರ ಕಥೆನ ಕೇಳಿ. ಇವ್ರ ಕಥೆ ಆದ್ಮೇಲೆ ನಂದು ಒಂದು ಸಣ್ಣ ಕಥೆ ಇರುತ್ತೆ, ಅದನ್ನ ಹೇಳ್ತೀನಿ. ನನ್ನ ಕಥೆಗಳಿಗೆ ಯಾರಿಗೆಲ್ಲ ಇಷ್ಟ ಇದೆ? ಯಾರಿಗೆಲ್ಲ ಇಷ್ಟ ಇದೆ? ಅಷ್ಟೇ ಜನಕ್ಕೆ. ಪಾಪ ಅವರೆಲ್ಲ ಒಂದು ಸಪೋರ್ಟ್ ಮಾಡಲ್ಲ ನೋಡಿ, ಆ ಕಡೆ ಇದ್ದವರೆಲ್ಲ ಸುಮ್ಮನೆ ಕೂತಿದ್ದಾರೆ. ಎಸ್, ಓಕೆ. ಶೈನ್ ಅವ್ರಿಗೆ ತಮ್ಮ ಕಥೆನ ಹೇಳ್ತಿದ್ದಾರೆ. ಬನ್ನಿ ಶೈನ್ ಅವ್ರಿಗೆ ಹೇಳಿ. ಆಕ್ಷನ್ ಬೇಡ, ಕತೆ ಏನು ಗೊತ್ತಾ ಹಂಗೆ ಹೇಳಿದ್ರೆ ಆಯ್ತು. ಓಕೆ. ಒಂದ್ ದೊಡ್ಡ ಊರಿರುತ್ತಂತೆ. ಅಲ್ಲೊಬ್ರು ಅಜ್ಜಿ ಇರ್ತಾರೆ. ಅವರು ಒಂದ್ ದಿವ್ಸ ಜಿಲೇಬಿ ಮಾಡ್ತಾ ಇರ್ತಾರಂತೆ. ಜಿಲೇಬಿ ಮಾಡ್ತಿರ್ಬೇಕಾರೆ ಅವ ಜಿಲೇಬಿ ಮಾಡ್ತಾ ಹಾಕ್ತಿರ್ಬೇಕಾರೆ ಒಂದ್ ಜಿಲೇಬಿ ಇದ್ದಿದ್ದು ಟಣ್ ಅಂತ ಜಿಗಿದ್ಬಿಟ್ಟು ಹೇಳುತ್ತಂತೆ. ಟಣ್ ಅಂತ ಹಚ್ಚಿದ್ಬಿಟ್ಟು, ಅಜ್ಜಿ ಅಜ್ಜಿ ನಾನು ಇವರೆಲ್ಲ ಸುತ್ಕೊ ಬರ್ತೀನಿ ಅಂತ ಹೇಳುತ್ತಂತೆ. ಅವಾಗ ಅಜ್ಜಿ ಇದ್ದಿದ್ದು, ಅಯ್ಯಯ್ಯೋ ಬೇಡ ಬೇಡ, ನೀನೇನಾದ್ರು ಇವರೆಲ್ಲ ಸುತ್ತಾಡಕ್ ಹೋದ್ರೆ ನೀನೆಲ್ಲರೂ ಸರಿ ತಿನ್ಬಿಡ್ತಾರೆ ಅಂತ ಹೇಳುತ್ತಂತೆ. ಅವಾಗ ಅಜ್ಜಿ ಅವಾಗ ಜಿಲೇಬಿ ಇದ್ದಿದ್ದು ಹೇಳುತ್ತಂತೆ, ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಹಠ ಮಾಡಿ ಅಳುತ್ತಂತೆ. ಆಗ ಅಜ್ಜಿ ಇದ್ದಿದ್ದು, ದೊಡ್ಡವ್ರು ಹೇಳಿದ್ದನ್ನ ಕೇಳ್ಬೇಕು, ಏನಾದ್ರು ಮಾಡ್ಕೊಂಡು ಸಾಯಿ, ಏನಾದ್ರು ಮಾಡ್ಕೊಂಡು ಹಾಳಾಗೋಗು ಅಂತ ಹೇಳಿ ಬೈಯುತ್ತಂತೆ. ಅವಾಗ ಜಿಲೇಬಿ ಇದ್ದಿದ್ದು ಆಯ್ತು ಸರಿ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇರುತ್ತಂತೆ. ಊರೆಲ್ಲ ಸುತ್ತ ಹೋಗ್ತಾ ಇರುತ್ತಂತೆ. ಆಗೊಂದು ದೊಡ್ಡ ನಾಯಿ ಸಿಕ್ಬಿಡುತ್ತಂತೆ. ಅದಿದ್ದು, ಜಿಲೇಬಿ ನನ್ನ ತಿನ್ಬಿಡ್ತೀನಿ ಅಂತ ಹೇಳುತ್ತಂತೆ. ಆಗ ಜಿಲೇಬಿ ಇದ್ದಿದ್ದು, ಅಯ್ಯಯ್ಯೋ ಬೇಡ ಬೇಡ, ನಾನು ಈ ಊರೆಲ್ಲ ಸುತ್ತ ಹೋಗ್ಬೇಕಂತ ತುಂಬಾ ಆಸೆ ಇದೆ. ನಾನು ಇವರೆಲ್ಲ ಸುತ್ತಾದ್ಮೇಲೆ ನಿನ್ನ ಹತ್ರ ಬರ್ತೀನಿ, ಆಮೇಲೆ ನಾನು ತಿನ್ನು ಅಂತ ಹೇಳುತ್ತಂತೆ. ಆಗ ನಾಯಿ ಇದ್ದಿದ್ದು ತುಂಬಾ ಯೋಚನೆ ಮಾಡಿ ಸರಿ ಆಯ್ತು ಹೋಗ್ಬಾ, ನೀನೇನಾದ್ರೂ ಊರೆಲ್ಲ ಸುತ್ತಾದ್ಮೇಲೆ ನನ್ನ ಹತ್ರನೇ ಬರ್ಬೇಕು ಅಂತ ಹೇಳುತ್ತಂತೆ. ಅವಾಗ ಜಿಲೇಬಿ ಆಯ್ತು ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರುತ್ತಂತೆ. ಆಗೊಂದು ಕೋಳಿ ಸಿಕ್ಬಿಡುತ್ತಂತೆ. ಆ ಕೋಳಿದಿದ್ದು, ಜಿಲೇಬಿ ನನ್ನ ತಿನ್ಬಿಡ್ತೀನಿ ಅಂತ ಹೇಳುತ್ತಂತೆ. ಅವಾಗ ಜಿಲೇಬಿ ಇದ್ದು, ಅಯ್ಯಯ್ಯೋ ಬೇಡ ಬೇಡ, ನನ್ನ ತಿನ್ಬೇಡ, ನಾನು ನಾಯಿಗೂ ಮಾತು ಕೊಟ್ಟಿದ್ದೀನಿ, ನನ್ನ ತಿನ್ಬೋದು ಅಂತ ಹೇಳ್ಬಿಟ್ಟು ಊರೆಲ್ಲ ಸುತ್ತಬೇಕು. ನಾನು ಊರೆಲ್ಲ ಸುತ್ತಾದ್ಮೇಲೆ ನಿನ್ನ ಹತ್ರ ನಾನು ಬರ್ತೀನಿ, ಆಮೇಲೆ ನನ್ನ ತಿನ್ನು ಅಂತ ಹೇಳುತ್ತಂತೆ. ಅವಾಗ ಕೋಳಿ ಇದ್ದಿದ್ದು ಯೋಚನೆ ಮಾಡಿ ನೀನ್ ನಾಯಿ ಹತ್ರ ಹೋಗ್ಬಾರ್ದು, ನನ್ನ ಹತ್ರನೇ ಬರ್ಬೇಕು ಅಂತ ಹೇಳ್ಬಿಟ್ಟು ಹೋಗು ಅಂತ ಹೇಳುತ್ತಂತೆ. ಅವಾಗ ಜಿಲೇಬಿ ಇದ್ದಿದ್ದು ಹೋಗ್ತಾ ಇರುತ್ತಂತೆ. ಹೋಗಿ ಇಬ್ರಿಂದನೂ ತಪ್ಪಿಸ್ಕೊಂಡೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರುತ್ತಂತೆ. ಹೋಗ್ತಾ ಇರ್ಬೇಕಾದ್ರೆ ಒಂದ್ ದೊಡ್ಡ ಹಳ್ಳ
ಸಿಕ್ಬಿಡುತ್ತಂತೆ. ಆ ಹಳ್ಳ ನೋಡ್ಬಿಟ್ಟು ಈಗ ನಾನು ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಹಳ್ಳ ಸಿಕ್ಬಿಡ್ತಂತ ಅಲ್ಲೇ ಅಳಕ್ ಸ್ಟಾರ್ಟ್ ಮಾಡುತ್ತಂತೆ. ಅಳ್ತಾ 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 ಇರುತ್ತಂತೆ. ಅವಾಗ ಒಂದ್ ನರಿ ಬರುತ್ತಂತೆ. ಯಾರಿದು ಅಳ್ತಿರೋದು ಅಂತ ಹೇಳ್ಬಿಟ್ಟು ನೋಡುತ್ತಂತೆ. ಅವಾಗ ನೋಡ್ಬೇಕಾದ್ರೆ ಜಿಲೇಬಿ ಅಳ್ತಾ ಇರುತ್ತಂತೆ. ಜಿಲೇಬಿ, ವಾ, ಇದನ್ನ ಹೇಗಾದ್ರೂ ಮಾಡಿ ತಿನ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಹೋಗುತ್ತಂತೆ. ಹೋಗ್ಬಿಟ್ಟು ಜಿಲೇಬಿ ಹತ್ರ ಹೋಗ್ಬಿಟ್ಟು, ಜಿಲೇಬಿ ನೀನ್ ಯಾಕೆ ಅಳ್ತಿದ್ಯಾ ಅಂತ ಕೇಳುತ್ತಂತೆ. ಆಗ ಜಿಲೇಬಿದ್ದು, ನಾನು ಈ ಊರೆಲ್ಲ ಸುತ್ತಬೇಕು ಅಂತ ತಿಳ್ಕೊಂಡಿದ್ದೆ, ಆದ್ರೆ ಈ ಹಳ್ಳ ನನಗೆ ಅಡ್ಡ ಬಂತು, ನಾನು ಈ ಹಳ್ಳ ಯಾರು ದಾಟಿಸ್ತಾರೆ ಅಂತ ಕೇಳುತ್ತಂತೆ. ಆಗ ನರಿ ಇದ್ದಿದ್ದು, ಅಯ್ಯೋ ಅಷ್ಟೇ ತಾನೇ, ಬಾ ನಾನು ಬೆನ್ನಲ್ಲಿ ಕುತ್ಕೋ, ನಾನೇ ದಾಟಿಸ್ತೀನಿ ಅಂತ ಹೇಳುತ್ತಂತೆ. ಆವಾಗ ಜಿಲೇಬಿದ್ದು ಟಣ್ಣ ಅಂತ ಜಿಗ್ಬಿಟ್ಟು ನರಿ ಬೆನ್ನಲ್ಲಿ ಕುತ್ಕೊಳ್ಳುತ್ತಂತೆ. ನರಿ ಬೇಕು ಅಂತಾನೆ ಅದನ್ನ ಬೀಳ್ಸೋ ತರ ಮಾಡುತ್ತಂತೆ. ಜಿಲೇಬಿದ್ದು, ಅಯ್ಯೋ ಇಡ್ಸು ನನ್ನ ಅಂತ ಹೇಳ್ಬಿಟ್ಟು ಇಡ್ಸುತ್ತಂತೆ. ಅವಾಗ ಜಿಲೇಬಿ ಮತ್ತೆ ಹಿಡಿಯುತ್ತಂತೆ. ಆಗ ನರಿ ಇದ್ದಿದ್ದು ಕೇಳುತ್ತಂತೆ, ಏನಾಯ್ತು ನಿನಗೆ? ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳುತ್ತಂತೆ. ಸರಿ ಆಯ್ತು, ನನ್ನ ತಲೆ ಮೇಲೆ ಬಂದು ಕುತ್ಕೋ ಅಂತ ಹೇಳುತ್ತಂತೆ. ಅವಾಗ ಜಿಲೇಬಿದ್ದು ಟಣ್ಣ ಜಿಗ್ಬಿಟ್ಟು ನರಿ ತಲೆ ಮೇಲೆ ಕುತ್ಕೊಳ್ಳುತ್ತಂತೆ. ಅವಾಗ ನರಿ ಇನ್ನೂ ಬೇಕು ಅಂತಾನೆ ಅದ್ರ ತಲೆನೆಲ್ಲ ಆ ಕಡೆ ಈ ಕಡೆ ಅಲ್ಲಾಡಿಸಿ ಅದನ್ನ ಬೀಳೋ ತರ ಮಾಡುತ್ತಂತೆ. ಅವಾಗ ಜಿಲೇಬಿಗೆ ಇನ್ನೂ ಭಯ ಆಗ್ಬಿಟ್ಟು ಇಳಿಸು ಅಂತ ಹೇಳುತ್ತಂತೆ. ಅವಾಗ ಜಿಲೇಬಿ ಮತ್ತೆ ಜಿಗಿತಂತೆ. ಆಗ ನರಿ ಇದ್ದಿದ್ದು ಕೇಳಿ, ಮತ್ತೇನಾಯ್ತು ನಿನಗೆ ಅಂತ ಕೇಳುತ್ತಂತೆ. ನನಗೆ ತುಂಬಾ ಭಯ ಆಗ್ತಿದೆ, ನಾನು ಏನ್ ಮಾಡ್ಲಿ, ನನಗೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹಾಳಾಗ್ ಸ್ಟಾರ್ಟ್ ಮಾಡಿದಂತೆ. ಅಯ್ಯೋ ಇಷ್ಟಕ್ಕೆ ನೀನ್ ಅಳ್ತಿ
ಚೆಕ್. ತನು ಮನಸೆಳೆದರೆ ಶರಣಾಗು ನೀನು ಆದರೆ
Decathlon sale. Exciting offers till ಆಕ್ಚುಲಿ 27 July. Get a ನಾನು ಹೇಳೋ ಶ್ರುತಿ ಸರ್ ಹೇಳಿದಾಗೆ ನನಗೆ ಜಿ ಶಾರ್ಪ್ ಶ್ರುತಿ ಇದು ಸ್ವಲ್ಪ ಸಿ ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ. ನಾನು ಸಿಗೆ ಅಪ್ಗ್ರೇಡ್ ಆಗಕ್ಕೆ ಏನಿಲ್ಲ, ಟ್ರೈ ಮಾಡ್ತಿದ್ದೀನಿ. ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಅದೇ ನಾನು ಪ್ರಾಕ್ಟೀಸ್ ಮಾಡಿರ್ಲಿಲ್ಲ, ಅಂದ್ರೆ ನಾನು ಜಿ ಅಲ್ಲಿ ಯೂಶುವಲಿ ಪ್ರಾಕ್ಟೀಸ್ ಮಾಡೋದು, ಸಿ ಇದು ಸೊ ನಂಗೆ ಸ್ವಲ್ಪ ಕಷ್ಟ ಆಯ್ತು ಹೇಳೋದು. ಹೌದಾ? ಆದಷ್ಟು ಪ್ರಯತ್ನ ಪಟ್ಟೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಚೆನ್ನಾಗಿ ಆಡ್ತೀವಿ. ಚೆನ್ನಾಗಿ ಆಡಿದ್ರಾ? ನೆಕ್ಸ್ಟ್ ಲೈವಿಗೆ ಕರಿತೀವಿ. ಎಲ್ರಿಗೂ ಕನಸು ಇರ್ತದಲ್ಲ ಲೈವಲ್ಲಿ ಬಂದು ಹಾಡ್ಬೇಕಂತೇಳಿ. ಅದರಷ್ಟೇ ಚೆನ್ನಾಗಿ ಅಭ್ಯಾಸ ಮಾಡಬೇಕಲ್ವಾ? ಸಾವಿರಾರು ಜನ ನೋಡುವಂಥ ಕಾರ್ಯಕ್ರಮ. ಒಂದ್ಸರಿ ಮನಸ್ಸಿಗೆ ಹೋಗ್ಬಿಟ್ರೆ ಓ ಈ ಹುಡುಗಿ ಬಂದಿತ್ತಪ್ಪ ತುಂಬ ಚೆನ್ನಾಗಿ ಹಾಡ್ತು ಅಂತೇಳಿ. ಆ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳು ಇರಬೇಕು. ಹಾಡೋದು ಹೇಗೂ ಉಂಟು, ಅದನ್ನು ಪರ್ಫೆಕ್ಟ್ ಮಾಡ್ಕೊಂಡು ಬಂದರೆ ಅಲ್ವಾ ನಿಮಗೆ ಹೆಸರು. ಕೆಟ್ಟದೊಂದು ಚೆನ್ನಾಗಿ ಆಡಿದ್ರು ನಿಮಗೆ ಹೇಳೋದು, ಚೆನ್ನಾಗಿ ಆಡಿದ್ರು ಕೂಡ ನಿಮಗೆ ಹೇಳೋದು. ಹಾಗಾಗಿ ಎಲ್ಲರೂ ಕೂಡ ಒಳ್ಳೆ ಅಭ್ಯಾಸ ಮಾಡಿ. ನಾವು ಇವತ್ತು ಕಾಂಪಿಟೇಷನ್ ಸುಮಾರು 9 ಜನರಲ್ಲಿ ಬಹುಶಃ ಒಂದು 4-5 ಜನಗೆ ಬಹಳ ಬೇಗ ಒಂದು ಸಿಂಗಿಂಗ್ ಪ್ರೊಫೆಷನ್ಗೆ ಇಳಿಬೋದು. ಅಷ್ಟು ಚೆನ್ನಾಗಿದೆ ಧ್ವನಿ. ಅದನ್ನ ಉಳಿಸ್ಕೊಳ್ಳಿ. ಅದೇ ರೀತಿ ಪ್ರಾಕ್ಟೀಸ್ ಮಾಡಿ. ನೀವು ಓದಿಗೆ ಹೆಚ್ಚು ಸಮಯ ಕೊಡಿ. ಯಾವುದೋ ಕಾಲಹರಣ ಮಾಡೋ ಸಮಯನ ನೀವೊಂದಷ್ಟು ಮ್ಯೂಸಿಕ್ ಕಡೆ ಫೋಕಸ್ ಮಾಡಿದರೆ ಖಂಡಿತ ನಿಮಗೂ ಕೂಡ ಒಳ್ಳೆ ಭವಿಷ್ಯ ಸಂಗೀತದಲ್ಲೂ ಕೂಡ ಇದೆ. ಓಕೆನಾ? ಕೇಳಿಸ್ಕೊಂಡ್ರಾ? ಅನನ್ನಿಗೊಂದು ಜೋರು ಚಪ್ಪಾಳೆ ಕೊಡೋಣವಾ? ಎಸ್, ಥ್ಯಾಂಕ್ ಯು. ನಿಮಗೋಸ್ಕರ ಒಂದು ಹಾಡು ನಾಡೋಣವಾ? ಯಾವುದು? ಹೊಸದ, ಹಳೆದ, ಜನಪದನ, ಭಾವಗೀತನ, ದೇಶಭಕ್ತಿ ಗೀತನ? ಯಾವುದು ಹೊಸದು? ಹೊಸದು ಪಿಕ್ಚರ್ ಹಾಡು. ವಾವ್, ಸೂಪರ್. ಓಕೆ, ಹೊಸದು ಹಾಡೋಣವಾ? ಹೊಸದು ಬರುತ್ತೇನ್ರಿ ನಮಗೆ? ಹೌದಾ? ವಾವ್ ವಾವ್, ಎಂಥ ವೆರೈಟಿ! ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ನನ್ನನೇ ನೋಡಲು, ನನ್ನನೇ ಸೇರಲು ಬಂದ
ಬೆರಗಿಗೆ ಬೆರಗು ಬನದಲ್ಲಿ ಮುಗಿಯದು ಪದದಲ್ಲಿ ಸಿಗದು ಪ್ರತಿಯರಿಗಿಂತ ಸೊಬಗು ಮೈ ಮಾಟವೇ ಮೋಹಕ ಸೊಬಗು ಲಾವಣ್ಯ ನೋಡಿ ನಾ ಧನ್ಯನಾದೆ ತಾರುಣ್ಯ ಗೋಡಿ ಹೀಗಾಗಿ ಹೋದೆ ನೀನೇ ನನ್ನ ಪ್ರೇಯಸಿ ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಚೆಲ್ಲೆಂದಿದೆ ಬೇರೆ ದಾರೇನು ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೆ ಇನ್ನೇನಿದೆ ಖುಷಿ ಆಯ್ತೇನ್ರು ಒಬ್ರು ಮುಖದಲ್ಲ ಮಂದಾಸೆ ಇಲ್ಲದ ಕ್ಲಾಪ್ ಸಖತ್ ಮರ್ತು ಹೋಗಿರೋದು. ಫಾತಿಮಾ ಸಂಘ ಮೇಷ್ಟ್ರ ಆಡ್ತಾರೆ, ವಸಂತ್ ಮೇಷ್ಟ್ರ ಆಗಬಹುದೇ? ಹಲೋ ಅನನ್ಯ ಮುಂದಿನ ಗೀತೆನ ಹಾಡ್ತಾ ಇದ್ದಾಳೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾವ ಸಾಂಗ್ ಗೊತ್ತೇನೋ? ಮಹಾಪ್ರಾಣ ದೀಪಂ. ಈಗ ನಿಮ್ಮ ನಡುವೆ ಬರಹಗಾರರಲ್ಲಿ ಪತ್ರಕರ್ತರಾಗಿ ಸಾಕಷ್ಟು ವರ್ಷಗಳಿಂದ ಈ ತಾಲೂಕಿನ ಒಂದಷ್ಟು ಸಮಸ್ಯೆಗಳನ್ನ ಪತ್ರಿಕೆ ರೂಪದಲ್ಲಿ, ಬರವಣಿಗೆ ರೂಪದಲ್ಲಿ ಸರ್ಕಾರವನ್ನ ಎಚ್ಚರಿಸ್ತಾ ಈ ದಿನ ನಿಮ್ಮ ಮುಂದೆ ಒಬ್ಬ ಕಲಾವಿದ, ನನ್ನಲ್ಲೂ ಕೂಡ ಒಬ್ಬ ಕಲಾವಿದ ಇದ್ದಾನೆ, ಕಲೆ ಇದೆ ಅನ್ನುವಂಥದ್ದನ್ನ ನಮ್ಮ ಉದಯ್ ಅವರು ನಿಮ್ಮಗಳ ಮುಂದೆ ಫ್ಲೂಟು, ಕೊಳಲ ನಾದನ ಅಂದ್ರೆ, ಕೊಳಲ ವಾದನ ಅಂದ್ರೆ ಬಹುಶಃ ನಮ್ಮ ಎಲ್ರಿಗೂ ಅಚ್ಚುಮೆಚ್ಚು. ಆ ಒಂದು ಫ್ಲೂಟನ್ನು ಈಗ ನಿಮ್ಮ ಮುಂದೆ ನುಡಿಸ್ತಿದ್ದಾರೆ, ಕೇಳೋಣ. ಈಗಾಗಲೇ ನಮ್ಮ ಜೊತೆ ನಮ್ಮ ಜಿಲ್ಲೆಯವರೇ ಇವತ್ತು ರಾಜ್ಯ ಅಧ್ಯಕ್ಷರಾಗಿ, ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸತಕ್ಕಂಥ ಶ್ರೀಯುತ ರಾಜಶೇಖರ್ ಬರ್ತಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜೊತೆಗೆ ಎಲ್ಲ ಅವರ ಸಹೋದ್ಯೋಗಿ ಮಿತ್ರರು ಸಹ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಬಹುಶಃ ನಮ್ಮ ಅಧ್ಯಕ್ಷರು ಉದಯ್ ಅವರ ಕೊಳಲು ವದನವನ್ನು ಅಧ್ಯಕ್ಷರು ಇದ್ರ ಮೇಲೆ ಬರ್ಬೇಕು ಹಿಂಗೆ.
ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ತಮ್ಮ ಕರ್ತವ್ಯ ಸುದೀರ್ಘ ವರ್ಷಗಳ ಕಾಲ ಇಡೀ ನಮ್ಮ ವಿಭಾಗದಲ್ಲೇ ಕರ್ತವ್ಯ ನಿರ್ವಹಿಸಿದಂಥ ಶ್ರೀಯುತ ಜಯರಾಮ್ ನೆಲ್ಲಿತೈ ಇವರು ಸುಮಾರು 200 ಕಿಲೋಮೀಟರ್ ದೂರದಿಂದ ಕ್ರಮಿಸಿ ಬಂದಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಈಗ ಇನ್ನೊಂದು 5 ನಿಮಿಷದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದರ ನಡುವೆ ನಮ್ಮ ಅನನ್ಯ ಒಂದು ಗೀತೆಯೊಂದಿಗೆ ನಿಮ್ಮನ್ನು ರಂಜಿಸ್ತಾರೆ. ವಾಮದೇವ ವಿರಂಚಿತನೆಯ ವಾಮದೇವ ವಿರಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಸಾಮಜಾಜಿ ನವಸನ ಭೂಷಣ ಸುಮನ ಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಳ ವಿಲೋಚನ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಳ ವಿಲೋಚನ ಕಮಿತಂಪ್ರದ ಕರುಣೆ ಸಮಗೆ ಸದಾ ಸುಮಂಗಳವಾ ಕಮಿತಂಪ್ರದ ಕರುಣೆ ಸಮಗೆ ಸದಾ ಸುಮಂಗಳವಾ ಸದಾ ಸುಮಂಗಳವಾ ಸದಾ ಸುಮಂಗಳವಾ ಅಂಬರಪುರಹರ ಸಾಂಬತ್ರಿ ಅಂಬಕ ಶಂಭರಾರಿ ರಿಪು ಗಂಭೀರ ಕರುಣಿ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯ ಜಂಬಾರಿ ನೂತ ಭವ ಜಂಬಾರಿ ನೂತ ಭವ ಅಂಬರಪುರಹರ ಸಾಂಬತ್ರಿ ಅಂಬಕ ಶಂಭರಾರಿ ರಿಪು ಗಂಭೀರ ಕರುಣಿ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯ ಜಂಬಾರಿ ನೂತ ಭವ ಜಂಬಾರಿ ನೂತ ಭವ ಭಸಿತ ಪುಷಿತ ಶರೀರ ಬಕ್ಕರ ಧಾರ ವಿಷಕಂಠ ದುರಿತಾಹಾರ ಭಸಿತ ಪುಷಿತ ಶರೀರ ಭಕ್ತರ ಧಾರ ವಿಷಕಂಠ ದುರಿತಾಹಾರ ಪಶುಪತಿ ಬಣಿಪಾಹಾರ ಪಾವನಕಾರ ತ್ರಿಶೂಲಾಡ ಮರುಗದರ ಪಶುಪತಿ ಬಣಿಪಾಹಾರ ಪಾವನಕಾರ ತ್ರಿಶೂಲಾಡ ಮರುಗದರ ನಸಲ ನಯನ ವಿಕಸಿತಾಂಬುಜ ಮುಖ ಶಶಿಧರ ಮುಖರಂಗ ಸಮದ ಮರ್ದನ ಗಸಣೆಗೊಳಿಸುತ್ತಾ ಮಸವ ಕಳೆದು ಮಾನಸದಲ್ಲಿ ರಂಗನ ಬಿಸಜ ಪದವ ತೊರೋ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯ ಜಂಬಾರಿ ನೂತ ಭವ ಜಂಬಾರಿ ನೂತ ಭವ ಮಧುರ ಪುರಿ ನಿಲಯ ಮೃತ್ಯುಂಜಯ ಸದಮಲ ಸುಮನಗೆಯ ಮಧುರ ಪುರಿ
ವದನ ಕೈಲಾಸದಿ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿನೂತ ಭವ ಜಂಬಾರಿನೂತ ಭವ ಅಂಬರಪುರ ಹರ ಸಾಮಗ್ರಿ ಅಂಬಕ ಶಂಬರಾರಿ ರಿಪು ಗಂಭೀರ ಕರುಣಿ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿನೂತ ಭವ ಜಂಬಾರಿನೂತ ಭವ. ಥ್ಯಾಂಕ್ ಯು. ಆತ್ಮೀಯರೇ, ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳೊಂದಿಗೆ ಈ ದಿನ ಪತ್ರಿಕಾ ದಿನಾಚರಣೆ ಅಂಗವಾಗಿ ಬೆಳಗಿನಿಂದ ನಡೆದ ರಸಪ್ರಶ್ನೆ ಸ್ಪರ್ಧೆ ಮತ್ತು ದೇಶಭಕ್ತಿ ಗೀತೆ ಸ್ಪರ್ಧೆಯನ್ನು ಆಯೋಜಿಸಿದ್ದು ಕೊನೆ ಹಂತದ ಈ ಒಂದು ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷನ್ನು ವಹಿಸತಕ್ಕಂಥ ಕರ್ತವ್ಯ ನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ಪ್ರಸನ್ನ ಕುಮಾರ್ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರು ಆದಂಥ ರಾಜ್ಯ ಅಧ್ಯಕ್ಷ ಅಂತ ಶ್ರೀಯುತ JM ರಾಜಶೇಖರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಚಂದನ್ ವೈನ್ಸ್ನ ಮಾಲೀಕರು, ಕಾಂಗ್ರೆಸ್ ಮುಖಂಡರು, ದಾನಿಗಳು ಅಂತ ಶ್ರೀಯುತ K ಮಂಚೇಗೌಡ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಿದ್ದೀನಿ. ಬಿಜೆಪಿ ಮುಖಂಡರು, ಯುರೇಕಾ ಅಕಾಡೆಮಿಯ ಸ್ಥಾಪಕರು ಅಂತ ಶ್ರೀಯುತ ದೀಪಕ್ ದೊಡ್ಡಯ್ಯ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಿದ್ದೀನಿ. ಇನ್ನೋರ್ವ ಬಿಜೆಪಿ ಮುಖಂಡರಂತ ಶ್ರೀಯುತ JS ರಘು ಅವರು ಮತ್ತು ಮತ್ತೋರ್ವ ಪ್ರಮುಖರಂತ ಶ್ರೀಯುತ ಮನೋಜ್ ಹಳೆಕೋಟೆ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಶ್ರೀಯುತ ಜಯರಾಮ್ ನೆಲ್ಲಿತ್ತಾಯ ಇವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾಜಿ ನಿರ್ದೇಶಕರು, ದಯವಿಟ್ಟು ಇವರು ವೇದಿಕೆಗೆ ಬರಬೇಕಂತ ಕೋರ್ತಾ ಇದ್ದೀನಿ. ಈ ಒಂದು ವೇದಿಕೆ ಕಾರ್ಯಕ್ರಮದ ಪ್ರಪ್ರಥಮವಾಗಿ ದೇವತಾ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮನ ಆರಂಭಿಸ್ತಾ ಇದ್ದೇವೆ. ಮೊದಲನೇದಾಗಿ ಪ್ರಾರ್ಥನೆ ಕುಮಾರಿ ಅನನ್ಯ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ. ಆದಿಪೂಜಿತ ನೀನು, ವೇದ ವಂದಿತ ನೀನು, ಮೋದಕ ಪ್ರಿಯ ನೀನು ಗಜಾನನ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ. ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ. ರಕ್ತವರ್ಣನು ನೀನು, ಲಂಬೋದರ ನೀನು, ರಕ್ಷಿಸಿ ಕಾಪಾಡೋ ಗಣನಾಯಕ
ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು. ವಿನಾಯಕನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಕುಮಾರಿ ಅನನ್ಯ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸತಕ್ಕಂಥ ಎಲ್ಲ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ ಶ್ರೀಯುತ ಮನ್ಸೂರ್ ಇವರು. ಕರ್ತವ್ಯನಿರತ ಪತ್ರಕರ್ತರ ಸಂಘ ಮೂಡಿಗೆರೆ ಇದರ ಒಂದು ಅದ್ದೂರಿ ಕಾರ್ಯಕ್ರಮದ ಆಗಮಿಸಿರುವಂಥ ಗಣ್ಯರಾದ, ಅದೇ ರೀತಿ ಈ ಕಾರ್ಯಕ್ರಮದ ಒಂದು ಬಿಂದು ಅಂತ ಹೇಳುವಂಥ ನಮ್ಮ ಕರ್ತವ್ಯನಿರತ ಪತ್ರ ಸಂಘದ ಅಧ್ಯಕ್ಷರಾದಂತಹ ಪ್ರಸನ್ನ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರ. ತಮಗೆ ಹೃತ್ಪೂರ್ವಕ ಸ್ವಾಗತಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಪ್ರಮುಖ ಬಿಂದು ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಶ್ರೀ ಜಯರಾಮ್ ನಲ್ಲಿತಾಯಿ, ನಿವೃತ್ತ ಪ್ರಾದೇಶಿಕ ಶಿಕ್ಷಕರು, ಚಿಕ್ಕಮಗಳೂರು ಜಿಲ್ಲಾ ನಿರ್ದೇಶಕರು. ಇವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ. ಅದೇ ರೀತಿ ಚಂದನ್ ಗ್ರೂಪ್ಸ್ ಮಾಲೀಕರಾದಂತಹ ಶ್ರೀ ಕೆ ಮಂಚೇಗೌಡರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರದ ಜಿಲ್ಲಾ ದಿಶಾ ಸಮಿತಿ ಸದಸ್ಯರಾದಂತಹ ಶ್ರೀ ಮನೋಜ್ ಹಳೆಕೋಟೆಯವರು ಬಂದಿದ್ದೀರಾ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತನ ಬಯಸ್ತಾ ಇದ್ದೀನಿ. ಬಿಜೆಪಿಯ ನೇತಾರರು GS ರಘು ಇವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೂ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತ. ಅದೇ ರೀತಿ ರಾಜ್ಯಾಧ್ಯಕ್ಷರಾದಂಥ ರಾಜಶೇಖರವರು ಈ ಕಾರ್ಯಕ್ರಮದ ಪ್ರಮುಖ ಬಿಂದು. ಇವತ್ತು ಈ ಕಾರ್ಯಕ್ರಮ ಹೆಚ್ಚು ಕಮ್ಮಿ ಅವ್ರಿಗೇ ಸಲ್ಲಿಸುತ್ತೆ ಅಂತ ಕಾಣುತ್ತೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದೀರಾ. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತಗಳು. ಅದೇ ರೀತಿ ನಮ್ಮ ಮೂಡಿಗೆರೆ ತಾಲೂಕಿನ ಒಂದು ಗಣ್ಯ ವ್ಯಕ್ತಿ, ಯಾವುದೇ ಕಾರ್ಯಕ್ರಮಕ್ಕೆ ನಾವು ಅವ್ರನ್ನ ಕರೆದ್ರು, ನಾನು ಯಾರು ಬಂದಿಲ್ಲ ಅಂದ್ರೂ ನಾನು ಮುಂದೆ ಬಂದಿರ್ತೀನಿ ಅಂತ ನಿಜವಾಗ್ಲೂ ಅವ್ರನ್ನ ನಾವು ನಂಬೋದು. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತನ ದೀಪಕ್ ದೊಡ್ಡೆಯವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಆಮೇಲೆ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಪೋಷಕರು, ಆಮೇಲೆ ಎಲ್ಲ ನನ್ನ ಪತ್ರಿಕಾ ಬಳಗದ ಮಿತ್ರರು, ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು, ಎಲ್ರಿಗೂ ಕೂಡ ಒಂದೇ ಒಂದು ವಾಕ್ಯದಲ್ಲಿ ಸ್ವಾಗತನ ಬಯಸ್ತಾ ಇದ್ದೀನಿ. ಆಮೇಲೆ ಅಶ್ವಿನಿ ಸಂತೋಷ್ ಅವರು ಈಗಷ್ಟೇ ಬಂದಿದ್ದೀರಾ. ದಯವಿಟ್ಟು ತಾವು ಒಂದು ವೇದಿಕೆಗೆ ಬರಬೇಕು. ನಮ್ಮ ಬಹುಮಾನದ ಪ್ರಾಯೋಜಕರು ಅಶ್ವಿನಿ ಸಂತೋಷ್, ಇವರಿಗೂ ಕೂಡ ನಾನು ಒಂದು ತುಂಬು ಹೃದಯದ ಸ್ವಾಗತವನ್ನು ಬಯಸಿ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ಶ್ರೀಮತಿ ಅಶ್ವಿನಿ ಸಂತೋಷ್ ಅವರು ಬಹುಮಾನದ ಪ್ರಾಯೋಜಕರು ಇವರು. ಆಮೇಲೆ ಇನ್ನಷ್ಟು ಗಣ್ಯರು ಈಗಾಗಲೇ ಭಾರಿ ಮಳೆ ಬರ್ತಿರೋ ಕಾರಣದಿಂದ ಇನ್ನೇ ರಸ್ತೆಯಲ್ಲಿ ಬರ್ತಿದ್ದಾರೆ. ಅವ್ರು ಬಂದಾಗ ಅವರಿಗೆ ಸ್ವಾಗತನ ಕೋರೋಣ. ಆಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ವಿಭಿನ್ನವಾಗಿ ಕೆಲವೊಂದು ಸಾಧಕರನ್ನ ಗುರುತಿಸ್ತಿದ್ದೀವಿ. ಯಾವ ಥರ ಗುರುತಿಸ್ತಿದ್ದೀವಿ ಅಂತಂದರೆ, ಪ್ರತಿಯೊಂದು ಕಾರ್ಯಕ್ರಮವನ್ನ ಎಲ್ಲರೂ ಒಬ್ಬ ಗಣ್ಯ ವ್ಯಕ್ತಿನ ಗುರುಸೊತ್ತಿಗೆ ಸಾಮಾಜಿಕ ಸೇವೆ ಇರ್ಬೋದು, ಯಾವುದೋ ಒಂದು ಕೆಲವೊಬ್ಬರು ಪ್ರಶಸ್ತಿಗಳ ಪಡೆಯೋದಕ್ಕೆ ನೋಡ್ತಾ ಇರ್ತೀರಾ. ಒಬ್ಬನ ಸನ್ಮಾನಿತರಾದರೆ ಅವನ್ನೇ ಎಲ್ಲೋ ಹೋದ್ರೆ ಅವನೇ ಸನ್ಮಾನ. ಆದರೆ ನಮ್ಮ ಪತ್ರಿಕಾ ದಿನಾಚರಣೆ ಎಲ್ರಿಗೂ ಕೂಡ ಭಿನ್ನವಾಗಿರಬೇಕು ಅಂತ ಹೇಳ್ಬಿಟ್ಟು ಸಮಾಜದಲ್ಲಿ ಕಟ್ಟ ಕಡೆ ವ್ಯಕ್ತಿ, ಅವನೊಬ್ಬ ಭಿನ್ನ ವ್ಯಕ್ತಿ ಆಗಿರ್ತಾನೆ. ಎಲೆಮರೆಕಾಯಿ ಇರುವಂಥ ವ್ಯಕ್ತಿಗಳು ನಮ್ಮ ಒಂದು ವೇದಿಕೆಯಲ್ಲಿ ನಾವು ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಬ್ಬರು ಸನ್ಮಾನಿತರಾದಂಥ ಜಯರಾಮ್ ಲಲಿತಾಯಿ ಅವರು ಕೂಡ ಒಬ್ಬರು ಆಗಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ನಾವು ಯಾವುದೇ ವ್ಯಾಜ್ಯ ಪ್ರಕರಣಗಳಲ್ಲಿ ನ್ಯಾಯ, ಕಾನೂನು, ಪೊಲೀಸ್ ಸ್ಟೇಷನ್ ಅಂತ ಹೋದಾಗ ಹೆಚ್ಚು ಕಮ್ಮಿ ಪ್ರಕರಣ ಮಾಡ್ಕೊಳ್ಳೋದೇ ತುಂಬ ಕಮ್ಮಿ. ನನ್ನ ಹತ್ರ ದುಡ್ಡಿಲ್ಲಪ್ಪ, ನಾನೇ ಹಾಕಬೇಕು, ಸುಮ್ಮನೆ ಯಾರಾದರೂ ಹೊಡೆದ್ರು ನಾನು ಹೊಡ್ತಾ ತಿನ್ಕೊಂಡು ಹೋಗ್ತೀನಿ, ನನ್ನ ಸ್ವಭಾವ ಹಂಗೇನೆ.
ಇತ್ತೀಚೆಗೆ, ಹಿಂದೆ ಏನಿದೆ ನನಗೆ ಗೊತ್ತಿಲ್ಲ. ಯಾಕೆ ನನ್ನ ಹತ್ರ ಕೋರ್ಟಲ್ಲಿ ಆ ಥರ ಮನೋಭಾವ ಇರೋರಿಗೂ ಕೂಡ ಇಲ್ಲ, ನೀವೇನು ಮಾಡಿದ್ರು ನನ್ನ ಹತ್ರ ಬನ್ನಿ ಅಂತೇಳಿ ಒಬ್ಬ ಗ್ರೇಟ್ ಪರ್ಸನ್ ಸಿದ್ದಯ್ಯ ಅಂತ ಇದ್ದಾರೆ ವಕೀಲರು. ಅವರು ಯಾರೇ ಬಂದರು ಅತ್ಯುತ್ತಮ ಕಡಿಮೆ ದುಡ್ಡಲ್ಲಿ ತಮ್ಮ ಒಂದು ಕಾರ್ಯವೈಖರಿಯನ್ನು ತೋರಿಸ್ತಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸನ್ಮಾನ ಮಾಡ್ತೀವಿ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀವಿ. ಆಮೇಲೆ ನೇತ್ರದಾನ ಅಂತ ಮಾಡೋ ಸಂದರ್ಭದಲ್ಲಿ ನೇತ್ರ ಅಂದರೆ ಕಣ್ಣಿನ ಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡೋತ್ತಿಗೆ BL ರಂಗನಾಥ್ ಗೌಡರು ಅಂತ ಇದ್ದಾರೆ. ಅವರು ಕೂಡ ನಾನು ಯಾವ ಕಾರ್ಯಕ್ರಮಕ್ಕೆ ಬಂದರೂ ನಾನು ಮುಂದೆ ಅಂತ ಕೈ ಎತ್ತಿ ಮುಂದೆ ಬರ್ತಾರೆ. ಅವರಿಗೂ ಕೂಡ ಗೌರವಯುತವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತನ ಬಯಸ್ತಾ ಇದ್ದೀನಿ. ಅದೇ ರೀತಿ ಶಿಕ್ಷಕರನ್ನ ನಾವಿಲ್ಲಿ ಸನ್ಮಾನ ಮಾಡಬೇಕು ಅಂತಂದರೆ ಅವರ ಒಂದು ಕೊಡುಗೆ ಈ ಸಮಾಜಕ್ಕೆ ಬಹಳಷ್ಟಿದೆ. ಅಂತ ಒಂದು ಶಿಕ್ಷಕರಾದ ಶಿವರಾಮ್ ಗೌಡರು ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನಿತರು. ಅವರಿಗೂ ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಾಂತಳದಿಂದ ಸನ್ಮಾನವನ್ನು ಸ್ವಾಗತನ ಬಯಸ್ತಾ ಇದ್ದೀನಿ. ಅದೇ ರೀತಿ ಸಾಕಷ್ಟು ಪತ್ರಿಕೆಗಳನ್ನ ನೀವು ನೋಡ್ತಾ ಇರ್ತೀರಾ. ಯಾವತ್ತು ಬೆಳಗ್ಗೆ ಎದ್ರು ಸುದ್ದಿ ನೋಡ್ತೀರಾ, ಸಾಯಂಕಾಲ ನೋಡ್ತೀರಾ, ಓದ್ತೀರಾ, ಬಿಡ್ತೀರಾ. ಬಿಕಾಸ್ ಕೆಲವೊಂದು ಸುದ್ದಿಗಳನ್ನ ನೋಡಿದಾಗ ಎಷ್ಟೋ ದಿನಗಳಿದ್ರೂ ನಮ್ಮ ಹೃದಯದಲ್ಲಿ ಅಂಟ್ಕೊಂಡಿರಬೇಕು, ಅಥವಾ ಈ ವ್ಯಕ್ತಿ ಹತ್ರ ಇಂಥದ್ದು ಸಾಧ್ಯನಾ ಅನ್ನೋ ಒಂದು ಯೋಚನೆ ಬರಬೇಕು. ಅಂತ ಒಂದು ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರು ಪೂರ್ಣಚಂದ್ರ ಜಯಶ್ರೀ ಇದರಲ್ಲಿ ಕೂಡ ಕೆಲಸನೂ ಮಾಡ್ತಿದ್ದಾರೆ. ನಂದೀಶ್ ಬಂಕಿನಳ್ಳಿ ಅಂತ ಹೇಳ್ಬಿಟ್ಟು ಪತ್ರಕರ್ತರಾಗಿದ್ದಾರೆ. ಅವರು ಕೂಡ ಇವತ್ತು ಸನ್ಮಾನಿತರು. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತನ ಬಯಸ್ತಾ ಇದ್ದೀನಿ. ಇನ್ನು ಸಾಕಷ್ಟು ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ. ಅವರಿಗೂ ಕೂಡ ಈಗಾಗಲೇ ಸ್ವಾಗತನ ನಾನೀಗ ಮುಂಚಿತವಾಗಿ ಬಯಸ್ತೀನಿ. ಅವ್ರು ಬಂದಾಗ ಯಾರು ಇಲ್ಲಿ ವೇದಿಕೆಯಲ್ಲಿ ಮಾತಾಡ್ತಿದ್ದಾರೆ ಅವ್ರು ಸ್ವಾಗತನ ಬಯಸ್ತಾರೆ. ಅದೇ ರೀತಿಯಾಗಿ ಚಿಕ್ಕಮಗಳೂರಿನಿಂದ ಆಗಮಿಸತಕ್ಕಂಥ ಪತ್ರಕರ್ತ ಮಿತ್ರರಾದ ಶ್ರೀಯುತ ಅನಿಲ್ ಭೂಮಿಕಾ ಟಿವಿ ಇವರು, ಶ್ರೀಯುತ ಪುರುಷೋತ್ತಮರವರು, ಶ್ರೀಯುತ ಕುಮಾರ್ ಬ್ಯಾಲ್ದಾಳ್ ಅವರು, ಹಾಗೂ ಆಗಮಿಸತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು, ಸ್ಪರ್ಧಾಳುಗಳು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಿದಂಥ ಸರ್ವರಿಗೂ ಕೂಡ ಆರದ ಒಂದು ಸ್ವಾಗತವನ್ನು ಬಯಸಿದ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಸೇರಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೋರ್ತೀನಿ. ನಂದಾದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ದರ್ಪಣ ಪತ್ರಿಕೆಯ ಸಂಪಾದಕರಾದ ಶ್ರೀಯುತ ಪ್ರಸನ್ನ ಗೌಡಹಳ್ಳಿ ಅವರು. ಎಲ್ರಿಗೂ ನಮಸ್ಕಾರ. ಕರ್ತವ್ಯ ನಿರತ ಪತ್ರಕರ್ತರ ಸಂಘ ಮೂಡಿಗೆರೆ ಇವರ ವತಿಯಿಂದ ಹಮ್ಮಿಕೊಂಡಿರುವಂತಹ ಪತ್ರಿಕಾ ದಿನಾಚರಣೆಯ ವೇದಿಕೆಯ ಅಧ್ಯಕ್ಷರೇ ಹಾಗೂ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಮಹನೀಯರೇ, ವಿದ್ಯಾರ್ಥಿಗಳೇ ಮತ್ತು ಪತ್ರಕರ್ತ ಮಿತ್ರರೇ, ಇವತ್ತು ನಾವು ಮೂಡಿಗೆರೆ ತಾಲೂಕಿನ ಪತ್ರಕರ್ತರ ಸಂಘದ ಒಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಮಕ್ಕಳ ಈ ಕಡೆ ನೋಡಿ ಸ್ವಲ್ಪ ಹೊತ್ತು. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಪತ್ರಕರ್ತರು ಅಂತಂದರೆ ನಾವು ಪ್ರತಿಯೊಂದು ಬೇರೆ ಕಾರ್ಯಕ್ರಮಗಳಿಗೆ, ಬೇರೆ ಸಂಘ ಸಂಸ್ಥೆಗಳು ಹೋಗುವ ಕಾರ್ಯಕ್ರಮಗಳಿಗೆ, ನಡೆಸುವ ಕಾರ್ಯಕ್ರಮಗಳಲ್ಲಿ ನಾವು ವರದಿಗಾರರಾಗಿ ಹೋಗ್ತೀವಿ. ಆದರೆ ಇವತ್ತು ವರ್ಷದಲ್ಲಿ ಒಂದು ದಿನ ಇದು ನಮ್ಮದೇ ಪತ್ರಿಕಾ ದಿನಾಚರಣೆ ಅಂಥೇಳಿ ಪತ್ರಕರ್ತರೇ ಮಾಡುವಂಥ ಕಾರ್ಯಕ್ರಮ. ಅದಕ್ಕೆ ನಾವು ಸಾರ್ವಜನಿಕರನ್ನ, ವಿದ್ಯಾರ್ಥಿಗಳನ್ನ ನಾವು ಕರೆದಿದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಜುಲೈ 1ಕ್ಕೆ ನಾವು ಪತ್ರಿಕಾ ದಿನಾಚರಣೆಯನ್ನು ಮಾಡ್ತೀವಿ.
ಆದರೆ ಜುಲೈ 1ರಿಂದ 31ರೊಳಗೆ ನಮಗೆ ಅನುಕೂಲವಾದ ದಿನಾಂಕದಲ್ಲಿ ನಾವು ಪತ್ರಿಕಾ ದಿನಾಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇವತ್ತು ಒಂದು ವಿಶೇಷ ಏನಪ್ಪ ಅಂತಂದರೆ ನಮ್ಮದು ಮೂಡಿಗೆರೆ ತಾಲೂಕಿನಲ್ಲಿ ಕರ್ತವ್ಯ ನಿರತ ಪತ್ರಕರ್ತರ ಸಂಘ ಅಂತೇಳಿ ಇವತ್ತೇನು ನಮ್ಮ ಪ್ರಸನ್ನಕುಮಾರ್ ಅವರು ಮಲೆನಾಡು ಮಿಂಚು ಪತ್ರಿಕೆಯ ಅಧ್ಯಕ್ಷರು ಅವರು ನಮ್ಮ ಮೂಡಿಗೆರೆದೇ ಒಂದು ಸಪ್ರೇಟಾಗಿ ಸಂಘವನ್ನು ರಿಜಿಸ್ಟರ್ ಮಾಡಿಸಿದ್ದಾರೆ. ಇದು ವಿಶೇಷವಾಗಿ ಹೇಳಬೇಕು ಅಂತಂದರೆ ಕರ್ತವ್ಯ ನಿರತ ಪತ್ರಕರ್ತರ ಸಂಘ ಅಂತೇಳಿ ಜಿಲ್ಲೆಯಲ್ಲಿ ನಮ್ಮ ಚಿಕ್ಕಮಗಳೂರು ರಿಜಿಸ್ಟ್ರೇಷನ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಬ್ಯಾನರ್ ಅಡಿಯಲ್ಲಿ ಇದು ನಮ್ಮ ಪ್ರಪ್ರಥಮವಾದಂಥ ಪತ್ರಿಕಾ ದಿನಾಚರಣೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಇದಕ್ಕಾಗಿ ನಾನು ಪ್ರಸನ್ನಕುಮಾರ್ ಅವ್ರನ್ನ ಅಭಿನಂದಿಸ್ತೀನಿ. ಒಂದು ಸಂಘವನ್ನು ರಿಜಿಸ್ಟರ್ ಮಾಡಿ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ವಿದ್ಯಾರ್ಥಿಗಳೇ, ಇವತ್ತು ನೀವು ಬೆಳಗ್ಗೆಯಿಂದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ ಮತ್ತು ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ. ನಾವು ಪತ್ರಕರ್ತರ ಸಂಘದಿಂದ ಪ್ರತಿ ವರ್ಷವೂ ಈ ಥರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ರಸಪ್ರಶ್ನೆ ಇರ್ಬೋದು, ದೇಶಭಕ್ತಿ ಗೀತೆ ಅಥವಾ ಚೆಸ್ ಕಾಂಪಿಟೇಷನ್, ಈ ಥರದ ವಿದ್ಯಾರ್ಥಿಗಳಿಗೆ ಮೈಂಡಿಗೆ ಒಂದು ಕಸರತ್ತನ್ನು ನೀಡ್ತಕ್ಕಂಥ, ಜ್ಞಾನವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಭಾಳ ಅತ್ಯುತ್ತಮವಾಗಿ ಸಂಘಟಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಬ್ಬ ವ್ಯಕ್ತಿಗೆ ಒಂದು ನಾಯಕತ್ವವನ್ನು ಕೊಟ್ಟಾಗಲೇ ಗೊತ್ತಾಗೋದು ಅವನಲ್ಲಿ ಎಂಥ ಒಂದು ಪ್ರತಿಭೆ ಇದೆ, ಅವನಲ್ಲಿ ಯಾವ ರೀತಿಯ ಒಂದು ಸಾಮರ್ಥ್ಯ ಇದೆ ಅಂಥೇಳಿ. ಕಳೆದ 3-4 ತಿಂಗಳ ಹಿಂದೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಪ್ರಸನ್ನಕುಮಾರ್ ಅವರು ನಮ್ಮ ಸಂಘದಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ನಮ್ಮ ಕಚೇರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಒಂದು ಕಚೇರಿಯನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮಗಳನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತಾ, ಇವತ್ತು ನಮ್ಮ ಅನೇಕ ಗಣ್ಯರು ನಮ್ಮ ವೇದಿಕೆಯಲ್ಲಿದ್ದೀರಿ. ನೀವೆಲ್ಲ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ವರದಿಗಾರರಾಗಿ ಬರ್ತಾಯಿದ್ವಿ. ಆದರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನೀವೆಲ್ಲ ಅತಿಥಿಗಳಾಗಿ ಬಂದಿದ್ದೀರಿ. ತುಂಬ ಸಂತೋಷ. ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಡುವಂಥವ್ರು, ನಮಗೆ ಸದಾ ಮಾರ್ಗದರ್ಶನ ನೀಡೋಂಥವರೇ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದೀರಿ. ನಿಮ್ಮೆಲ್ಲರ ಸಹಕಾರ ಪತ್ರಕರ್ತರಿಗೆ ಹೇಗೆ ಇರಲಿ. ಪತ್ರಕರ್ತರಿಗೆ ನಿಜವಾಗಿ ಹೇಳಬೇಕು ಅಂತಂದರೆ ಇದು 4ನೇ ಅಂಗ ಅಂತ ಹೇಳ್ತೀವಿ. ಒಂದು ಸಂವಿಧಾನದಲ್ಲಿ 4ನೇ ಅಂಗವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಜಾಸ್ತಿಯಾರು ನಿರೀಕ್ಷೆ ಮಾಡೋದಿಲ್ಲ ಪತ್ರಕರ್ತರು. ಆದರೆ ನಾವು ಕೆಲಸ ಮಾಡಿದ್ದಕ್ಕೆ ಸಮಾಜದಿಂದ ಒಂದು ಒಳ್ಳೆಯ ಅಪ್ರಿಷಿಯೇಷನ್ ಬಂದರೆ ಅದೇ ಒಂದು ಖುಷಿ. ಒಂದು ವರದಿ ಮಾಡಿದಾಗ ಚೆನ್ನಾಗಿ ವರದಿ ಮಾಡಿದೆಯಾ, ಒಂದು ಚೆನ್ನಾಗಿ ಪತ್ರಿಕೆ ಮಾಡಿದಾಗ ಚೆನ್ನಾಗಿ ಪತ್ರಿಕೆ ಮಾಡಿದೆಯಾ ಅಂದರೆ ಅದೇ ಒಂದು ಖುಷಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು GM ರಾಜಶೇಖರ್ ಅಂತ, ಬಹುಶಃ ಅವರು ನೀವು ನೋಡಿರ್ಬೋದು, ಅನೇಕ ಜನ ಅವ್ರಿಗೆ ಪರಿಚಯ, ಕೆಲವು ಮಕ್ಕಳಿಗೆಲ್ಲ ಪರಿಚಯ ಇಲ್ಲದೆ ಇರ್ಬೋದು. ಅವರು ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಅಧ್ಯಕ್ಷರಾಗಿದ್ದರು. ಇವತ್ತು ನಮ್ಮ ರಾಜ್ಯದಲ್ಲಿ ಅವರು ಅಧ್ಯಕ್ಷರಾಗಿ ಅತ್ಯುತ್ತಮವಾಗಿ ನಮ್ಮ ಪತ್ರಕರ್ತರ ಸಂಘವನ್ನು ಸಂಘಟಿಸ್ತಿದ್ದಾರೆ. ಅವರು ಎಂಥ ಒಂದು ಸ್ಪಂದನೆ ಅಂತಂದರೆ, ಯಾವುದೇ ಒಂದು ಪತ್ರಕರ್ತರಿಗೆ ನಮ್ಮ ಜಿಲ್ಲೆಯಲ್ಲಾಗಲಿ ರಾಜ್ಯದಲ್ಲಾಗಲಿ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಆಗಲಿ, ಅವರ ಕುಟುಂಬದವರಿಗೆ ಸಮಸ್ಯೆ ಆಗಲಿ, ಏನೇ ಒಂದು ಸಮಸ್ಯೆ ಆದಾಗ ತಕ್ಷಣ ಒಂದು ಸ್ಪಂದಿಸ್ತಕ್ಕಂಥ ಒಂದು ಸಹಾಯಧನವನ್ನು ಕೂಡ ಇಟ್ಟಿದ್ದಾರೆ, ಫಂಡ್. ಆ ಸಂದರ್ಭಕ್ಕೆ ಕಷ್ಟಕ್ಕೆ ಆಗುವಂಥ ರೀತಿಯಲ್ಲಿ ಅವರು ಸ್ಪಂದಿಸ್ತಿದ್ದಾರೆ. ಅವರು ಇವತ್ತು ರಾಜ್ಯಾಧ್ಯಕ್ಷ ಆಗಿರೋದು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಆಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮ ರೀತಿಯಲ್ಲಿ ಬೆಳಗ್ಗೆಯಿಂದ ನಡೆಸಿ ಇವತ್ತು ನಾವೀಗ ಬಹುಮಾನ ವಿತರಣೆಗೆ ಬಂದಿದ್ದೇವೆ. ವಿದ್ಯಾರ್ಥಿಗಳೇ, ತಾವು ಕೊನೆಯವರೆಗೆ ಇದ್ದು ಬಹುಮಾನವನ್ನು ಪಡೆದುಕೊಂಡು ಜೊತೆಗೆ ಸರ್ಟಿಫಿಕೇಟ್ ಕೂಡ ಇದೆ ಭಾಗವಹಿಸಿದಂಥ ಎಲ್ಲರಿಗೂ. ಇದನ್ನೆಲ್ಲ ಪಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನನಗೆ ಒಂದು ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆತ್ಮೀಯರೇ, ಶ್ರೀಯುತ ಪ್ರಸನ್ನ ಗೌಡಳ್ಳಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಧನ್ಯವಾದಗಳು. ಸಾಕಷ್ಟು ಕಾರ್ಯಕ್ರಮಗಳು ನಡೆದಾಗಲೂ ಕೂಡ ಅತಿಥಿಗಳ ಭಾಷಣ, ಅಧ್ಯಕ್ಷ ಭಾಷಣ ಈ ರೀತಿ ಇರ್ತದೆ. ನಾವು ಸ್ವಲ್ಪ ಅತಿಥಿಗಳಿಗೆ ಮಾಹಿತಿ ಕೊಡಲಿಕ್ಕೋಸ್ಕರ ಕಾರ್ಯಕ್ರಮ ಸ್ವಲ್ಪ ಭಿನ್ನವಾಗಿ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಬೆಳಗಿನಿಂದ ಯಾವ ರೀತಿ ಕಾರ್ಯಕ್ರಮ ನಡೀತು, ಅದು ಏನಾಯಿತು ಅನ್ನೋದ್ರ ಬಗ್ಗೆ ತಮಗೆ ಸ್ವಲ್ಪ ಮಾಹಿತಿ ಬೇಕು. ಅದರಿಂದ ಈ ಕಾರ್ಯಕ್ರಮದಲ್ಲಿ ಈ ದಿನ ಬೆಳಗ್ಗೆ ರಸಪ್ರಶ್ನೆ ಸ್ಪರ್ಧೆ ನಡೆಸಿದ್ದು, ಅದರಲ್ಲಿ ಭಾಗವಹಿಸಿದಂಥ 2 ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಆ ವಿದ್ಯಾರ್ಥಿಗಳನ್ನ ವೇದಿಕೆಗೆ ಆಹ್ವಾನಿಸ್ತೀನಿ. ಪ್ರಪ್ರಥಮವಾಗಿ ವಿದ್ಯಾರ್ಥಿಗಳ ಭಾಷಣ ನಾನು ಮಾಡಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸಾಧಾರಣವಾಗಿ ವಿದ್ಯಾರ್ಥಿಗಳು ಕೊನೆಗೆ ನಿಮ್ದೆಲ್ಲ ಮಾತು ಕೇಳ್ಬಿಟ್ಟು ಅವ್ರು ಮಾತಾಡಬೇಕಿತ್ತು. ಆದರೆ ಅವ್ರ ಅನಿಸಿಕೆ ಕೇಳ್ಬಿಟ್ಟು ಆಮೇಲೆ ನಿಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಒಂದು ಅವಕಾಶ ಆಗಲಿ ಅಂತ ಹೇಳ್ತಾ, ಈ ಒಂದು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಕುಮಾರಿ ಸಾಹಿತ್ಯ 10ನೇ ತರಗತಿ BGS ಪ್ರೌಢಶಾಲೆ, ಇವಳು ತನ್ನ ಅನಿಸಿಕೆಯನ್ನು ಹೇಳ್ತಾಳೆ. ಅವ್ರು ಬರಬೇಕು ಅಂತ ಕೊಡ್ತೀನಿ. Good evening, everyone. First and foremost, I would like to thank the organizers. ಬಿಕಾಸ್ ಯಾಕೆ ಅಂದರೆ ನಮಗಿವಾಗ ಪಾರ್ಟಿಸಿಪೇಟ್ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇರುತ್ತೆ ಕೆಲವೊಂದೊಂದು ಫೀಲ್ಡಲ್ಲಿ. ಬಟ್ ಅದು ನಮಗೆ ಆಪರ್ಚುನಿಟಿ ಮಾಡಿಕೊಡ್ಲಿಲ್ಲ ಅಂದರೆ ಅದು ಎಕ್ಸಿಬಿಟ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಆಪರ್ಚುನಿಟಿ ಪ್ರೊವೈಡ್ ಮಾಡೋದಕ್ಕೆ ಆರ್ಗನೈಸರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಐ ವುಡ್ ಆಲ್ಸೋ
ಲೈಕ್ ಟು ಕಂಗ್ರ್ಯಾಚುಲೇಟ್ ಆಲ್ ಮೈ ಪಾರ್ಟಿಸಿಪೆಂಟ್ಸ್ ಬಿಕಾಸ್ ಏನಾಗುತ್ತೆ ಅಂದರೆ ಕೆಲವರು ವಿನ್ ಆಗ್ತಾರೆ, ಕೆಲವರು ವಿನ್ ಆಗಲ್ಲ. ಬಟ್ ಏನಾಗುತ್ತೆ ಅಂದರೆ ಯಾರು ವಿನ್ ಆಗಿರಲ್ಲ ಅವರು ಅವ್ರ ಎಂಥೂಸಿಯಾಸಮ್ನ ಕಳ್ಕೊತಾರೆ. ಸೊ ಇದನ್ನು ಏನು ಹೇಳ್ತಿದ್ದೀನಿ ಅಂದರೆ ಇದು ನನ್ನ ಎಕ್ಸ್ಪೀರಿಯನ್ಸಾಗಿ ಹೇಳ್ತಾ ಇರೋದು. ಬಿಕಾಸ್ ಐ ಹ್ಯಾಡ್ ಬೀನ್ ಪಾರ್ಟಿಸಿಪೇಟಿಂಗ್ ಫಾರ್ ದಿಸ್ ಆಲ್ ಕಾಂಪಿಟೇಷನ್ ಫ್ರಮ್ ಲಾಸ್ಟ್ 2 years. ಏನಾಗುತ್ತೆ ಅಂದರೆ ನಾನು ಕೆಲವೊಂದೊಂದು ಕಾಂಪಿಟೇಷನಲ್ಲೆಲ್ಲ ಸೋತಿರ್ತೀನಿ. ಸೊ ಏನಾಗುತ್ತೆ ಅಂತಂದರೆ ಅವು ನನ್ನ ಕೈಲಿ ಆಗಲ್ಲ ಈ ಥರ ಎಲ್ಲ ಅನಿಸುತ್ತೆ. ಬಟ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಡು ನಾಟ್ ಟು ಲೂಸ್ ಯುವರ್ ಎಂಥೂಸಿಯಾಸಮ್. And also, I would also, this special thanks is for Manmeet because I think it could not have done without you. So thanks for being with me as an awesome partner. Thank you so much. ಧನ್ಯವಾದಗಳು ಸಾಹಿತ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ನಮ್ಮ ಮೂಡಿಗೆರೆಯ ನೆಚ್ಚಿನ ಠಾಣಾಧಿಕಾರಿಗಳಂತ ಶ್ರೀಯುತ ಶ್ರೀನಾಥ್ ರೆಡ್ಡಿ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಗಮನಿಸ್ತಿದ್ದೀನಿ. ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ಅದೇ ರೀತಿಯಾಗಿ ಇನ್ನೋರ್ವ ವಿದ್ಯಾರ್ಥಿ ಮೊಹಮ್ಮದ್ ಸಫಾನ್ ಅಂತ ದೇಶಭಕ್ತಿ ಗೀತೆಯನ್ನು ಅತ್ಯುತ್ತಮವಾಗಿ ಹಾಡಿದ್ದಾನೆ. ಅವನು ತನ್ನ ಅನಿಸಿಕೆಯನ್ನು ಹೇಳ್ಬೇಕಂತ ಕೋರ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಫಾನ್. ನಾನು ಓದುತ್ತಿರುವುದು ನಳಂದ ಶಾಲೆಯಲ್ಲಿ. ನನಗೆ ಆಡೋಕಂದರೆ ತುಂಬ ಇಷ್ಟ. ನಾನು 2 ವರ್ಷಕ್ಕಿಂತ ಮುಂಚೆನೇ ಪ್ರೈಮರಿಲೆಲ್ಲ ಪ್ರತಿಭಾ ಕಾರಂಜಿಗೆಲ್ಲ ಹೋಗ್ತಿದ್ದೆ. ಈ ಸತಿ ಇಲ್ಲಿ ನಾನು ಫಸ್ಟ್ ಟೈಮು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಂದು ಆಡ್ತಿರೋದು. ಅದಕ್ಕಾಗಿ ನನಗೆ ಭಾರಿ ಖುಷಿ ಆಗ್ತಿದೆ. ಆಮೇಲೆ ಇದಕ್ಕೆ ಕಾರಣ ಆದ ನನ್ನ ಪಿಡಿ ಸರ್ ಜೈಪಾಲ್ ಸರಿಗೆ ನಾನು ಇದು ಮಾಡ್ತೀನಿ, ಥ್ಯಾಂಕ್ ಯು ಹೇಳ್ತೀನಿ. ಅವರಿಲ್ಲದೆ ನಾನು ಯಾವುದು ಮಾಡೋಕ್ಕಾಗಿಲ್ಲ. ಈ ಸಾಂಗು ಅವರು ಚೆನ್ನಾಗಿ ಆಡ್ತಾರೆ ಮತ್ತು ನನಗೂ ಆಡೋಕ್ಕೆಲ್ಲ ಹೇಳ್ಕೊಡ್ತಿರ್ತಾರೆ. ಥ್ಯಾಂಕ್ ಯು. ಧನ್ಯವಾದಗಳು ಮೊಹಮ್ಮದ್ ಸಫಾನ್ ಅವರಿಗೆ. ಈಗ ಅತಿಥಿಗಳ ಭಾಷಣ ಇರುತ್ತೆ. ಯಾರು ದಯವಿಟ್ಟು ಅತಿಥಿಗಳಿಗೆ ಒಂದು ರಿಕ್ವೆಸ್ಟು, ಸಾಧಾರಣ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಾಧಾರಣ ಮಾತಾಡೋಕೆ ಹೇಳ್ತಾರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹೆಸರನ್ನು ಹೇಳ್ತಾ ಬರ್ತಾರೆ. ಯಾಕಂದ್ರೆ ನಮ್ಗೆ ಈಗಾಗಲೇ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀವಿ. ವೇದಿಕೆ ಮೇಲೆ ಅತಿಥಿಗಳು ಭಾಷಣ ಮಾಡೋ ಪ್ರಾರಂಭದಲ್ಲಿ ದಯವಿಟ್ಟು ರಿಕ್ವೆಸ್ಟ್ ಅನ್ಕೊಳ್ಳಿ, ಎಲ್ಲರ ಹೆಸರನ್ನು ಹೇಳೋಂಥ ಅವಶ್ಯಕತೆ ಇಲ್ಲ, ದಯವಿಟ್ಟು ಹೇಳ್ಬೇಡಿ. ಯಾಕಂದ್ರೆ ಅದಕ್ಕೆ ಒಂದು 10 ನಿಮಿಷ ಆಗುತ್ತೆ. ನೇರವಾಗಿ ವಿಚಾರಕ್ಕೆ ಬಂದು ತಮ್ಮ ಅನಿಸಿಕೆ ಅಂತ ಹೇಳಬೇಕು ಅಂತ ಕೋರ್ತೀನಿ. ಮೊದಲನೇದಾಗಿ ಶ್ರೀಯುತ GM ರಾಜಶೇಖರ್ ಅವರು, ರಾಜ್ಯ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರು, ಒಂದು 5 ನಿಮಿಷದಲ್ಲಿ ತಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯ ತಿಳಿಸಬೇಕು ಅಂತ ಕೋರ್ತೀನಿ. ಸಾಕಷ್ಟು ಮಕ್ಕಳು ಹಳ್ಳಿಗಾಡಿನ ಬಂದಿರೋದ್ರಿಂದ ಎಲ್ರಿಗೂ ಒಂದು ನಿರ್ಧಾರಿತ ಸಮಯವನ್ನು ಇದು ಮಾಡ್ಕೊಂಡ್ಬಿಟ್ಟು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಹಾಗೂ ಏನು ಮೂಡಿಗೆರೆ ತಾಲೂಕಿನ ಕರ್ತವ್ಯ ನಿರತ ಪತ್ರಕರ್ತರ ಒಂದು ಪತ್ರಿಕಾ ದಿನಾಚರಣೆಗೆ ನಮ್ಮ ಸಹೋದ್ಯೋಗಿಗಳಿಗೆಲ್ಲ ಶುಭಾಶಯ ಕೋರುತ್ತಾ, ಈ ಪತ್ರಿಕಾ ದಿನಾಚರಣೆ ಸುಮಾರು 182 ವರ್ಷದ ಇತಿಹಾಸ ಹೊಂದಿದೆ. 1843ರಲ್ಲಿ ನಮ್ಮ ಏನು ಮಂಗಳೂರು ಸಮಾಚಾರ ಅಂತ ರಾಜ್ಯದಲ್ಲಿ ಪತ್ರಿಕೆ ಹುಟ್ಟಾಯಿತು. ಈ ಹುಟ್ಟು ಹಬ್ಬನೇ ನಾವು ಪತ್ರಿಕಾ ದಿನಾಚರಣೆ ಅಂತ ಆಚರಣೆ ಮಾಡ್ಕೊಳ್ತೀವಿ. ಇದ್ರದ್ದು ಏನಂದರೆ, ಈ ಪತ್ರಿಕಾ ದಿನಾಚರಣೆ ನಾವು ಪ್ರತಿ ದಿವಸ ಬೇರೆ ಸುದ್ದಿ ಮಾಡ್ತಾ ಇರ್ತೀವಿ. ಈ ಏನು ನಮ್ಮ ಜುಲೈ ತಿಂಗಳಲ್ಲಿ ಕಾರ್ಯಕ್ರಮ ನಡೆಯುತ್ತೆ, ಈ ಕಾರ್ಯಕ್ರಮನ ನಾವು ಆತ್ಮಾವಲೋಕನ ಮಾಡಿಕೊಡೋದೊಂದು ಉದ್ದೇಶಕ್ಕೋಸ್ಕರ. ಆಮೇಲೆ ನಮ್ಮದು ಅಭಿಪ್ರಾಯಗಳು, ಪತ್ರಕರ್ತರು ಹೇಗಿದ್ದಾರೆ ಏನು ಅಂತೇಳಿ ಕೆಲವು ಅತಿಥಿಗಳು ಕೂಡ ನಮ್ಮ ಗಮನಕ್ಕೂ ತರ್ತಾರೆ. ಪತ್ರಿಕೋದ್ಯಮ ಎಲ್ಲರೂ ಸರಿ ಇದೆ, ಎಲ್ಲರೂ ಸರಿ ಇಲ್ಲ ಅಂತೇಳಿ ಹೇಳಕ್ಕೆ ಬರೋದಿಲ್ಲ. ಅದು ಆದಷ್ಟು ನಾವು ಏನು ವೃತ್ತಿ ಸಂಬಂಧಪಟ್ಟಂಗೆ ಹೆಚ್ಚು ರೀತಿಯಲ್ಲಿ ಕೆಲಸ ಮಾಡಬೇಕು. ಪತ್ರಿಕೋದ್ಯಮಕ್ಕೆ ಸೇವಾ ಮನೋಭಾವದಿಂದ ಬಂದರೆ ಮಾತ್ರ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತ ಯಶಸ್ವಿ ಆಗ್ತಾನೆ ಅಂತ ಹೇಳ್ಬೋದು. ನಮ್ಮ ಏನಿರೋ ಉದ್ದೇಶನೇ ನಮ್ಮ ಸೇವೆ. ಯಾಕೆಂದರೆ ನಾವು ಹಿಂದಿನ ಸ್ವತಂತ್ರ ಹೋರಾಟಗಾರರು ಏನು ಸ್ವತಂತ್ರ ತರಕ್ಕೋಸ್ಕರ ಹೋರಾಟ ಮಾಡಿ ಪತ್ರಿಕೋದ್ಯಮ ಬಂದರು, ಅವರೆಲ್ಲ ಜೈಲುವಾಸನ ಅನುಭವಿಸಿದ್ದಾರೆ. ಬಟ್ ಈಗಿನ ಪರಿಸ್ಥಿತಿಲಿ ಪತ್ರಿಕೋದ್ಯಮನೇ ಬೇರೆ ಇದೆ. ಈಗ ಅಂಗೈಲಿ ಅರಮನೆ, ನಾವು ಏನು ಬೆಳಗ್ಗೆ ಪತ್ರಿಕೆ ನೋಡಬೇಕಾಗಿಲ್ಲ, ಇಷ್ಟು ಬೇಗ ಫೋಟೋ ಆಗಿ ಎಲ್ಲ ನಿಮ್ಮ ಸುದ್ದಿ ನಿಮ್ಮಲ್ಲಿ ಬಂದ್ಬಿಡುತ್ತೆ. ಈಗ ಅಂಥ ಆಧುನಿಕ ತಂತ್ರಜ್ಞಾನದಲ್ಲಿ ಪತ್ರಿಕೋದ್ಯಮ ಬಂದು ನಿಂತಿದೆ. ನಮಗೆ ತುಂಬ ಸವಾಲುಗಳಿದೆ. ಒಂದು ವಿಶೇಷ ಏನಂದರೆ, ಮೂಡಿಗೆರೆ ತಾಲೂಕು ಪತ್ರಕರ್ತರು ತುಂಬ ಕ್ರಿಯಾಶೀಲರು. ನಾನು ಹಿಂದಿನ ಭಾಳ 12 ವರ್ಷದಿಂದ ಜಿಲ್ಲಾ ಸಂಘದ ಅಧ್ಯಕ್ಷ ಆಗಿ ನಾನು ನೋಡಿದ್ದೀನಿ. ಸ್ಪೋರ್ಟ್ಸ್ ಆಗ್ಬೋದು, ಪ್ರತಿಯೊಂದು ಪ್ರತಿಭೆಗಳನ್ನು ಗುರುತಿಸೋ ಕೆಲಸ ಮಾಡ್ತಾರೆ. ಯಾಕೆಂದರೆ ಮಕ್ಕಳಿಗೆ ಕೆಲವು ಕಡೆ ಅವಕಾಶ ಸಿಕ್ಕಿರೋದಿಲ್ಲ. ಅದರಲ್ಲಿ ಪತ್ರಕರ್ತರು ಅಂತ ಏನು ಪತ್ರಕರ್ತರು ಸಂಘ ಮಾಡಿದೆ ಅಂದಾಗ ಅದರದ್ದು ವ್ಯಾಲ್ಯೂನೇ ಬೇರೆ. ಹಾಗಾಗಿ ಪ್ರತಿ ಸರಿನೂ ಒಂದು ಚೆಸ್ ಕಾಂಪಿಟೇಷನು, ನಮ್ಮ ನಯನದ ರಾಜ್ಯ ಮಟ್ಟದ್ದು ಚೆಸ್ ಕಾಂಪಿಟೇಷನ್ ಕೂಡ ಮಾಡಿದರು. ನಮ್ಮ ಪ್ರಸನ್ನ ಅವರು ತುಂಬ ಆ್ಯಕ್ಟಿವ್ ಇದ್ದಂಥ ಪತ್ರಕರ್ತರು ಮತ್ತು ಕಲಾವಿದರು ನಾನು ನೋಡಿದೆ. ಆನಂದ್ ಅವ್ರದ್ದು ಅವಾಗಲೇ ಯೂಟ್ಯೂಬ್ನಲ್ಲಿ ಬರ್ತಾ ಇರುತ್ತೆ ಹಾಡಿಂದೆಲ್ಲ. ಹಾಗಾಗಿ ನಮ್ಮ ಕಲಾವಿದರು ಮತ್ತು ಉದಯವ್ರು ನೋಡಿದೆ ನಾನೀಗ.
ತುಂಬ ಕಲಾವಿದರಿದ್ದಾರೆ. ಪತ್ರಿಕೋದ್ಯಮ ವೃತ್ತಿಯೊಂದಿಗೆ ಕಲಾವಿದರು ಕೂಡ ಇರಿದ್ದಾರೆ. ಆಮೇಲೆ ನಮ್ಮ ಏನು ಈ ಪತ್ರಿಕೋದ್ಯಮದ್ದು ತುಂಬ ಕಷ್ಟದ ಕಾಲ. ಮೇಲ್ನೋಟಕ್ಕೆ ತುಂಬ ಎಲ್ಲ ಪತ್ರಕರ್ತರು ಎಲ್ಲ ಗ್ಲಾಮರಸ್ಸಾಗಿ ಕಾಣ್ತಾರೆ. ಅವರ ಹತ್ತಿರದ ಬದುಕನ್ನು ನೋಡಿದರೆ ನಿಜಕ್ಕೂ ಶೋಚನೆ ಇರುತ್ತದೆ, ಕೆಲವು ಅರ್ಥ ಆಗೋದಿಲ್ಲ. ಆದರೆ ನಾವು ಹೇಳ್ಕೊಡೋದು ಪರಿಸ್ಥಿತಿ ಇರೋದಿಲ್ಲ. ಯಾಕೆ ನಾವು ತುಂಬ ಸ್ವಾಭಿಮಾನದ ಬದುಕು ನಡೆಸ್ತೀವಿ. ಆಮೇಲೆ ಪತ್ರಿಕೋದ್ಯಮದಲ್ಲಿ ಸುದ್ದಿ ಅಂದರೆ ನೀವು ನೋಡ್ಬೋದು, ಇಲ್ಲೇ ಅನಾಹುತಗಳು ಎಷ್ಟಾಗ್ತದೆ, ಏನಾಗ್ತದೆ. ಎಲ್ಲ ಕೊಟ್ಟಿಗೆಯಾರ ಏನಾಯಿತು ಅಂದ ತಕ್ಷಣ ನಾವು ಇಲ್ಲಿಂದ ಬೈಕ್ ಹಾಕ್ಕೊಂಡು ನಾವು ಕೊಟ್ಟಿಗೆಯಾರ ಎಲ್ಲಿ ಹೋಗ್ತಾನೆ ಇರಬೇಕು, ನಮಗೆ ಭದ್ರತೆ ಇಲ್ಲ. ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದು ಅಷ್ಟೇ ಬಿಟ್ಟರೆ ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ ಇದೆ. ನಮ್ಮದು ಪತ್ರಿಕಾರಂಗ ಅಂತ ಒಂದು 4ನೇ ಅಂಗ ಅಂತ ಹೇಳ್ತೀವಿ ಅಷ್ಟೇ ಬಿಟ್ಟರೆ ಅದಕ್ಕೆ ಯಾರೇನು ಕೊಟ್ಟಿದ್ದಲ್ಲ. ಎಲ್ರಿಗೂ ಇರೋ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮಗೂ ಇದೆ. ನಮ್ಮ ಪೆನ್ನೇ ಗಟ್ಟಿ ಬಿಟ್ಟರೆ ನಮಗೆ ಕಾನೂನು ವ್ಯಾಪ್ತಿಲಿ ಎಲ್ಲ ಪೊಲೀಸ್ ಇಲಾಖೆ ಅವ್ರದೇ ಕಾನೂನು ಇರುತ್ತೆ, ಎಲ್ಲರೂ ಕಾನೂನು ಇರುತ್ತೆ. ನಮಗೆ ಮಾತ್ರ ಪತ್ರಕರ್ತರಿಗೆ ಯಾವುದೇ ಕಾನೂನು ರಕ್ಷಣೆ ಏನೂ ಇರೋದಿಲ್ಲ. ನಮ್ಮ ಶಕ್ತಿ ಮೇಲೆ ಬದುಕಬೇಕು ಬಿಟ್ಟರೆ ಪತ್ರಿಕೋದ್ಯಮ ಇಂದಿನ ನಡ್ಕೊಂಡು ಬಂದಿದೆ. ನಾವು ರಾಜ್ಯದ ಅಧ್ಯಕ್ಷರಾಗಿ ನಾನು ಸುಮಾರು 12 ವರ್ಷ ನಮ್ಮ ಏನು ಜಿಲ್ಲೆ ಪತ್ರಕರ್ತ ಸಂಬಂಧಪಟ್ಟಂಗೆ ತುಂಬ ಒಡನಾಟ ಇಟ್ಕೊಂಡು ನಾವು ಕೋವಿಡ್ ಸಂದರ್ಭದಲ್ಲಂತೂ ಪತ್ರಕರ್ತರು ಜೀವದ ಹಂಗು ತೆಗೆದು ಕೆಲಸ ಮಾಡಿದರು. ಅದೆಷ್ಟು ಅಂದರೆ ನೀವು ಎಲ್ಲರೂ ಮನೇಲಿದ್ದರು, ಬಟ್ ನಾವು ಮತ್ತೆ ಯಾವತ್ತೂ ಮನೇಲಿ ಕೂರಲಿಲ್ಲ. ಪತ್ರಕರ್ತರು ಎಲ್ಲಿ ಕಷ್ಟ ಆಯಿತು ಮಾಹಿತಿಗಳು ಕೊಡೋದು, ಅವ್ರ ಕಷ್ಟಕ್ಕೆ ನೆರವಾಗೋದು, ಈ ಥರದ್ದೆಲ್ಲ ಕೆಲಸ ಮಾಡಿ ನಿಜವಾದ ನಮ್ಮ ಜಿಲ್ಲೆ ಪತ್ರಕರ್ತರನ್ನ ನಾವು ನಿಜವಾಗ್ಲೂ ಅಭಿನಂದಿಸಬೇಕಾಗತ್ತೆ ನಾವು. ಹಾಗಾಗಿ ನಮ್ಮ ಪತ್ರಕರ್ತರು ಕ್ರಿಯಾಶೀಲವಾಗಿದ್ದಾರೆ. ಆಮೇಲೆ ಮೂಡಿಗೆರೆ ತಾಲೂಕಂತೂ ಹೆಚ್ಚಿನ ರೀತಿಯಲ್ಲಿ ಕ್ರಿಯಾಶೀಲ ಕೆಲಸ. ಪ್ರಸನ್ನ ಅವರು ತುಂಬ ಅತ್ಯುತ್ತಮ ಕೆಲಸ ಮಾಡಿ ಏನು ನಮ್ಮ ಸಂಘಟನೆಗಳು ತುಂಬ ಇದಿಲ್ಲ ಅಂತಲ್ಲ, ಅದ್ರ ನಡುವೆ ವೃತ್ತಿಪರ ಅಂದರೆ ಅದು ಮಾಮೂಲಿ ಎಲ್ಲರೂ ಹೆಸರು ಹೇಳ್ದಂಗೆ ವೃತ್ತಿ ನಿರತ ಅಂದರೆ ಯಾವಾಗಲೂ ಕರ್ತವ್ಯ ಇರ್ತೀವೋ ಅದಕ್ಕೋಸ್ಕರ ವೃತ್ತಿ ನಿರತ ಅಂತ ಇಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯದ ಸಂಘದಲ್ಲಿ ನಾನೀಗ ರಾಜ್ಯ ಸಂಘದ ಅಧ್ಯಕ್ಷ ಆದಮೇಲೆ ಸುಮಾರು 26 ಜಿಲ್ಲೆ, ನಮ್ಮ 31 ಜಿಲ್ಲೆಯಲ್ಲಿ 26 ಜಿಲ್ಲೆ ಪ್ರವಾಸ ಮಾಡಿದ್ವಿ. ಒಂದೊಂದು ಅನುಭವ. ನಾವು ಪತ್ರಕರ್ತ ಕೆಲವು ಮನೆಗಳಿಗೆ ಹೋಗಿರ್ತೀವಿ. ಕೆಲವು ಪರಿಸ್ಥಿತಿ ಹೇಗಿದೆ ಪತ್ರಕರ್ತರಿಗೆ ಅಂದರೆ ಏನಾದ್ರು ಕಾಯಿಲೆ ಬಂದಾಗ ಅವರಿಗೆ ಚಿಕಿತ್ಸೆ ಕೊಡಿಸೋಷ್ಟು ಪಾಪ ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಅವರು ಸ್ವಾಭಿಮಾನಿ, ಬೇರೆ ಕೇಳೋಕ್ಕಾಗೋದಿಲ್ಲ, ಅವರು ಬದುಕು ಕಷ್ಟ. ಸರ್ಕಾರಗಳ ಬಂದ ಯೋಜನೆಗಳು ಎಲ್ಲ ಉಳ್ಳವರಿಗೆ ಸಿಗುತ್ತೆ ಬಿಟ್ಟರೆ ಯಾರಿಗೂ ಕೂಡ ನಿಜವಾದ ಗ್ರಾಮೀಣ ಭಾಗದ ನೀವು ನೋಡ್ಬೋದು. ಮೊನ್ನೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಆಯಿತು 1ನೇ ತಾರೀಕು. 5,000 ಚಿಲ್ಲರೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಕೊಟ್ವಿ ಅಂತ ಹೇಳಿದರು. ನನಗೆ ಗೊತ್ತಿದ್ದಂಗೆ ನಮ್ಮ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಯಾರಿಗೂ ಬಸ್ ಪಾಸ್ ಸಿಕ್ಕಿದಂತೂ ನಾನು ನೋಡಿಲ್ಲ. ಅಕ್ರೆಡಿಟೇಷನ್ ಇದ್ದರಿಗೆ ಕೊಡ್ತಾರೆ, ಅದು ಮಾಮೂಲಿ ಇದೆ ಅವರಿಗೆ. ನೀವು ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ನೀರು ಕೊಡೋದು, ಒಬ್ಬ ಮಹಿಳೆ ತಪ್ಪು ತಿಳ್ಕೊಂಬಾರ್ದು. ಒಬ್ಬ ಮಹಿಳೆ ಇಡೀ ರಾಜ್ಯದಲ್ಲಿ ಓಡಾಡ್ಬೋದು. ಅದೇ ಪತ್ರಕರ್ತರು ಒಬ್ಬ ಕೇಳೋಕೋದ್ರೆ ನಮ್ಗೆ ಇಷ್ಟು ಮಾನದಂಡ ಆಗ್ತಾರೆ ಅಧಿಕಾರಿಗಳು. ನೀವು ಇಲ್ಲೇ ಜಿಲ್ಲೆ ಒಳಗೆ ಓಡಾಡಬೇಕು, ನೀವು ನಿಮಗೆ ಪತ್ರಿಕೆದು ಬಿಲ್ ತರಬೇಕು, ಆಮೇಲೆ ಎಡಿಟರ್ ಲೆಟರ್ ಕೊಡಬೇಕು, ಈ ಥರದ್ದೆಲ್ಲ ಮಾನದಂಡಗಳಾಗ್ತಾರೆ. ಪತ್ರಕರ್ತರಿಗೋಸ್ಕರ ಕಾನೂನು ಅಡಾಪ್ಟ್ ನೀವು ಎಲ್ಲೇ ಹೋಗಿ. ಪತ್ರಕರ್ತರು ನಾವು ಫ್ರೀಯಾಗಿ ಕೆಲಸ ಮಾಡ್ತೀವಿ. ನಮ್ಮದು ಏನೋ ಸೌಲಭ್ಯಗಳು ಬಂದಾಗ ನಾವು ಲಾಸ್ಟ್ ಬೆಂಚು ಕೂರಿಸ್ಬೇಕಂದ್ರೆ ಫಸ್ಟ್ ಬೆಂಚಲ್ಲಿ ಕೂರಿಸ್ತಾರೆ, ಕೊನೆಗೆ ನಾವು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ನಾವು ಸೌಲಭ್ಯ ಕೇಳಬೇಕು. ಇದು ಕೂಡ ಸರ್ಕಾರಗಳು, ಯಾಕೆಂದರೆ ನಮ್ಮದು ಪತ್ರಿಕೋದ್ಯಮ ಆಗಿದೆ. ಹಿಂದೆ ಪತ್ರಕರ್ತರು ತುಂಬ ಕಷ್ಟಪಟ್ಟು ಬೇರೆ ರೀತಿ ಕೆಲಸ ಮಾಡ್ತಾಯಿದ್ರು. ಈಗ ಪತ್ರಿಕೋದ್ಯಮ ಬಂಡವಾಳ ಶೈಲಿಯಲ್ಲಿ ನಮ್ಮ ಪತ್ರಿಕೋದ್ಯಮ ನಿಂತಿದೆ. ಒಬ್ಬ ತಾಲೂಕು ರಿಪೋರ್ಟರ್ ಸುದ್ದಿ ಮಾಡಬೇಕಾದ್ರೆ ಅವನ ಮನಸ್ಸಿಚ್ಛ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವನು ಜಾಹೀರಾತಿಂದ ಪತ್ರಿಕೆ ನಡೀಬೇಕು. ಜಾಹೀರಾತು ಏನಾದ್ರು ಕೊಟ್ಟರು ಅಂದರೆ ಆ ಜಾಹೀರಾತು ನೀವು ಮತ್ತೆ ಆ ಸುದ್ದಿ ಬರೆದ್ರೆ ನೀವು ಅಲ್ಲಿ ಡಿಲೀಟ್ ಮಾಡ್ತಾರೆ. ನಿಂದಿದೆಯಪ್ಪ, ನನ್ನ ಬಂಡವಾಳ ನೋಡಬೇಕು, ನನ್ನ ಪತ್ರಿಕೆ ನಡೆಸಬೇಕು, ನೀನು ಹಂಗೆ ಪೆಣ್ಣಿಗಿಡೋ ಸುದ್ದಿನ ಅಂತ ಹೇಳ್ತಾರೆ. ಪತ್ರಕರ್ತರಿಗೆ ಸ್ವಾತಂತ್ರ್ಯ ಇಲ್ಲ. ಆದರೆ ಸ್ಟೇಟ್ ಲೆವೆಲ್ ಅದೇ ನಾವು ಸ್ವಂತ ಪತ್ರಿಕೆ ಮಾಡಿರ್ತೀವಿ, ನಮಗೆ ಮಾತ್ರ ಸ್ವಾತಂತ್ರ್ಯ ಇದೆ. ಏನು ಬೇಕಾದ್ರೂ ಬರಿಬೋದು ಅಂದರೆ ಸಮಾಜ ಏನೋ ನಾವು ಬರೆಯೋದು ಹಕ್ಕಿದೆ. ಆದರೆ ನಿಜವಾದ ಸ್ಟೇಟ್ ಪೇಪರ್ಗಳಿಗೆ ಅದಿಲ್ಲ. ಯಾಕಿಲ್ಲ ಅಂದರೆ ಕೆಲವು ಸುದ್ದಿಗಳು ನೋಡ್ಬೇಕು, ಬರ್ತಾ ಇರುತ್ತೆ. ಆ ಸುದ್ದಿಗಳು ಹಾಕಿದಾಗ ಅವ್ರದ್ದು ಒತ್ತಡ ಬೇರೆ ಇರುತ್ತೆ. ಅದು ಸುದ್ದಿ ಬಂದರೂ ಆಯಿತು, ಬರೆದೋರು ಆಯಿತು. ಈ ತೀರಿ ನಮ್ಮದು ಪರಿಸ್ಥಿತಿ ನಮ್ಮದಿದೆ. ಆಮೇಲೆ ನಾವು ಪತ್ರಕರ್ತ ಸಂಘದ ಈ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ವಿ. ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಒಂದಿಷ್ಟು ಬಸ್ ಪಾಸು ಸೌಲಭ್ಯ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಒಂದು ಸಭೆ ಕರಿತೀವಿ ಅಂತೇಳಿ ಸಭೆ ಕರೆದ ಮೇಲೆ ಆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಏನು ಕೆಲಸ ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿದ್ವಿ. ಆಮೇಲೆ ಎಲ್ಲರೂ ನಿಮ್ಮ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳೊಂದು ಭವನಗಳಿಲ್ಲ. ನೀವು ನೋಡಬೇಕು, ಈ ಭವನ ನಮ್ಮದು ಬಾಡಿಗೆಯಲ್ಲಿ ಮಾಡ್ಕೊಂಡಿದ್ದಾರೆ ಮೂಡಿಗೆರೆಯಲ್ಲಿ. ಹಿಂದೆ ನಮ್ಮ ಶಾಸಕರು ಕುಮಾರಸ್ವಾಮಿ ಇರ್ಬೇಕಾದ್ರೆ ನಮಗೆ ತಾಲೂಕು ಕಚೇರಿ ಒಳಗೆ ಕೊಟ್ಟಿದ್ರು. ನಮಗೆ ಕೊನೆಗೆ ಅದನ್ನು ಖಾಲಿ ಮಾಡಿಸ್ಬಿಟ್ರು. ನಮಗೆ ಇದ್ದಿದ್ದು ಇದನ್ನ ಅದಕ್ಕೆ ಎಲ್ಲರೂ ತಾಲೂಕು ಒಂದು ಸೈಟ್ ಇದ್ದರೆ ನಾವು ಅನುದಾನ ತರಕ್ಕೆ ನಾವು ರೆಡಿ ಇದ್ವಿ ರಾಜ್ಯ ಸಂಘದಲ್ಲಿ. ನೀವು ಒಂದು ಸೈಟ್ ಕೊಟ್ಟರೆ ನಾವು MP ಅವ್ರದ್ದು ಫಂಡು, MLA ಫಂಡು ಎಲ್ಲ ಹಾಕಿಸಿ ಒಂದು ತಾಲೂಕು ಪತ್ರಕರ್ತರ ಭವನ, ಆ ಭವನ ನಮ್ಮದಲ್ಲ, ಇದು ಸಾರ್ವಜನಿಕರು ನೀವೆಲ್ಲ ಬಳಸ್ಕೊಳ್ಳೋಂಥ ಭವನ. ಅದು ಅದ್ರ ಏನಾಗುತ್ತೆ, ಒಂದೇ ಸುದ್ದಿ ಕಳ್ಸೋಕೆ ಒಂದು ಕಂಪ್ಯೂಟರ್ ಹಾಕ್ತೀವಿ. ಆಮೇಲೆ ಪತ್ರಕರ್ತ ಜ್ಞಾನಾರ್ಜನೆಗೋಸ್ಕರ ಒಂದು ಲೈಬ್ರರಿ, ಆಮೇಲೆ ಎಲ್ಲ ಸಿಸ್ಟಮ್ ಅದರಲ್ಲಿ ಇರುತ್ತೆ. ನಮಗೆ ನೀವು ಎಲ್ಲರೂ ಒಂದೆಡೆ ಕೂತು ಪತ್ರಕರ್ತನ ಸಂಪರ್ಕಿಸಬಹುದು ಅಂತ ಒಂದು ಮಾಡಿ ನಾವು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಒಂದು ಪತ್ರಕರ್ತ ಭವನ ಮಾಡಬೇಕು ಅಂತೇಳಿ ನಮ್ಮ ಚಿಕ್ಕಮಗಳೂರು ಹೆಡ್ ಕ್ವಾರ್ಟರ್ಸಲ್ಲಿ ಆವಾಗಲೇ ಒಂದು ಪತ್ರಕರ್ತ ಭವನ ಇದೆ. ಅದು ತುಂಬ ಸದ್ಬಳಕೆ ಆಗ್ತಿದೆ ಮತ್ತು ಅದು ಬಂದು ಆದಾಯದಲ್ಲಿ ಎಲ್ಲ ಪತ್ರಕರ್ತರು ನಾವು ಕಷ್ಟಕ್ಕೆ ನೆರವಾಗಿ ನಮ್ಮ ಕೈಲಾದ ಸಹಾಯ ಮಾಡೋದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಪತ್ರಕರ್ತರು ಮತ್ತು ನಮ್ಮ ಏನು ಪ್ರಶಸ್ತಿಗಳು ಬಂದಾಗ ಯಾರಿಗೆ ಅಂದರೆ ಯಾರೋ ಉಳ್ಳವರಿಗೆ ಪ್ರಶಸ್ತಿ, ಅದು ಅವರ ಮಂತ್ರಿಗಳು ಇದಾಗಿರ್ಬೇಕು, ಅವನು ಇಲ್ಲ ಅಧಿಕಾರಿಗಳು ಫೇವರ್ ಇರಬೇಕು, ಇಂಥವ್ರಿಗೆ ಮಾತ್ರ ಪ್ರಶಸ್ತಿ ಸಿಗುತ್ತೆ. ನಿಜವಾದ ನೈಜ ಪತ್ರಕರ್ತರಿಗೆ, ಗ್ರಾಮೀಣ ಪತ್ರಕರ್ತರಿಗೆ ಪ್ರಶಸ್ತಿ ಸಿಗೋದಿಲ್ಲ. ಆ ಉದ್ದೇಶದಿಂದ ಏನು ಮಾಡಿದ್ದು ನಾವು ರಾಜ್ಯ ಸಂಘನೇ ಸೇರಿಕೊಂಡು ಸುಮಾರು 10,000 ರೂಪಾಯಿ ನಗದು
ಮತ್ತು ಪ್ರಶಸ್ತಿ ಪತ್ರ ಕೊಟ್ಟು ರಾಜ್ಯ ಮಟ್ಟದಲ್ಲಿ ಗೌರವಿಸಿ ಇನ್ನೊಬ್ಬ ಪತ್ರಕರ್ತನಿಗೆ ಅದು ಉಪಯೋಗ ಆಗಬೇಕು. ಆ ರೀತಿ ನಾವೊಂದು ಆ ಕ್ರಿಯಾಶೀಲ ವರದಿಗಳನ್ನ ಆಯ್ಕೆ ಮಾಡಿ, ಆಯ್ಕೆ ಮೇಲೆ ಒಂದು ವರ್ಷಕ್ಕೆ 10 ಜನಕ್ಕೆ, ನೆಕ್ಸ್ಟ್ 31 ಜಿಲ್ಲೆಗೆ 30 ಜನ ಮಾಡಬೇಕು ಅಂತಿದ್ವಿ. ಈ 10 ಜನಕ್ಕೆ ತಲಾ 10,000 ಹಂಗೆ ಪ್ರಶಸ್ತಿ ಕೊಟ್ಟು ಅವ್ರು ಗೌರವಿಸೋ ಕೆಲಸವನ್ನು ಮಾಡ್ತಾ ಇದ್ವಿ. ಮತ್ತು ಪತ್ರಕರ್ತರಿಗೆ ಆರೋಗ್ಯದ ಕುಟುಂಬದ ಭದ್ರತೆ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, 10 ಲಕ್ಷ ರೂಪಾಯಿದ ಏನು 750 ರೂಪಾಯಿ ನಮ್ಗೆ ಹಣ ಕಟ್ಟಿದ್ರೆ 10 ಲಕ್ಷ ಇನ್ಸೂರೆನ್ಸ್ ಮಾಡಿದ್ವಿ. ಯಾವುದೇ ಕಾರಣ ಪತ್ರಕರ್ತರ ಅಪಘಾತ ಆದರೆ ಅವ್ರ ಕುಟುಂಬಕ್ಕೆ ಏನಾದ್ರು ಆಗಬಾರ್ದು, ಡೆತ್ ಆದರೆ 10 ಲಕ್ಷ ರೂಪಾಯಿ ಅನುದಾನ ಬರುತ್ತೆ. ಜಿಲ್ಲಾ ನಮ್ಗೆ ಏನು ಸಂಘದಿಂದ, ರಾಜ್ಯ ಸಂಘದಿಂದ ಕೊಡ್ತೀವಿ ಅದನ್ನು. ಇನ್ ಕೇಸ್ ಏನು ಹಾಸ್ಪಿಟಲ್ ಇದ್ದರೆ ದಿವಸ 1,100 ರೂಪಾಯಿಗೆ ಹಾಸ್ಪಿಟಲ್ ಖರ್ಚು ಬರುತ್ತೆ. ಇನ್ ಕೇಸ್ ಡೆತ್ ಆದರೆ ಆ 2 ಮಕ್ಕಳಿಗೆ, ಪತ್ರಕರ್ತರ ಮಕ್ಕಳಿಗೆ ಅದೇನು ಇನ್ಸೂರೆನ್ಸ್ ಇದೆ, ಇನ್ಸೂರೆನ್ಸಲ್ಲೇ ನಿಮಗೆ ಎಜುಕೇಷನ್ ಕೊಡ್ತಾರೆ. ಇಂಥ ಒಂದು ಸ್ಕೀಮನ್ನು ನಾವು ಮಾಡಿದ್ವಿ. ಮತ್ತು 5,000 ನೋಡಿರ್ಬೇಕು, ಆರೋಗ್ಯ ಇದನ್ನು ಆಯುಷ್ಮಾನ್ ಭಾರತ್ ಅಂತಿದೆ, ಅದು ಕೂಡ 5 ಲಕ್ಷದ್ದು ಬರುತ್ತೆ. ಒಟ್ಟಲ್ಲಿ ಪತ್ರಕರ್ತರು ಆರೋಗ್ಯವಾಗಿರಬೇಕು, ಪೆನ್ನು ದೃಢವಾಗಿದ್ದರೆ ಮಾತ್ರ ಸುದ್ದಿ ಮಾಡ್ಬೋದು. ಬಿಟ್ಟರೆ ನಾವು ಆರ್ಥಿಕವಾಗಿ ಆರೋಗ್ಯವಾಗಿ ಇಲ್ಲ ಅಂದರೆ ಪತ್ರಕರ್ತರು ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಪತ್ರಿಕೋದ್ಯಮ ಹಿಂದೆ ಎಲ್ಲ ವರ್ಗ, ನಮ್ಮದು ಅಂತಲ್ಲ, ಎಲ್ಲ ವರ್ಗನೂ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಹಾಗಾಗಿ ನಾವು ಹಳಬರಾಗಿ ನೋಡ್ತಿದ್ವಿ ಅಂದರೆ ಪತ್ರಿಕೋದ್ಯಮ, ರಾಜಕೀಯ ನಾವು ನೋಡ್ತೇನೆ, ಬೆಂಗಳೂರದಾಗ ನೋಡ್ತಾ ಇರ್ತೀವಿ ಯಾವ ರೀತಿ ಬರ್ತಾ ಇರ್ತದೆ ಈ ಸುದ್ದಿ ಏನು ಅಂತ. ಯಾರೋ ಫಿಲ್ಮ್ ಆ್ಯಕ್ಟರ್ದು ಬಂತು ಅಂದ್ರೆ ಅದೇ ಸುದ್ದಿ ಡೈಲಿ ಬರ್ತಾ ಇರುತ್ತೆ. ಅದೇ ನಿಜವೇ ಗ್ರಾಮೀಣ ಭಾಗದ ಸುದ್ದಿ ಇದೆಯಲ್ಲ, ಅದು ಬರೋದಿಲ್ಲ. ಇನ್ನು ನಾವು ಮಾತಾಡ್ಕೊಂಡು ಬರ್ತಾ ಇದ್ವಿ, 3 ವರ್ಷ ಹಿಂದೆ ಒಂದು ಮಳೆಯಲ್ಲಿ ನೀರು ಬಂದು ಮಳೆಗೆ ನೀರು ನುಗ್ಗಿರೋದು, ಅದು ಈಗ ತೋರಿಸ್ತಿದ್ದಾರೆ. ಜನ ಚಿಕ್ಕಮಗಳೂರು ಇಷ್ಟು ಮಳೆ ಬರ್ತಾ ಇದೆಯಾ, ಆ ಹಾರ್ಡ್ವೇರ್ ಶಾಪಿಗೆ ನೀರು ನುಗ್ಗಿದೆ ಮೇನ್ ರೋಡಲ್ಲಿ ಅಂತ ಮಳೆ ಬರ್ತಾ ಇಲ್ಲ ಅಂದ್ರೆ ಹೆಂಗೆ ತಪ್ಪು ಸುದ್ದಿಗಳು ಹೆಂಗೆ ಬರ್ತವೆ ಅಂತೇಳಿ ಬೇರೆ ನೋಡ್ದಿದ್ದವ್ರು ಏನಾಗ್ತಾರೆ, ಏನೋ ಆಗೋಗ್ಬಿಟ್ಟಿದೆ ಅಂತ ತಿಳ್ಕೊಳ್ತಾರೆ. ನೈಜ ಸುದ್ದಿಯನ್ನು ಪತ್ರಕರ್ತರು ಯಾವತ್ತೂ ಕಣ್ಣಿಂದ ನೋಡಿ ಸುದ್ದಿ ಮಾಡ್ತಾರೆ, ತನಿಖಾ ವರದಿಗಳು ಮಾಡ್ತಾರೆ, ಅವು ಮಾತ್ರ ನೈಜವಾಗಿರುತ್ತೆ. ಬಿಟ್ಟರೆ ಯಾರೋ ಕೂತ್ಕೊಂಡು ಕಾಪಿ ಪೇಸ್ಟ್ ಮಾಡಿದರೆ ಅದು ಪತ್ರಿಕೋದ್ಯಮ ಅಲ್ಲ. ಬಟ್ ಅದು ಏನಾಗಿದೆ, ಈ ಪರಿಸ್ಥಿತಿ ಹಾಗೆ ಆಗಿದೆ. ಹಾಗಾಗಿ ಎಲ್ಲ ಒಂದೇ ಸುದ್ದಿಗಳು ಎಲ್ಲರೂ ಹೊಡೆಯೋ ಪರಿಸ್ಥಿತಿ ಆಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಪತ್ರಕರ್ತರು ನೈಜವಾಗಿ ಸುದ್ದಿ ಮಾಡಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಸಮಾಜ ಮತ್ತು ನಮ್ಮ ನಡುವೆ, ಸರ್ಕಾರ ನಡುವೆ, ಜನಪ್ರತಿನಿಧಿಗಳ ನಡುವೆ ಪತ್ರಿಕೋದ್ಯಮ ಹೆಚ್ಚಾಗಿ ಕೆಲಸ ಮಾಡಲಿ, ಒಳ್ಳೆ ರೀತಿ ಹೆಸರು ತಗೊಳ್ಳಿ ಅಂತ ಹೇಳ್ತಾ ನಾನು ಭಾಷಣ ಮುಗಿಸಿ ನಮಸ್ಕಾರ. ಧನ್ಯವಾದಗಳು ರಾಜಶೇಖರ್ ಸರ್ ಅವರಿಗೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಜಯರಾಮ್ ನಲಿತಾಯಿ ಅವರ ಧರ್ಮಪತ್ನಿಯವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಈಗ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಕ್ಕಂಥ, ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತಕ್ಕಂಥದ್ದು, ಪ್ರತಿ ಸಂದರ್ಭದಲ್ಲೂ ನಮ್ಮ ಜೊತೆಲಿರ್ತಕ್ಕಂಥ ಶ್ರೀಯುತ ಕೆ ಮಂಚೇಗೌಡ ಅವರು ಒಂದು 5 ನಿಮಿಷದೊಳಗೆ ತಮ್ಮ ಅನಿಸಿಕೆ ಹೇಳಬೇಕು ಅಂತ ಕೋರ್ತೀನಿ. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗ ಇರುವಂತಹ ಗಣ್ಯರೇ ಮತ್ತು ಶಾಲಾ ಮಕ್ಕಳಿಗಳೇ, ಪತ್ರಿಕಾ ರಂಗ ಅಂತಂದರೆ ಎಷ್ಟು ಚಾಲೆಂಜ್ ಆಗಿದೆ ಅನ್ನೋದನ್ನು ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಅವ್ರಿಗೆ ಎಷ್ಟು ಚಾಲೆಂಜ್ ಇರುತ್ತೆ ಅಂತಂದರೆ, ಸಮಾಜದಲ್ಲಿ ಯಾರಾದರೂ ಅಂಕುಡೊಂಕುಗಳನ್ನು ಮಾಡಿದಾಗ ಅದನ್ನು ತಿದ್ದಿ ಹೇಳಿ ಬರೆದಾಗ ಅವ್ರ ಬಗ್ಗೆ ಒಂದು ರೈವಲ್ರಿ ಥರದಲ್ಲೇ ನಡ್ಕೊಳ್ತಾರೆ ಅನಿವಾರ್ಯವಾಗಿ. ಆ್ಯಕ್ಚುಲಿ ಅವ್ರು ಮಾಡಿದ ತಪ್ಪು ಇವ್ರಿಗೆ ಗೊತ್ತಾಗೋದಿಲ್ಲ. ಇವ್ರು ಪತ್ರಕರ್ತರು ಬರೆದದ್ದು ಮಾತ್ರ ತಪ್ಪಾಗಿ ಕಾಣುತ್ತೆ ಅವರಿಗೆ. ಅಂಥ ಎಲ್ಲ ಚಾಲೆಂಜ್ಗಳನ್ನು ಕೂಡ ನಿಭಾಯಿಸ್ಕೊಂಡು ಜೊತೆಗೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಸಹ ಮಾಡ್ಕೊಂಡು ಬರ್ತಾ ಶಾಲಾ ಮಕ್ಕಳುಗಳಿಗೆ ಹುರಿದುಂಬಿಸಿ ಅವರ ಪ್ರತಿಭೆಯನ್ನು ಹೊರಗಚ್ಚಿ ಇಲ್ಲಿ ಈ ದಿವಸ ಒಂದು ಪ್ರಶಸ್ತಿ ಕೊಡೋದಕ್ಕೆ ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಒಂದು ಸಾಧಕರಿಂದ ಸಾಧಕರಿಗೆ ಸನ್ಮಾನ, ಇವರು ಕೂಡ ಒಂದು ಸಾಧನೆಯೇ ಮಾಡ್ತಾ ಇರೋದು. ಸಮಾಜದಲ್ಲಿ ಪತ್ರಕರ್ತರು ಒಂದು ಸಾಧನೆಯೇ ಮಾಡ್ತಾ ಇರೋದು. ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗಿಟ್ಟು ಎಲ್ಲಿ ಏನೇ ಸಮಸ್ಯೆಗಳಾದ್ರೂ ಕೂಡ ಕೂಡಲೇ ಹೋಗಿ ಅದನ್ನು ವರದಿ ಮಾಡಿ ಸಮಾಜಕ್ಕೆ ತಿಳಿಯುವಂಥ ವ್ಯವಸ್ಥೆನೇ ಮಾಡಿಕೊಂಡು ಮತ್ತೊಬ್ಬರಿಗೆ ಮುಂಜಾಗ್ರತೆ ಆಗೋ ಥರದಲ್ಲಿ, ಉದಾಹರಣೆಗೆ ಒಂದು ಯಾವುದೋ ಒಂದು ನದಿ ಉಕ್ಕಿ ಹರಿತಾ ಇದೆ ಅನ್ನೋದನ್ನು ಇವರ ಪತ್ರಕರ್ತರ ಮುಖಾಂತರನೇ ನಾವು ತಿಳ್ಕೊಳ್ಬೇಕಾಗುತ್ತೆ. ಅಲ್ಲಿ ಹೋಗ್ಬೇಕಾದ್ರೆ ಬೇರೆಯವರು ಜಾಗ್ರತೆ ಮಾಡ್ಕೊಳ್ತಾರೆ, ದನ ಕರುಗಳನ್ನ ಕರ್ಕೊಂಡು ಹೋಗೋದಾಗ್ಬೋದು ಅಥವಾ ಅವರು ಹೋಗೋದಾಗ್ಬೋದು. ಅಂಥ ಒಂದು ವಿಚಾರಗಳನ್ನು ಬಿತ್ತರಿಸುತ್ತಾ ಸಮಾಜದ ಒಂದು 4ನೇ ಅಂಗ, ಆ 4ನೇ ಅಂಗದಲ್ಲಿ ಪರಿಪೂರ್ಣವಾಗಿ ತೊಡಗಿಸ್ಕೊಂಡು ತಮ್ಮನ್ನು ತಾವು ತೊಡಗಿಸ್ಕೊಂಡು ಕಾರ್ಯವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ. ಮುಂದಿನ ದಿವಸಗಳಲ್ಲೂ ಕೂಡ ಇನ್ನೂ ಹೆಚ್ಚಿನ ಇಂಥದೇ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಹೋಗಲಿ ಅಂತೇಳಿ ಹಾರೈಸ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸರಿಯಾದ ಸಮಯಕ್ಕೆ ಹೇಳಿದಂಥ 5 ನಿಮಿಷದಲ್ಲಿ ತಮ್ಮ ಮಾತು ಮುಗಿಸಲಿಕ್ಕೆ ತುಂಬ ಧನ್ಯವಾದಗಳು ಸರ್. ಯಾಕೆಂದರೆ ಸಾಕಷ್ಟು ಸಮಯದ ಬರ್ತಾ ಇದೆ, ಮಕ್ಕಳು ಕೂಡ ಮನೆಗೆ ಹೋಗಬೇಕಾಗಿದೆ. ಅದರಿಂದ ದಯವಿಟ್ಟು 5 ನಿಮಿಷ ಸಮಯ ನಿರ್ಧಾರ ಕೊಡ್ತಾ ಇದ್ದೀವಿ. ಈಗ ಇನ್ನೊರು ವಿಶೇಷವಾದಂಥ ಅತಿಥಿ ನಾವು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದೀವಿ. ಸೊ ಇಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಗೊತ್ತು, ಮನೋಜ್ ಅವ್ರು ಗೊತ್ತು, ನೆಲಿತಾಯಿ ಅವ್ರು ಗೊತ್ತು, ಇವರೆಲ್ಲ ಗೊತ್ತು. ಅದು ಲಾಸ್ಟಲ್ಲಿ ಮೇಡಮ್ ಒಬ್ರು ಕೂತಿದಾರಲ್ಲ, ಇವ್ರು ಯಾರು ಹೊಸ್ದಾಗಿ ಬಂದ್ಬಿಟ್ರಲ್ಲ ಅಂತ ಒಂದು ಆಶ್ಚರ್ಯ ಆಗಿರ್ಬೋದು. ಅಶ್ವಿನಿ ಸಂತೋಷ್ ಅಂತ ಅವ್ರದ್ದೊಂದು ಹೆಗ್ಗಳಿಕೆ ಇದೆ. ಸೊ ಮೂಡಿಗೆರೆಯಲ್ಲಿ ಟ್ರ್ಯಾಕ್ಟ್ ಇಟ್ಕೊಂಡು ಉಳುಮೆ ಮಾಡಿ ಕೃಷಿ ಮಾಡ್ತಕ್ಕಂಥವ್ರು ಅವರೊಬ್ಬರೇ ಫಸ್ಟಿಗೆ. ಅವ್ರು ಬಿಟ್ಟರೆ ಇನ್ನೊಬ್ಬರಿದ್ರೆ ಅವ್ರ ಹೆಸರು ಗೊತ್ತಿಲ್ಲ. ಇವರು ಸ್ವತಃ ಟ್ರ್ಯಾಕ್ಟರ್ನ ಚಾಲನೆ ಮಾಡಿ ಕೃಷಿ ಮಾಡ್ಕೊಂಡು ಕೃಷಿಯಲ್ಲಿ ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾರೆ. ಹಲವಾರು ಶಾಲೆಗಳಿಗೆ
ಕೊಠಡಿ ಕಟ್ಟಲಿಕ್ಕೆ ಹಾಗೂ ಆ ಶಾಲೆಗೆ ಬೇಕಂತ ಸರ್ಕಾರಿ ಶಾಲೆಗಳಿಗೆ ಪರಿಕಲ್ಪನೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕಾರ್ಯಕ್ರಮ ಕೂಡ ಅವರು ಬಹುಮಾನ ಪ್ರಾಜೆಕ್ಟ್ ಮಾಡಿದ್ದಾರೆ. ಅದರಿಂದ ಅವ್ರನ್ನ ಗುರುತಿಸ್ಬಿಟ್ಟು ಈ ಒಂದು ಕಾರ್ಯಕ್ರಮ ನಾವು ಅತಿಥಿಯಾಗಿ ಕರೆದಿದ್ವಿ. ದಯವಿಟ್ಟು ತಮ್ಮ ಅನಿಸಿಕೆಯನ್ನ 5 ನಿಮಿಷದೊಳಗೆ ಹೇಳಬೇಕು ಅಂತ ಕೇಳ್ಕೊಳ್ತೀನಿ ಮೇಡಮ್. ಓಂ ನಮೋ ಭಗವತೆ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆತ್ಮೀಯರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಮುಖ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಭಿಕರೇ, ಪತ್ರಕರ್ತರೇ ಹಾಗೂ ಮೂಡಿಗೆರೆ ತಾಲೂಕಿನ ಪತ್ರಕರ್ತ ಸಂಘದ ಅಧ್ಯಕ್ಷರು, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ವಿದ್ಯಾರ್ಥಿಗಳಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀರಾ. ಅದರಲ್ಲಿ ನನಗೂ ಕೂಡ ಒಂದು ಸ್ಥಾನವನ್ನು ಕೊಟ್ಟು ಗೌರವಿಸಿದ್ದೀರಾ. ಅದಕ್ಕೆ ನಾನು ಚಿರಾರುಣಿ. ಹಾಗೆಯೇ ಪತ್ರಕರ್ತರ ಜೀವನ ಹೇಗಿರುತ್ತೆ ಅಂತ ಹೇಳಿ ಸರ್ರು ವಿವರವಾಗಿ ಹೇಳಿದ್ದಾರೆ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ತೀಡಿ ಪತ್ರಿಕೆಯ ಮುಖಾಂತರ ತಿಳಿಸ್ತಿರುವ ನಿಮಗೆ ಧನ್ಯವಾದಗಳು. ಹಾಗೆಯೇ ಎಂಥದೇ ಪರಿಸ್ಥಿತಿ ಇರಲಿ, ಮಳೆ ಗಾಳಿ ಚಳಿ ಬಿಸಿಲು ಯಾವುದೇ ಸ್ಥಿತಿ ಇರಲಿ, ತಕ್ಷಣ ಓಡ್ತಾ ಇರಬೇಕು. ನೀವು ಎಲ್ಲಿ ಸುದ್ದಿ ಆದರೂ ಅಲ್ಲಿ ಆ ಸುದ್ದಿ ಮಾಡೋದಕ್ಕೆ ಸಮಾಜದ ಅಂಕುಡೊಂಕುಗಳ ಸುದ್ದಿಯನ್ನು ಹಕ್ಕಿಯಂತೆ ಹೆಕ್ಕಿ ತಂದು ವಿಚಾರಗಳನ್ನು ಪ್ರಚಾರ ಮಾಡಿ ಮೂಲೆ ಮೂಲೆಗೆ ಹೊಂಚುತ್ತಿರುವ ನಿಮಗೆ ನನ್ನ ನಮನಗಳು. ಹಾಗೆಯೇ ದೇಶದ ಅಂಕುಡೊಂಕುಗಳನ್ನು ಏರಿಳಿತಗಳನ್ನು ಸರಿಪಡಿಸೋದು ಪತ್ರಿಕೆಯ ಕೆಲಸವೇ. ಹಾಗೆಯೇ ಅದಕ್ಕೆ ಅಷ್ಟೊಂದು ಪವರ್ ಇದೆ. ನಾವು ಬೆಳಿಬೇಕು, ನಮ್ಮವ್ರನ್ನೂ ಬೆಳೆಸಬೇಕು ಅನ್ನೋ ಒಂದು ಮನೋಭಾವನೆ ಎಲ್ಲರಲ್ಲೂ ಇರಲಿ. ಸತ್ಯ ನ್ಯಾಯ ಧರ್ಮದ ನೆರಳಿನಲ್ಲಿ ಎಲ್ಲರೂ ಬದುಕಲಿ ಅಂತ ಆಶಿಸ್ತಾ, ಹಾಗೆ ವಿದ್ಯಾರ್ಥಿಗಳಿಗೆ ಒಂದೆರಡು ಮಾತು. ವಿದ್ಯಾರ್ಥಿಗಳು ಬರೀ ಪುಸ್ತಕದಲ್ಲಿರೋದು ಮಾತ್ರ ಓದೋದಲ್ಲ, ಜೊತೆಗೆ ಆಧ್ಯಾತ್ಮಿಕತೆಯನ್ನು ಬೆಳೆಸ್ಕೋಬೇಕು. ಗಾಂಧಾರಿಗೂ ಗರ್ಭಕೋಶ ಇತ್ತು, ಕುಂತಿಗೂ ಅದೇ ಗರ್ಭಕೋಶ ಆಯಿತಾ. ಅವರು ಗಾಂಧಾರಿ ಹಡೆದಿದ್ದು 101 ಮಕ್ಕಳು, ಕುಂತಿಯೂ ಹಡೆದಿದ್ದು 5 ಮಕ್ಕಳು. ಆದರೆ ಗಾಂಧಾರಿ ಜನ್ಮ ನೀಡಿದಂತಹ ಮಕ್ಕಳು ಕುರುವಂಶಿಗರು ಎಲ್ಲೂ ಕೂಡ ಸಂಸ್ಕಾರವಂತರಾಗಲೇ ಇಲ್ಲ. ಯಾಕೆ ಅಂದರೆ ಅವಳು ಕಣ್ಣಿಗೆ ಬಟ್ಟೆ ಕಟ್ಟಿದ್ಲು. ಅದೇ ಕುಂತಿಯ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ನೀತಿ, ನೈಜ್ಯತೆ, ಶಿಕ್ಷಣ ಎಲ್ಲವನ್ನೂ ಕೊಡ್ತಾ ಬಂದ್ಲು. ಹಾಗಾಗಿ ಇವತ್ತು ಮಹಾಭಾರತ ಮತ್ತು ಮಹಾಭಾರತದ ಆದರ್ಶಗಳು ಅಂದರೆ ಪಂಚಪಾಂಡವರೇ ನೆನಪಿಗೆ ಬರೋದು. ಹಾಗಾಗಿ ಎಲ್ಲ ತಂದೆ ತಾಯಂದಿರು ಸುಸಂಸ್ಕೃತವಾಗಿ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕಾಗಿ ನಾನು ಕೇಳ್ಕೊಳ್ತಾ ನನ್ನ ಈ ವಾಕ್ಕುಸುಮಕ್ಕೆ ಚಿಕ್ಕದಾದ ಚುಕ್ಕಿ ಇಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಕೃಷ್ಣಾರ್ಪಣ ವಸ್ತು. ಧನ್ಯವಾದಗಳು ಅಶ್ವಿನಿ ಅವರಿಗೆ. ಇಷ್ಟು ದಿವಸ ಇವ್ರು ಬರೀ ಹಾಡು ಹೇಳ್ತಾರೆ, ಕೃಷಿ ಮಾಡ್ತಾರೆ ಮಾತ್ರ ತಿಳ್ಕೊಂಡಿದ್ದು, ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಇವತ್ತು ಗೊತ್ತಾಯ್ತು. ತಮ್ಮ ಪ್ರತಿಭೆಯನ್ನು ತೋರಿಸಿದ್ರೆ ಧನ್ಯವಾದಗಳು ಮೇಡಮ್. ಈಗ ಇನ್ನೂರ ಮುಖ್ಯ ಅತಿಥಿ ಶ್ರೀಯುತ ದೀಪಕ್ ದೊಡ್ಡಯ್ಯ ಸರ್ ಒಂದು 5 ನಿಮಿಷದಲ್ಲಿ ತಮ್ಮ ಮನಸ್ಸಿಗೆ ಹೇಳ್ಬೇಕಂತ ಕೊಡ್ತೀನಿ. ಇದಾದ ನಂತರ ಒಂದು ಸಣ್ಣ ಕಾರ್ಯಕ್ರಮ, ಸಾಧಕರಿಗೆ ಸನ್ಮಾನ. ಆ ನಂತರ ಮತ್ತೆ ಮುಖ್ಯ ಅತಿಥಿಗಳು ತಮ್ಮ ಅನುಭವವನ್ನು ತಿಳಿಸಬೇಕು. ಎಲ್ರಿಗೂ ನಮಸ್ಕಾರ. ಸಮಾರಂಭದ ಅಧ್ಯಕ್ಷರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮಹನೀಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಅತಿಗಣ್ಯರೇ, ಮಕ್ಕಳೇ, ಬಂಧುಗಳೇ, ಈಗಾಗಲೇ ಸಾಕಷ್ಟು ಜನ ಮಾತನಾಡಿದ್ದಾರೆ, ಇನ್ನೂ ಜನ ಮಾತನಾಡಲಿಕ್ಕಿದೆ. ಭಾರತಕ್ಕೆ ಸ್ವತಂತ್ರ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆ ಆಯಿತು. ಸಂವಿಧಾನದಲ್ಲಿ ಸುಮಾರು 395 ಆರ್ಟಿಕಲ್ಸನ್ನು ಬರೆದಾಗ ಅದರಲ್ಲಿ ಮೂಲಭೂತ ಹಕ್ಕುಗಳು ಅಂತ ಒಂದು 7 ಹಕ್ಕುಗಳನ್ನ ಸೇರಿಸ್ತಾರೆ. ಮೂಲಭೂತ ಹಕ್ಕುಗಳು ಅಂತ ಅದರಲ್ಲಿ ಸ್ವಾತಂತ್ರ್ಯದ ಹಕ್ಕು ಏನು 7 ಫಂಡಮೆಂಟಲ್ ರೈಟ್ಸ್ ಅತ್ತು, ಅದರಲ್ಲಿ ಒಂದು ಸ್ವಾತಂತ್ರ್ಯದ ಹಕ್ಕು ಅಂತ, ರೈಟ್ ಟು ಫ್ರೀಡಮ್ ಅಂತ. ಆ ರೈಟ್ ಟು ಫ್ರೀಡಮ್ ಒಳಗಡೆ, ಸ್ವತಂತ್ರದ ಹಕ್ಕೊಳಗಡೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಪ್ರೆಸ್, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಹಕ್ಕಿದೆ ನಮಗೆ. ಸಮಾಜದಲ್ಲಿ ಏನು ನಡೀತಾ ಇದೆ ಅದನ್ನು ಯಥಾವತ್ತಾಗಿ ಸಮಾಜಕ್ಕೆ ತಿಳಿಸುವಂಥ ಹಕ್ಕು ಪತ್ರಿಕಾ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ. ಆ ಒಂದು ವ್ಯವಸ್ಥೆ ಒಳಗಡೆ ಏನು ಪತ್ರಿಕೆಗಳು ಆರಂಭವಾದವು
ಏನು ಮಂಗಳೂರು ಸಮಾಚಾರ ಪತ್ರಿಕೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಆರಂಭವಾಯಿತು. ಈಗ 10 ನೂರಾರು ಸಾವಿರಾರು ಪತ್ರಿಕೆಗಳು ಕಂಡು ಬರ್ತವೆ. ಕರ್ನಾಟಕದಲ್ಲಿರ್ಬೋದು, ದೇಶದಲ್ಲಿ ಲಕ್ಷಾಂತರ ಪತ್ರಿಕೆಗಳು ಇರಬಹುದು. ನಮ್ಮ ಗಣ್ಯರು ಮಾತಾಡ್ತಾ ಹೇಳಿದರು, ಏನು ನಮ್ಮ ಸಂವಿಧಾನದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ 3 ಅಂಗಗಳಿದ್ದಾವೆ, ಅಷ್ಟೇ 4ನೇ ಪ್ರಮುಖವಾದಂಥದ್ದು ಪತ್ರಿಕಾರಂಗ ಅಂತ. ಯಾಕೆ ಆ ಸ್ಥಾನವನ್ನು ಕೊಟ್ಟರು ಅಂತ ಹೇಳಿದರೆ, ಈ ಸಂವಿಧಾನ ಸರಿಯಾದ ದಿಕ್ಕಿನಲ್ಲಿ ನಡಿಬೇಕು. ಆ ಸಂವಿಧಾನ ಸರಿಯಾದ ದಿಕ್ಕಿನಲ್ಲಿ ನಡೆದಿಲ್ಲ ಅಂದರೆ ಅದನ್ನು ಜನಸಾಮಾನ್ಯರಿಗೆ ತಿಳಿಸ್ಬೇಕಲ್ಲ. ಜನಸಾಮಾನ್ಯರಿಗೆ ತಿಳಿಸ್ಲಿಕ್ಕೋಸ್ಕರ ಪತ್ರಿಕೆಗಳಿದ್ದಾವೆ. ಅವು ಸಹ ಬಹಳ ಪ್ರಮುಖವಾದ ಅಂಗವನ್ನು, ಪ್ರಮುಖವಾದ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನುವ ಕಾರಣದಾಗಿ 4ನೇ ಅಂಗ ಅಂತ ಕರೆದ್ರು. ಬಂಧುಗಳೇ, ಬಹಳ ಪತ್ರಕರ್ತರು ನಮ್ಮ ಜೊತೆಲಿ ಇದ್ದಾರೆ, ನಮ್ಮ ಅವರ ಒಡನಾಟ ಇದೆ. ಒಂದು ಸಣ್ಣ ಅನುಭವ ಹೇಳ್ತೀನಿ. ನಮ್ಮ ರಾಜಶೇಖರ್ ಹೇಳ್ತಾ ಇದ್ರು, ತಮ್ಮ ಜೀವನದ ಅಂಗನ ತೊರೆದು ಪತ್ರಕರ್ತರು ಕೆಲಸ ಎಲ್ಲ ವರದಿ ಮಾಡ್ತಾರೆ ಅಂತ. ಈಗ ಒಂದು 15-16 ವರ್ಷಗಳ ಹಿಂದೆ ಆನಂದ ಬೈದನ ಮನೆ ಅಂತ ನಮ್ಮ ಹತ್ರ ಕ್ಲಾಸಿಕ್ ನನ್ನ ಪರಿಚಯ ಇತ್ತು. ಆನಂದ ಬೈದನ ಮನೆ ಅಂತ ಅವ್ರು ETV ಅಂತ ಭಾಳ ಫೇಮಸ್ ಆಗಿ ಇ ಟಿ ವಿನಲ್ಲಿ ಕೆಲಸ ಮಾಡ್ತಾ ಇದ್ರು, ಚಿಕ್ಕಮಗಳೂರು ಜಿಲ್ಲಾ ವರದಿಗಾರರಾಗಿ. ಒಂದಿನ ಅಂದರು, ಸರ್ ನಾನು ಶೃಂಗೇರಿ ಕಡೆ ಹೋಗ್ತಾ ಇದ್ದೀನಿ, ಬೈಕಲ್ಲಿ ಹೋಗ್ತಾ ಇದ್ದೀನಿ, ನಾನು ವಾಪಸ್ ಬರ್ತೀನಿ ಎಲ್ಲ ಗ್ಯಾರಂಟಿ ಇಲ್ಲ, ನಿಮಗೆ ಗೊತ್ತಿರಲಿ, ನಿಮಗೊಬ್ಬರಿಗೆ ಹೇಳ್ತಾ ಇದ್ದೀನಿ ಅಂದರು. ಏನು ವಿಷಯ ಅಂತ ಕೇಳಿದೆ. ನಿಮ್ಮೆಲ್ಲ ಗೊತ್ತಿರ್ಬೋದು, ಅವಾಗಷ್ಟೇ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ನಕ್ಸಲ್ ಆ್ಯಕ್ಟಿವಿಟೀಸು ಸಿಕ್ಕಾಬಟ್ಟೆ ನಡೀತಾ ಇತ್ತು ಅಂತ. ಈ ಥರ ನಕ್ಸಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಯಾರಿಗೂ ಹೊರಗೆ ಬಂದಿರಲಿಲ್ಲ ಅದು. ಅವರು ಪ್ರಪ್ರಥಮವಾಗಿ ಬೈಕಲ್ಲಿ ಹೋಗಿ ಅಲ್ಲೆಲ್ಲ ಅದನ್ನು ಶೂಟ್ ಮಾಡಿ ಅದನ್ನು ಸುದ್ದಿ ಮಾಡಿದಾಗ ಎಲ್ಲ ಅವ್ರಿಗೆ ಬೈದಿದ್ರು, ನಿನ್ನ ತಲೆ ಕೆಟ್ಟಿದೆಯಾ ಮರ್ಯ, ಹುಚ್ಚನ, ಎಲ್ಲಿದ್ದ ನಕ್ಸಲೈಟ್ಸ್ ಇಲ್ಲಿ ಅಂತ. ಆಮೇಲೆ ಗೊತ್ತಾಯಿತು, ಕಾರಣ ಚಿಕ್ಕಮಗಳೂರು ನಕ್ಸಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ ಅಂತ ಪ್ರಪ್ರಥಮವಾಗಿ ಆನಂದ ಬೈದನ ಮನೆ ಅದನ್ನು ನ್ಯೂಸ್ ಮಾಡಿದ್ರು. ಅವತ್ತು ಹೇಳೋಗಿದ್ದು, ನಂಗೆ ಜೀವಕ್ಕೆ ಗ್ಯಾರಂಟಿ ಇಲ್ಲ, ನಾನು ಬರ್ತೀನೋ ಇಲ್ಲ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರಲಿ ಅಂತ. ವಾಪಸ್ ಬಂದರು. ಇವತ್ತು ಬೆಂಗಳೂರಲ್ಲಿ ದೊಡ್ಡ ನ್ಯೂಸ್ ರಿಪೋರ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಈ ಥರ ಒಂದು ಏನೋ ಅಭದ್ರತೆಗೆ ಕಾಡ್ತಾ ಇರುತ್ತೆ ತುಂಬ ಜನ ಪತ್ರಕರ್ತರಿಗೆ. ಆದರೆ ಆ ಪತ್ರಕರ್ತರು ಎದುರೋದು ಬೇಡ. ನಮಗೆ ಏನು ರಕ್ಷಣೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ರಕ್ಷಣೆ ಕೊಡಬೇಕಾದ್ದು ಸರ್ಕಾರ ಕರ್ತವ್ಯ, ಕೊಡಬೇಕು. ಹಾಗೆ ಪತ್ರಕರ್ತರು ಏನು ಈ ಸಮಾಜದಲ್ಲಿ ಅಂಕುಡೊಂಕನ್ನು ತಿದ್ದುವ ಕೆಲಸವನ್ನು ಸರಿಯಾಗಿ ಮಾಡಲಿ. ಹಾಗೆ ನೀವು ಹೇಳಿದಾಗೆ ಮೂಡಿಗೆರೆನಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ರಿಜಿಸ್ಟರ್ ಮಾಡಿರುವಂಥದ್ದು ಭಾಳ ಒಳ್ಳೆಯ ಸಂಗತಿ. ಇವತ್ತಿಗೊಂದು ಪತ್ರಿಕಾ ಭವನ ಆಗಬೇಕು. ಈಗಿರುವಂಥ ಶಾಸಕರಿಗೆ ನಾನು ಆಗ್ರಹ ಮಾಡ್ತೇನೆ, ಒಂದು ಸೈಟ್ ಕೊಟ್ಟು ಇವ್ರಿಗೊಂದು ಪತ್ರಿಕಾ ಭವನ ಆಗಲಿ ಅಂತ. ಬಹುಶಃ ಈಗಾಗಿಲ್ಲ ಅಂದರೆ ಮುಂದಿನದಲ್ಲೇ ಖಂಡಿತ ಮಾಡೋಣ. ನಾವೆಲ್ಲ ನಿಮ್ಮ ಜೊತೆಲಿ ಇದ್ದೀವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ದೀಪಕ್ ದೊಡ್ಡೆ ಸರ್ ಅವರಿಗೆ. ಬಹುಶಃ ಎಲ್ಲ ಶಾಸಕರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಗೆಲ್ಲಕ್ಕೆ ಬದಲು ಕೆಲವು ರೈಟಿಂಗ್ಸಲ್ಲೇ ಕೊಟ್ಟೋರು ಇದ್ರು, ಪ್ರಣಾಳಿಕೆಲ್ಲೂ ಕೂಡ ಸೇರಿಸಿದ್ರು, ನಿಮಗೊಂದು ಪತ್ರಿಕಾ ಭವನ ನಾನು ಗೆದ್ರೆ ಅಂತ. ಗೆದ್ದ ಕೂಡಲೇ ಮರ್ತ್ಬಿಟ್ರು. ನೋಡೋಣ, ನೀವತ್ತು ಒಂದು ದಿವಸ MLA ಆಗ್ತೀರಾ, ನೀವು ಕೊಡ್ತೀರಾ ನೋಡೋಣ ಅಂತೆ. ನಿಮಗೊಂದು ಅವಕಾಶ ಇದೆ, ಅವತ್ತು ನಾವು ನಿಮ್ಮನ್ನು ಕೇಳ್ತೀವಿ. ಅವತ್ತು ನೀವೇನಾದ್ರು ಕಾಗೆ ಆರಿಸಿದ್ರೆ ನೋಡೋಣ ಅಂತೆ. ಈಗ ಸಾಧಕರಿಗೆ ಸನ್ಮಾನ, ಒಂದು ವಿಶಿಷ್ಟವಾದಂಥ ಕ್ಷೇತ್ರಗಳಲ್ಲಿ ಗುರುತಿಸತಕ್ಕಂಥ ಒಂದು 5 ಜನ ಸಾಧಕರನ್ನ ನಾವು ಗುರುತು ಮಾಡಿದ್ದೀವಿ. ದಯವಿಟ್ಟು ಅವ್ರನ್ನ ಕರಿತೀನಿ, ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ರಂಗನಾಥ್ರವರು ನೇತ್ರಾಧಿಕಾರಿಗಳು, ಶ್ರೀಯುತ ಜಯರಾಮ್ ನಲಿತಾ ಅವರು ವೇದಿಕೆ ಮೇಲೆ ಇದ್ದೀರಾ, ದಯವಿಟ್ಟು ಮುಂದೆ ಬನ್ನಿ ಸರ್. ಆನಂತರ ಶ್ರೀಯುತ ಸಿದ್ದಯ್ಯನವರು ವಕೀಲರು ವೇದಿಕೆ ಮೇಲೆ ಬರಬೇಕು. ನಂದೀಶ್ ಬಂಕೇನಹಳ್ಳಿ ಸಹೋದ್ಯೋಗಿ, ಬರಹಗಾರರು, ಪತ್ರಕರ್ತರು, ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತೀನಿ. ಮತ್ತು ಶ್ರೀಯುತ ಶಿವರಾಮೇಗೌಡರು ಶಿಕ್ಷಕರು, ಸಂಪನ್ಮೂಲ ವ್ಯಕ್ತಿ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಸೊ ಇವರ ಪರಿಚಯವನ್ನು ನನ್ನ ಸಹೋದ್ಯೋಗಿ ಮಿತ್ರರು ಮಾಡಿಕೊಡ್ತಾರೆ. ಶ್ರೀಯುತ ರಂಗನಾಥ್ ಇವರ ಒಂದು ಪರಿಚಯವನ್ನು ಶ್ರೀಯುತ ಪ್ರಕಾಶ್ ಅವರು ಓದಬೇಕು ಅಂತ ಕೋರ್ತೀನಿ. ಪ್ರಕಾಶ್ ಅವರು ಎಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. BL ರಂಗನಾಥ ಗೌಡ, ದಿನಾಂಕ 1966ರಲ್ಲಿ ಚಿಕ್ಕಮಗಳೂರು ತಾಲೂಕು ಬೀಕನಹಳ್ಳಿಯಲ್ಲಿ ಲಕ್ಷ್ಮಣ್ ಗೌಡರು ಮತ್ತು ಲಕ್ಷ್ಮಮ್ಮ ಇವರ ಮಗನಾಗಿ ಜನಿಸಿದ ಶ್ರೀಯುತ BL ರಂಗನಾಥ ಗೌಡರು ಇವರು 1987ರಲ್ಲಿ ಬಳ್ಳಾರಿಯಲ್ಲಿ ಸರ್ಕಾರಿ ಸೇವೆ ಸಲ್ಲಿಸಿ
1999. ಇದರಿಂದ ಮೂಡಿಗೆರೆ ತಾಲೂಕಿನ ಆರೋಗ್ಯ ಕೇಂದ್ರ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. 100 ಶಿಬಿರಗಳನ್ನು ನಡೆಸಿ ವಿದ್ಯಾರ್ಥಿಗಳ ಸೇರಿದಂತೆ ಹಲವಾರು 5,000ಕ್ಕೂ ಅಧಿಕ ಮಂದಿಗೆ ಕಣ್ಣಿನ ತಪಾಸಣೆ ಮಾಡಿರುತ್ತಾರೆ. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ನಡೆಸಿದ್ದಲ್ಲದೆ ಹಲವಾರು ಜನರಿಗೆ ದೃಷ್ಟಿಭಾಗ್ಯವನ್ನು ನೀಡಿರುತ್ತಾರೆ. 2021ರಲ್ಲಿ ನಡೆದಂಥ ಹಲವಾರು ಜನರಿಗೆ ದೃಷ್ಟಿಭಾಗ್ಯ ನೀಡಿರುತ್ತಾರೆ. 2021-22ನೇ ಸಾಲಿನಲ್ಲಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದು ಆರೋಗ್ಯ ಇಲಾಖೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಚಿಕ್ಕಮಗಳೂರು ಜಿಲ್ಲೆಯ ಆಸ್ಪತ್ರೆಯಲ್ಲಿ ನೇತ್ರಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರು 1992ರಲ್ಲಿ BC ಕವಿತಾ ಅವರನ್ನು ವಿವಾಹವಾಗಿದ್ದು ಪುತ್ರ ಡಾಕ್ಟರ್ ಪ್ರಜ್ವಲ್ ಗೌಡ ಮತ್ತು ಪುತ್ರಿ ಪ್ರಕೃತಿಯೊಂದಿಗೆ ಸುಖಿ ಜೀವನವನ್ನು ನಡೆಸುತ್ತಿದ್ದಾರೆ. ಕೃಷಿ ಮತ್ತು ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ್ದು ಶ್ರೀಯುತರು BL ರಂಗನಾಥ್ ಗೌಡರು ಇವರ ಕಾರ್ಯಸಾಧ್ಯವನ್ನು ಗುರುತಿಸಿ ನಮ್ಮ ಸಂಘಟನೆಯಿಂದ ಗೌರವಿಸುತ್ತಿರುವುದು ನಮ್ಮೆಲ್ಲರಿಗ ಹರ್ಷ ವ್ಯಕ್ತಪಡಿಸುತ್ತೇವೆ. ಇನ್ನೋರ್ವ ಸನ್ಮಾನಿತರು ಶ್ರೀಯುತ ಶಿವರಾಮೇಗೌಡರು, ಶಿಕ್ಷಕರು, ಸಂಪನ್ಮೂಲ ವ್ಯಕ್ತಿ. ಇವರ ಬಗ್ಗೆ ಒಂದು ಬಯೋಡೇಟಾವನ್ನು ಶ್ರೀಯುತ ಉಮಾಶಂಕರ್ ಅವರು ಓದಲಿದ್ದಾರೆ. ದಿನಾಂಕ 30/1/1976ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿ ದಿವಂಗತ ಬಾಬುಗೌಡ ಮತ್ತು ದಿವಂಗತ ರುಕ್ಮಿಣಿ ಅವರ ಪುತ್ರನಾಗಿ ಜನಿಸಿದ ಪಿ ಶಿವರಾಮೇಗೌಡ ಇವರು ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿ ಶಿಕ್ಷಣವನ್ನು ಉಜಿರೆ SDM ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ಬಳಿಕ MSc BA ಪದವೀಧರರಾಗಿ 1999ರಿಂದ 2003ರವರೆಗೆ ಬೆಳ್ತಂಗಡಿ ಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ SSLCಯಲ್ಲಿ ಸತತವಾಗಿ 100% ಫಲಿತಾಂಶ ತರಲು ಶ್ರಮವಹಿಸಿ ಯಶಸ್ವಿಯಾಗಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಣಿತ ಶಿಕ್ಷಕರಾಗಿ, ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ, ಸಹಾಯ ಶಿಕ್ಷಣಾಧಿಕಾರಿಯಾಗಿ, ಕ್ರೀಡಾ ತರಬೇತುದಾರರಾಗಿ, ಪ್ರಭಾರಿ ಉಪಪ್ರಾಂಶುಪಾಲರಾಗಿ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ ಶ್ರಮಿಸುತ್ತಾರೆ. ಶ್ರೀಯುತರು 2024-25ನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರೆತಿರುತ್ತದೆ. ಪ್ರಸ್ತುತ ಕೊಟ್ಟಿಗೆಹಾರದ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಹಲವಾರು ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುವ ಶ್ರೀಯುತರು ಪಿ ಶಿವರಾಮೇಗೌಡ ಇವರನ್ನು ನಮ್ಮ ಸಂಘಟನೆಯಿಂದ ಸನ್ಮಾನಿಸಿ ಗೌರವಿಸಲು ಹರ್ಷಿಸುತ್ತೇನೆ. ಧನ್ಯವಾದಗಳು ಉಮಾಶಂಕರ್ ಅವರಿಗೆ. ಇನ್ನೋರ್ವರು ನಮ್ಮ ಪತ್ರಕರ್ತರು, ಸಹೋದ್ಯೋಗಿ ಮಿತ್ರರಾದ ಶ್ರೀಯುತ ನಂದೀಶ್ ಇವರ ಒಂದು ಪರಿಚಯವನ್ನು ಶ್ರೀಯುತ ಗಣೇಶ್ ಮಗ್ಗಲ್ಮಕ್ಕಿ ಅವರು ನಡೆಸಲಿದ್ದಾರೆ. ದಿನಾಂಕ 13/6/1991ರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಂಕೇನಹಳ್ಳಿ ಗ್ರಾಮದ ಅಪ್ಪು ಮತ್ತು ಪಾರ್ವತಿ ದಂಪತಿಯ ಪುತ್ರರಾಗಿ ಜನಿಸಿದ ಇವರು ಕಳೆದ 14 ವರ್ಷಗಳಿಂದ ವಿಜಯವಾಣಿ ಪತ್ರಿಕೆಯಲ್ಲಿ ವರದಿಗಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 200ಕ್ಕೂ ಅಧಿಕ ಅಂಕಣ ಬರಹಗಳು ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಕಲಬುರಗಿಯಲ್ಲಿ ನಡೆದ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಪ್ರತಿನಿಧಿಸಿ ಕವನ ವಾಚನ ಮಾಡಿದ್ದಾರೆ. 2018ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ ಕಥಾ ಕಮ್ಮಟ, ಸಾಹಿತ್ಯ ಸಮ್ಮೇಳನ, ಮನೆಯಂಗಳದಲ್ಲಿ ತಿಂಗಳ ಸಾಹಿತ್ಯ, ಕಾವ್ಯ ಕಮ್ಮಟ ಮುಂತಾದ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಮುಂಚೂಣಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. KP ಪೂರ್ಣಚಂದ್ರ ತೇಜಸ್ವಿಯವರ ಅಭಿಮಾನವೂ ಹೌದು. ಇತ್ತೀಚೆಗೆ ಮಂತ್ರಮಾಂಗಲ್ಯ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಇವರೇ ನಮ್ಮ ಹೆಮ್ಮೆಯ ಪತ್ರಕರ್ತ ನಂದೀಶ್ ಬಂಕೇನಹಳ್ಳಿ. ಇವರನ್ನು ನಮ್ಮ ಸಂಘದ ವತಿಯಿಂದ ಗೌರವಿಸಿ ಸನ್ಮಾನಿಸಲು ಹರ್ಷಿಸುತ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಗಣೇಶ್ ಅವರಿಗೆ. ಈಗ ಇನ್ನೋರ್ವ ಸನ್ಮಾನಿತ ಶ್ರೀಯುತ ಜಯರಾಮ್ ನೆಲ್ಲಿತಾಯ ಇವರ ಒಂದು ಪರಿಚಯವನ್ನು ಶ್ರೀಯುತ ವಿಜಯಣ್ಣನವರು ನಡೆಸಿಕೊಡಲಿದ್ದಾರೆ. 25/4/1965ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲಾ ಎಂಬ ಕುಗ್ರಾಮದಲ್ಲಿ ಶ್ರೀ ವಿಜಯರಾಮ್ ನೆಲ್ಲಿತಾಯ ಹಾಗೂ ಸರಸ್ವತಿ ದಂಪತಿಯ ಪುತ್ರನಾಗಿ ಜನಿಸಿದ
ಜನಿಸಿದ ಶ್ರೀ ಜಯರಾಮ್ ನೆಲ್ಲಿತಾಯ ಅವರು ನೂರಾರು ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿಯಾಗಿ 2002ರಿಂದ 2025ರವರೆಗೆ ನಿರಂತರವಾಗಿ ಹಲವಾರು ಗ್ರಾಮಗಳಲ್ಲಿ ಸ್ವಸಹಾಯ ಸಂಘಗಳನ್ನು ಸಂಘಟಿಸಿ ಲಕ್ಷಾಂತರ ಜನಗಳನ್ನು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಮಾಡಿದ್ದ ಹೆಗ್ಗಳಿಕೆ ಇವರದು. ಶ್ರೀಮತಿ ರೇಖಾ ಇವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಇವರು ಮಗಳು ಪ್ರೀತಿಕಾ ಲಕ್ಷ್ಮಿ ಇವರನ್ನು ಪುತ್ರಿಯಾಗಿ ಪಡೆದಿದ್ದಾರೆ. ಯಕ್ಷಗಾನ, ಓದುವುದು, ಬರವಣಿಗೆ, ಸಮಾಜ ಸೇವೆ, ಕ್ರೀಡೆ ಮತ್ತು ರಾಜಕೀಯವನ್ನು ಹವ್ಯಾಸವನ್ನಾಗಿ ಮಾಡಿಕೊಂಡಿದ್ದಾರೆ. ಸೇವಾರತ್ನ, ಭಜನಾ ಭಾಸ್ಕರ, ಧಾರ್ಮಿಕ ಸಮಾಜ ಭೂಷಣ, ಆರಾಧನಾ ಸಂಭ್ರಮ ಸೇರಿದಂತೆ 10 ಪ್ರಶಸ್ತಿ ಹಾಗೂ ಸನ್ಮಾನ ಸ್ವೀಕರಿಸಿದ್ದಾರೆ. ಇವರನ್ನು ನಮ್ಮ ಸಂಘಟನೆಯಿಂದ ಸನ್ಮಾನಿಸಿ ಗೌರವಿಸಲು ಹರ್ಷಿಸುತ್ತೇನೆ. ಧನ್ಯವಾದಗಳು ವಿಜಯರವರಿಗೆ. ಇನ್ನೋರ್ವ ಮುಖ್ಯ ಸನ್ಮಾನಿತರಂತ ಶ್ರೀಯುತ ಸಿದ್ದಯ್ಯ ಅವರ ಪರಿಚಯವನ್ನು ಮನ್ಸೂರ್ ಅವರು ನಡೆಸ್ಕೊಳ್ಬೇಕಂತ ಕೋರ್ತೀನಿ. ದಿನಾಂಕ 1/6/1977ರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಸತ್ತಿಗ್ನಳ್ಳಿ ಗ್ರಾಮದಲ್ಲಿ ಶ್ರೀಯುತ ಸಿದ್ದರಾಮ ಮತ್ತು ದೇವಮ್ಮ ದಂಪತಿಯ ಪುತ್ರನಾಗಿ ಜನಿಸಿದ ಶ್ರೀಯುತ ಸಿದ್ದಯ್ಯ ಅವರು ಮೂಡಿಗೆರೆ ತಾಲೂಕಿನಲ್ಲಿ ಪದವಿ ಶಿಕ್ಷಣ ಪಡೆದು ಹಾಸನದ ಎಂ ಕೃಷ್ಣ ಲಾ ಕಾಲೇಜಿನಲ್ಲಿ LLB ಪೂರೈಸಿ 2002ರಲ್ಲಿ ಹಿರಿಯ ವಕೀಲರಾದ ಸುರೇಂದ್ರ ಇವರಿಗೆ ಸಹಾಯಕರಾಗಿ ವೃತ್ತಿ ಜೀವನ ಆರಂಭಿಸಿದ ಇವರು 2008ರಿಂದ ಸ್ವತಂತ್ರ ವಕೀಲರಾಗಿ ಕರ್ತವ್ಯ ನಿರ್ವಹಿಸಿ ಅತ್ಯಂತ ಕಡಿಮೆ ಶುಲ್ಕದೊಂದಿಗೆ ನೂರಾರು ಬಡ ಕಕ್ಷಿದಾರರಿಗೆ ನ್ಯಾಯ ಕೊಡಿಸುವಲ್ಲಿ ಶ್ರಮಿಸಿದ್ದಾರೆ. ಇವರು ಕಳೆದ ಸಾಲಿನಲ್ಲಿ ಮೂಡಿಗೆರೆ ವಕೀಲರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಶ್ರೀಯುತ ಸಿದ್ದಯ್ಯ ಇವರನ್ನು ನಮ್ಮ ಸಂಘದ ವತಿಯಿಂದ ಗೌರವಿಸಿ ಸನ್ಮಾನಿಸಲು ಹರ್ಷಿಸುತ್ತೇನೆ. ಧನ್ಯವಾದಗಳು. ಈಗ ಸನ್ಮಾನ ಕಾರ್ಯಕ್ರಮ. ಬನ್ನಿ, ಗಣ್ಯರು ಎಲ್ಲರೂ ಸೇರ್ಬಿಟ್ಟು ಇವ್ರನ್ನ ಸನ್ಮಾನಿಸ್ಬೇಕಂತ ಕೋರ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಸಾಧಕರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.
ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ಒಂದು ಸಣ್ಣ ಬದಲಾವಣೆ. ಈಗ ಎಲ್ರಿಗೂ ಸನ್ಮಾನ ಮಾಡಿ ಕಾರ್ಯಕ್ರಮ ಎಲ್ಲ ಸನ್ಮಾನ ಮಾಡಿ ಮೇಲೆ ನಾವೊಂದು ಸಣ್ಣದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ವು. ನಮ್ಮ ಪತ್ರಕರ್ತರ ಸಂಘದಲ್ಲಿ ಅಮರನಾಥ್ ಅವರು ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದಾರೆ. ಈಗ ಮಾತ್ರ ಅಲ್ಲ, ಪ್ರತಿ ವರ್ಷ ಎಲ್ಲ ವಿಚಾರದಲ್ಲೂ ಮುಂದೆ ಅವರೇ ಇರ್ತಾರೆ. ಹಾಗಾಗಿ ಅವರಿಗೊಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದ್ವು. ಈಗ ಇದು ದಿಢೀರ್ ಅಂತ ಮಾಡಿರೋದು. ಬರಬೇಕು, ಅಮರನಾಥ್ ಅವರು ಬರಬೇಕು ದಯವಿಟ್ಟು. ಆತ್ಮೀಯರೇ, ಆತ್ಮಸಾಕ್ಷಿಯಾಗಿ ಸತ್ಯ ಹೇಳ್ತೀನಿ, ಈ ಕಾರ್ಯಕ್ರಮ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಗೊತ್ತಿದೆ ಖಂಡಿತ ನಾನು ಒಪ್ಕೊಳ್ತೀನಿ. ಯಾಕೆಂದ್ರೆ ಎಲ್ಲ ನನ್ನ ಸಹೋದ್ಯೋಗಿಗಳು ಇಲ್ಲಿರ್ತಕ್ಕಂಥ ಎಲ್ಲರದ್ದು ಶ್ರಮ ಇದೆ. ಆದರೂ ನನ್ನ ಗುರುತಿಸಿ ಒಂದು ಸನ್ಮಾನ ಮಾಡಿದರೆ ಧನ್ಯವಾದಗಳು. ಇನ್ನೋರ್ವ ಮುಖ್ಯ ಅತಿಥಿ ಆಗಿರ್ತಕ್ಕಂಥ ಮಾನ್ಯ ಠಾಣಾಧಿಕಾರಿಗಳು ಶ್ರೀನಾಥ್ ರೆಡ್ಡಿ ಸರ್ ಅವರು. ಅವರ ಸಂಬಂಧ ಹೇಳ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಯ್ತು. ಯಾಕಂತ ಹೇಳಿದ್ರೆ ಈ ಒಂದು ಸಾಧಾರಣವಾಗಿ ಯಾವುದೇ ನಗರದಲ್ಲಿ ಸಮಸ್ಯೆ ಅಂತ ಮೊದಲು ತಗೊಂಡಾಗ ಬರ್ತಾರೆ ಟ್ರಾಫಿಕ್. ಸ್ವಲ್ಪ ನಮಗೂ ಅವರಿಗೂ ಹಾಗೆ ಅಂದ್ರೆ ಒಳ್ಳೆ ಉದ್ದೇಶದಿಂದ ಜಟಾಪಟಿ ಆಗಿತ್ತು. ಅದನ್ನ ಅವರು ಸ್ಪೋರ್ಟಿಗೆ ತಗೊಂಡೆ, ನಾವು ಸ್ಪೋರ್ಟಿಗೆ ತಗೊಂಡಿದ್ದೀವಿ. ಅದನ್ನ ತಗೊಂಡಿದ್ರೆ ಇವತ್ತು ಮೂಡಿಗೆರೆಯಲ್ಲಿ ಸಾಕಷ್ಟು ಒಂದು ಟ್ರಾಫಿಕ್ ಸಮಸ್ಯೆ ನಿವಾರಿಸಿದ್ದಾರೆ. ಅದಕ್ಕೆ ಅವರಿಗೆ ಮುಖ್ಯವಾಗಿ ಧನ್ಯವಾದಗಳು ಹೇಳ್ತೀನಿ. ದಯವಿಟ್ಟು ಸರ್ ತಮ್ಮ ಮನಸ್ಸಿಗೆ ಹೇಳ್ಬೇಕು ಅಂತ ಕೋರ್ತೀನಿ. ಎಲ್ಲ ಪತ್ರಕರ್ತರಿಗೂ ಪತ್ರಕರ್ತರ ದಿನಾಚರಣೆಯ ಶುಭಾಶಯಗಳು. ಏನು ನಾವು ಜುಲೈ 1ನೇ ತಾರೀಕು ಪತ್ರಕರ್ತ ದಿನಾಚರಣೆ ಕರ್ನಾಟಕ ರಾಜ್ಯದಲ್ಲಿ ನಾವು ಆಚರಣೆ ಮಾಡ್ತೀವಿ. ಪತ್ರಿಕೋದ್ಯಮವಾಗಿ ಹೇಳೋದಾದರೆ ಭಾಳ ದೊಡ್ಡ ಸಬ್ಜೆಕ್ಟ್ ಇದು. ಒಂದು ಸಮುದಾಯ, ಒಂದು ಜನರನ್ನ ನಾವೆಲ್ಲ ಮನುಷ್ಯರು ಈ ರೀತಿ ಜೀವನ ಮಾಡಬೇಕು ಅಂತ ಮನುಷ್ಯರಿಗೆಲ್ಲ ಹೇಳಿಕೊಟ್ಟಂಥ ಒಂದು ಮಾಧ್ಯಮ ಇದ್ದರೆ ಅದು ಪತ್ರಿಕೋದ್ಯಮ ಇವಾಗ. ಆದರೆ ಬದಲಾದಂಥ ಕಾಲಘಟ್ಟದಲ್ಲಿ ಇವತ್ತೇನು ಡಿಜಿಟಲ್ ಪತ್ರಿಕೋದ್ಯಮ ಬದಲಾದಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಎಲ್ಲರ ಕೈಯಲ್ಲೂ ಸ್ಮಾರ್ಟ್ಫೋನ್ ಬಂದಿದ್ದಾವೆ. ಈಗೆಲ್ಲ ಆಗಲೇ ಹೇಳಿದ್ರು ಇವರು ಎಕ್ಸಾಂಪಲ್ಲು, MG ರೋಡಲ್ಲಿ ಯಾವುದೋ ದುರ್ಗ ಹಾರ್ಡ್ವೇರ್ಗೆ ನೀರು ನುಗ್ಗಿದೆ ಅಂತೇಳಿ ಇವತ್ತು ಬೆಳಗ್ಗೆ ನನಗೆ ಯಾರೋ ವಿಡಿಯೋ ತೋರಿಸಿದ್ರು, ನೀರು ಸರ್ ಇಷ್ಟು ಮಳೆ ಬಿದ್ದಿದಂತೆ ಅಂತೇಳಿ. ಸೊ ಅದಾಗದೆ ಪತ್ರಿಕೋದ್ಯಮಕ್ಕೆ ಒಂದು ಸಮಾಜವನ್ನು ತಿದ್ದುವಂಥ ಒಂದು ಜವಾಬ್ದಾರಿ ಇದೆ. ಏನು ನಮ್ಮ 4ನೇ ಅಂಗ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ. ಅದು ಒಂದು ಬಹಳ ಒಂದು ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಇನ್ನಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರೆ ಸಮಾಜದಲ್ಲಿ ಪತ್ರಿಕೆ ಒಂದು ಇರುವಂಥ ಗೌರವ ಹೆಚ್ಚಾಗುತ್ತೆ ಅಂತ ಹೇಳ್ತಾ, ನಮ್ಮ ಮೂಡಿಗೆರೆಯಲ್ಲಿ ಹೇಳೋದಾದರೆ ನಾವು ಬೇರೆ ಕಡೆ ನೋಡೋದಕ್ಕಿಂತ ನಮ್ಮ ಮೂಡಿಗೆರೆಯಲ್ಲಿ ಬಹಳಷ್ಟು ಒಂದು ಒಳ್ಳೆ ವಿಶೇಷವಾಗಿ ನಮ್ಮ ಮೂಡಿಗೆರೆಯಲ್ಲಿ ನಮ್ಗೆ ಕೊಟ್ಟಿಗೆ ಇರೋದವರು ಏನೇ ಆದ್ರೂ ಭಾಳ ಸಣ್ಣ ವಿಚಾರ ಅಂತಂದ್ರೂ ಅದನ್ನು ವರದಿ ಮಾಡಿ ಆ ಒಂದು ಸಣ್ಣ ಕುಟುಂಬಕ್ಕಾಗಿರ್ಬೋದು ಒಂದು ಸುಮಾರು ಜನರಿಗೆ ಒಂದು ನ್ಯಾಯ ದೊರಕಿಸ್ಕೊಡುವಂಥದ್ದು. ಮತ್ತು ಆ ಒಂದು ಕುಟುಂಬಗಳಿಗೆ ವಿಶೇಷವಾಗಿ 2019ರಲ್ಲಿ ಆದಂಥ ಒಂದು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಂತೂ ಭಾಳ ನಮಗಂತೂ ಭಾಳ ಅನಿಸ್ತು. ಯಾಕಂತಂದರೆ ನಾವು ತಿಂಗಳು ಸಂಬಳ ತಗೊಂಡು ಕೆಲಸ ಮಾಡೋರು ನಾವು. ಆದರೆ ನಮ್ಮ ಪತ್ರಿಕೋದ್ಯಮ ಮಿತ್ರರಿಗೆ ಯಾವುದೇ ಒಂದು ಹಣಕಾಸಿನ ನೆರವು ಇಲ್ಲದೆ ಇದ್ರೂ ಒಂದು ಸಣ್ಣ ಅವರದೇ ಆದಂಥ ಒಂದು ಜೀವನ ಶೈಲಿಯನ್ನು ನಿರ್ವಹಣೆ ಮಾಡಿಕೊಂಡು
ರಾತ್ರಿ ಹಗಲು ಅನ್ನದೆ ಮಳೆಗಾಲದಲ್ಲೂ ಬಂದು ಆ ಒಂದು ಆ ಸಮಯದಲ್ಲಿ ಅವರು ಮಾಡಿದಂಥ ಒಂದು ಜನರಿಗೆ ಮತ್ತು ಸರ್ಕಾರಕ್ಕೆ ಇಲ್ಲಿ ನಡೀತಿರುವಂಥ ಒಂದು ಘಟನೆಯನ್ನು ತಿಳಿಸ್ಕೊಡ್ಬೇಕು ಅಂಥೇಳಿ ತಿಳಿಸಿ ಅವ್ರಿಗೆಲ್ಲ ಇವತ್ತು ಮನೆ ಕೊಡುವಂಗೆ ಮಾಡಿಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲೂ ಇನ್ನು ಈ ಮಳೆ ಮನೆ ಆ ಕಡೆ ಜನರಿಗೆ ಮನೆ ದೊರಕಿಲ್ಲ ಅಂಥೇಳಿ ಮನೆಗಳು ದೊರಕಿಸ್ಕೊಡೋಕ್ಕೆ ಅದು ನಿಜವಾಗ್ಲೂ ಪತ್ರಕರ್ತರದ ಒಂದು ಹೋರಾಟ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ಏನು ನಾವು ಮಲೆನಾಡು ಪ್ರದೇಶದಲ್ಲಿ ಇರೋದ್ರಿಂದ ಮಳೆಗಾಲದ ಸಂದರ್ಭದಲ್ಲಿ ಯಾವುದೇ ಒಂದು ಮನೆ ಬಿದ್ದೋಗೋದಾಗಿರ್ಬೋದು ಅಥವಾ ಏನೇ ಒಂದು ಘಟನೆ ಆದ ತಕ್ಷಣ ಅದನ್ನು ನಮಗಿಂತ ಬೇಗ ಹೋಗಿ ಯಾವುದೇ ಅಧಿಕಾರಿಗಳು ಹೋಗ್ತೀವೋ ಇಲ್ವೋ, ಆದರೆ ಪತ್ರಕರ್ತರು ಅದನ್ನು ನಮ್ಮ ಗಮನಕ್ಕೆ ತೊಗೊಂಬರೋದಾಗಿರ್ಬೋದು ಅಥವಾ ಅದನ್ನು ವರದಿ ಮಾಡೋದ್ರಿಂದ ಸಮಾಜದಲ್ಲಿ ವಾಯ್ಸ್ ಇಲ್ಲದೇ ಇರೋರಿಗೆ ಯಾವುದೋ ಒಂದು ಪ್ರಮುಖ ಮಾಧ್ಯಮ ಇನ್ನೊಬ್ಬರಿಗೆ ಹೇಳ್ಕೊಳ್ಳೋದಾದಂಥ ಜನರಿಗೂ ವಾಯ್ಸ್ ಆಗಿ ಅವರಿಗೆ ಒಂದು ನ್ಯಾಯ ದೊರಕಿಸುವ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ನಮ್ಮ ಇವ್ರು ಹೇಳ್ತಿದ್ರು ಟ್ರಾಫಿಕ್ದು ಅಂತ, ಅದೇನಾಗಿದೆ ಅಂತಂದರೆ ಈಗ ನಮ್ಮ ಮೂಡಿಗೆರೆ ಪಟ್ಟಣದಲ್ಲಿ ರಸ್ತೆಗಳು ಕಿರಿದಾಗಿಬಿಟ್ಟಿದ್ದಾವೆ, ವಾಹನಗಳು ಹೆಚ್ಚಾಗಿಬಿಟ್ಟಿದ್ದಾವೆ. ಈಗ ನಮಗೂ ಕೆಲವೊಂದು ಸಿಬ್ಬಂದಿಯ ಕೊರತೆ ಇನ್ನೊಂದರಿಂದ ನಾವು ಮ್ಯಾಕ್ಸಿಮಮ್ ಮಾಡೋದು ಏನು ಯಾರೇ ನಮ್ಮ ಪತ್ರಕರ್ತರು ನಮಗೆ ಕೊಟ್ಟಂಥ ಪ್ರತಿಯೊಂದು ಸಲಹೆಗಳನ್ನು ನಾವು ವಿನಯಪೂರ್ವಕವಾಗಿ ಮತ್ತು ಅದನ್ನು ಆದ್ಯತೆಯ ಮೇರೆಗೆ ನಾವು ತಗೊಂಡು ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲೂ ಅಷ್ಟೇ ನಮ್ಮ ಇಲಾಖೆ ಕಡೆಯಿಂದ ಏನೇ ಕೆಲಸ ಆಗಬೇಕಾದ್ರೂ ಸದಾ ನಾವು ನಿಮ್ಮ ಪತ್ರಿಕೆಯವ್ರ ಜೊತೆ ಇರ್ತೀವಿ. ಏನೇ ನಿಮಗೆ ನಿಮ್ಮ ಅನಿಸಿಕೆ ಆಗಿರ್ಬೋದು ಮತ್ತು ಯಾವುದೇ ಒಂದು ನಮ್ಮ ಇಲಾಖೆ ಕಡೆಯಿಂದ ಏನೇ ಆಗಬೇಕಾದ್ರೂ ಅದು ಕಾನೂನು ಚೌಕಟ್ಟಿನಲ್ಲಿದ್ದಾರೆ. ಖಂಡಿತ ನಾವು ಸದಾ ನಿಮ್ಮ ಜೊತೆ ಇದ್ದು ಸಾರ್ವಜನಿಕರಿಗೆ ನಮ್ಮಿಂದ 24 ಗಂಟೆ ಏನು ಸೇವೆ ಮಾಡ್ಬೋದು ಆ ಸೇವೆ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರಿಗೂ ಪತ್ರಿಕಾ ದಿನಾಚರಣೆ ಶುಭಾಶಯಗಳು. ಇನ್ನಷ್ಟು ಪತ್ರಿಕೋದ್ಯಮವನ್ನು ಅಭಿವೃದ್ಧಿ ಆಗಲಿ, ಇನ್ನಷ್ಟು ಯಶಸ್ಸು ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀನಾಥ್ ರೆಡ್ಡಿ ಸರ್ ಅವರಿಗೆ. ಈಗ ಮೊದಲೇ ಹೇಳ್ದಂಗೆ ಪೊಲೀಸ್ನವರು ಮತ್ತು ನಮಗೆ ಯಾವ ರೀತಿ ಬಾಂಧವ್ಯ ಅಂತ ಹೇಳಿದ್ರೆ, ಬಹುಶಃ ಇದು ಫಸ್ಟ್ ಟೈಮ್ ಅನ್ಸುತ್ತೆ. ಒಂದು ವಾಟ್ಸಪ್ ಗ್ರೂಪ್ ಇದೆ, ಪ್ರೆಸ್ ಅಂಡ್ ಪೊಲೀಸ್ ಅಂತ. ನಾವು ಏನು ಹೇಳಿದ್ರು ನೇರವಾಗಿ ಆ ಗ್ರೂಪಲ್ಲಿ ಪತ್ರಿಕೆಯರು ಮತ್ತು ಪೊಲೀಸರು ಮಾತ್ರ ಇರೋದ್ರಿಂದ ಅವ್ರಿಗೆ ನೇರವಾಗಿ ವಿಚಾರ ತಿಳಿಸಲಿಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ. ಧನ್ಯವಾದಗಳು ಶ್ರೀನಾಥ್ ರೆಡ್ಡಿ ಸರ್ ಅವರಿಗೆ. ಈಗ ಸನ್ಮಾನವನ್ನು ಸ್ವೀಕರಿಸಿದ ಶ್ರೀತಾ ಜಯರಾಮ್ ನಲಿತಾಯಿ ಅವರು ಒಂದು 2-3 ನಿಮಿಷದಲ್ಲಿ ತಮ್ಮ ಅನಿಸಿಕೆಯನ್ನು ಹೇಳಬೇಕಂತ ಕೋರ್ತೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಸಮಾರಂಭದ ಅಧ್ಯಕ್ಷರು, ನನ್ನ ಮಿತ್ರರಾದ ಪ್ರಸನ್ನರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸೇರುವ ಎಲ್ಲ ಪತ್ರಕರ್ತ ಮಿತ್ರರೇ, ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ತಾಯಂದಿರೇ, ಸುಮಾರು 41 ವರ್ಷ ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಯೋಜನೆ ಪ್ರಾರಂಭ ಆದಾಗ 1983ರಲ್ಲಿ ನಾನು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಸೇರಿದ ಸುಮಾರು 6 ಮಂದಿ ಕಾರ್ಯಕರ್ತರಲ್ಲಿ ನಾನು ಒಬ್ಬ. ಆ ಸಮಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯೋಜನೆ ಪ್ರಾರಂಭ ಆದಾಗ ನಿರ್ದೇಶಕನಾಗಿ ಬಂದು ಇಲ್ಲಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೆ. ಮುಖ್ಯವಾಗಿ ಮೂಡಿಗೆರೆ ಈ ಭಾಗದಲ್ಲಿ. ಮೂಡಿಗೆರೆ ಈ ತಾಲೂಕು ನಮ್ಮೂರಿನ ಹತ್ತಿರ ತಾಲೂಕು, ನಮ್ಮ ಶಿಶಿರದ ಹತ್ತಿರ ತಾಲೂಕು. ಅದರಿಂದಾಗಿ ನನಗೆ ತುಂಬ ಆತ್ಮೀಯ ಮತ್ತು ಪ್ರೀತಿಯ ಮತ್ತು ಹಲವಾರು ಮಂದಿ ಪರಿಚಯಿತರಿರುವ ತಾಲೂಕಾದ ಕಾರಣ ಗ್ರಾಮೀಣಾಭಿವೃದ್ಧಿ ಯೋಜನೆ ಪ್ರಾರಂಭ ಮಾಡಲಿಕ್ಕೆ ಬಹಳಷ್ಟು ಸುಲಭ ಆಯಿತು. ಮುಖ್ಯವಾಗಿ ಇಲ್ಲಿಯ ಜನರು, ಗಣ್ಯರು, ನಾನು ದಿಂಡಿಗ ಸುಬ್ಬಯ್ಯ ಗೌಡರನ್ನು ನೆನಪಿಸಿಕೊಳ್ತೇನೆ, ಮಾನ್ಯ MP ಶ್ರೀಕಂಠಪ್ಪನವರನ್ನು ನೆನಪಿಸಿಕೊಳ್ತೇನೆ, ಚಂದ್ರೇಗೌಡರು, BL ಶಂಕರ್ ಅವರು, ತಾರಾದೇವಿಯವರು, ಆಗ ಕುಮಾರಸ್ವಾಮಿ ಅವರು, ಎಲ್ಲರೂ ನಮಗೆ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. BB ನಿಂಗಯ್ಯರವರೆಲ್ಲ. ಇದೆಲ್ಲ ಸಹಕಾರದಿಂದ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಹಳ ಚೆನ್ನಾಗಿ ಇಲ್ಲಿ ಪ್ರಾರಂಭ ಆಯಿತು. ಆ ಸಮಯದಲ್ಲಿ ನನ್ನ ಮಿತ್ರ ಈಗ ಇರುವ ಪ್ರಸನ್ನರು ನಮ್ಮ ಯೋಜನೆಯಲ್ಲಿದ್ದರು, ಯೋಜನೆಯಲ್ಲಿ ಕಾರ್ಯಕರ್ತರಾಗಿದ್ದರು. ಒಂದು ಸಾರಿ ಯಾಕೋ ನಾನು ಬಿಡ್ತೇನೆ ಸರ್, ನನಗೆ ಬೇಡ ಅಂತ ಹೇಳಿದರು. ನನಗೆ ಬಹಳ ನೋವಾಯಿತು, ಯಾಕೆ ಯೋಜನೆ ಬಿಡ್ತೀರಾ ಅಂತ ಹೇಳಿಕೊಂಡು. ಆದರೆ ಯೋಜನೆ ಬಿಟ್ಟರು ಇವತ್ತು ಇಡೀ ತಾಲೂಕು ಅಥವಾ ಜಿಲ್ಲೆ ಗಮನಿಸುವಷ್ಟು ಒಳ್ಳೆಯ ವ್ಯಕ್ತಿಯಾಗಿ, ಒಳ್ಳೆಯ ಸಾಧನೆಯ ವ್ಯಕ್ತಿಯಾಗಿ ಬೆಳೆದಕ್ಕೆ ನಾನು ಅವರಿಗೆ ವಿಶೇಷ ಅಭಿನಂದನೆ ನಾನು ಕೊಡ್ತಾ ಇದ್ದೇನೆ. ಒಳ್ಳೆಯ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ನಾನು ಸುಮಾರು 10-15 ವರ್ಷದ ದಿನಾಲು ಅವರೊಟ್ಟಿಗೆ ಸಂಪರ್ಕದಲ್ಲಿರ್ತೇನೆ. ಅವರ ವಾಟ್ಸಪ್ ಗ್ರೂಪನ್ನು ನೋಡ್ತಾ ಇದ್ದೇನೆ. ಒಳ್ಳೆಯ ಪತ್ರಿಕೆ ಮಾಡ್ತಾರೆ, ಬರಹ ಮಾಡ್ತಾ ಇದ್ದಾರೆ, ಒಳ್ಳೆಯ ಯೋಚನೆ ಇದೆ. ಅದು ಮುಂದೆಯೂ ಬೆಳೀಲಿ, ಈ ತಾಲೂಕಿಗೆ ಒಳ್ಳೆಯ ಬೆಳಕನ್ನು ಕೊಡಿ ಅಂತೇಳಿ ನಾನು ವಿಶೇಷವಾದ ಅವರ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ಮಿತ್ರರೇ, ಪೆನ್ನು ಮತ್ತು ಗನ್ನು ಈ ರಾಷ್ಟ್ರವನ್ನು ನಡೆಸುವ 2 ದೊಡ್ಡ ಶಕ್ತಿಗಳಂತೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯಲ್ಲಿ ಕೇಳಿದ್ರಂತೆ ಒಬ್ಬ ಹುಡುಗ,
ಸರ್ ನೀವು ಯಾವಾಗಲೂ ಒಂದು 10 ಪೆನ್ನನ್ನು ಯಾಕೆ ಜೇಬಲ್ಲಿ ಇಟ್ಕೊಳ್ತಾ ಇದ್ದೀರಿ ಅಂತೇಳಿ. ಅದಕ್ಕೆ ಲಾಲ್ ಬಹದ್ದೂರ್ ಸರ್ ಹೇಳಿದ್ರಂತೆ, ನಾನು ಬೇರೆ ಯಾವುದನ್ನು ಕೊಡೋದಿಲ್ಲ, ನಾನು ಪ್ರತಿದಿನ 10 ಪೆನ್ನನ್ನು ಮಕ್ಕಳಿಗೆ ಕೊಡ್ತೇನೆ. ಯಾಕೆ? ಪೆನ್ನನ್ನು ಬಳಸಿಕ, ಗನ್ ಹಿಡಿಬೇಡ, ಪೆನ್ನನ್ನು ಬಳಸಿಕ ಅಂತ ಹೇಳ್ಕೊಂಡು. ಅಂದರೆ ಆ ಪೆನ್ನನ್ನು ಬಳಸಿ ಪತ್ರಕರ್ತರು ಮುಖ್ಯವಾಗಿ ಗನ್ನು ಈ ದೇಶವನ್ನು ರಕ್ಷಣೆ ಮಾಡೋದಿದ್ರೆ ಪೆನ್ನು ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ರಕ್ಷಣೆ ಮಾಡ್ತಾರಂತೆ. ನಮ್ಗೆ ಗೊತ್ತಿರಬಹುದು ನಿಮಗೆ, ಇಂದಿನ ರಾಷ್ಟ್ರಪತಿಯವರು ಪತ್ರಕರ್ತರಾಗಿ ಪತ್ರಿಕೆ ಮಾರಾಟ ಮಾಡಿ ಜೀವನ ನಡೆಸಿ ಈ ದೇಶದ ರಾಷ್ಟ್ರಪತಿ ಆದರು, ನಾರಾಯಣ್ ಅಂತ ಹೇಳ್ಕೊಂಡು. ಭಾಳ ದೊಡ್ಡ ವ್ಯಕ್ತಿ. ಅಂದರೆ ಪತ್ರಕರ್ತರಿಗೆ ಅಷ್ಟು ಗೌರವ. ಬೇರೆ ದೇಶಕ್ಕಿಂತ ಜಾಸ್ತಿ ನಮ್ಮ ದೇಶದಲ್ಲಿ ಪತ್ರಕರ್ತರಿಗೆ ಗೌರವ. ಅವರಿಗೆ ರಜೆ ಎಂಬುದಿಲ್ಲ. ಪತ್ರಿಕೆಯಿಂದ ಎಷ್ಟೋ ಜನ ಜೀವನ ಸಾಗಿಸ್ತಾರೆ, ಎಷ್ಟೋ ಜನ ಬದುಕನ್ನು ಸಾಗಿಸ್ತಾರೆ, ಎಷ್ಟೋ ಜನ ಅದರಿಂದಲೇ ತನ್ನ ಬಾಳನ್ನು ಬೆಳಗಿಸಿದವರು ಎಷ್ಟೋ ಮಂದಿ, ಸಾವಿರಾರು ಮಂದಿ ಪತ್ರಕರ್ತರಿದ್ದಾರೆ. ಅಂತಹ ಪತ್ರಕರ್ತರನ್ನ ದಿನಾಚರಣೆ ಸಮಾಜದಲ್ಲಿ ನಾವೆಷ್ಟು ಕಾನೂನಿಗೆ ಗೌರವ ಕೊಡ್ತೇವೆ ಅಷ್ಟೇ ಪತ್ರಕರ್ತರಿಗೂ ನಾವು ಗೌರವವನ್ನು ಕೊಡ್ತೇವೆ. ಅಂಥ ಒಳ್ಳೆಯ ಪತ್ರಕರ್ತರನ್ನು ಹೊಂದಿದ ತಾಲೂಕು ಯಾವುದು ಹೇಳಿದರೆ ನಾನು ಮೂಡಿಗೆರೆ ತಾಲೂಕಿನ ಎಲ್ಲ ಪತ್ರಕರ್ತರಿಗೆ ಅತ್ಯಂತ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ. ಮುಂದೆಯೂ ಒಳ್ಳೆಯ ಕೆಲಸವನ್ನು ಮಾಡಿ ನಿರ್ಭೀತಿಯಿಂದ ಎಲ್ಲಿ ತಪ್ಪಾಗಿದೆ ಆ ತಪ್ಪನ್ನು ಎತ್ತಿ ಹಿಡಿಯುವಂಥ ಒಳ್ಳೆಯ ಗುಣಗಳನ್ನು ಬೆಳೆಸಿರಿ. ಚೆನ್ನಾಗಿ ಕೆಲಸ ಮಾಡುವವರು ಸಾಧಕರನ್ನು ಗುರುತಿಸಿ, ಸಣ್ಣ ಸಣ್ಣ ಬರಹಗಾರರನ್ನು ಪ್ರೋತ್ಸಾಹಿಸಿ ಮತ್ತು ಎಲ್ಲ ಸಮಾಜದ ಎಲ್ಲ ಬಂಧುಗಳೊಂದಿಗೆ ನೀವು ಮಿತ್ರರಾಗಿರಿ ಅಂತ ಹೇಳಿಕೊಳ್ಳುತ್ತಾ, ಮತ್ತೊಮ್ಮೆ ನನ್ನನ್ನು ವಿಶೇಷವಾಗಿ ಪ್ರೀತಿಯ ಇಟ್ಟು ಆಹ್ವಾನಿಸಿದ ನನ್ನ ಮಿತ್ರ ಅಂತ ಪ್ರಸನ್ನರವರಿಗೆ ಹಾಗೂ ವೇದಿಕೆಯಲ್ಲಿರುವ ನನ್ನೆಲ್ಲ ಹಿರಿಯರು, ನನ್ನ ಗಣ್ಯರು, ಆತ್ಮೀಯರು ನನ್ನ ವೇದಿಕೆಯಲ್ಲಿದ್ದಾರೆ, ಅವರಿಗೆಲ್ಲ ನಮಿಸ್ತಾ, ಎಲ್ಲ ಗ್ರಾಮಸ್ಥರಿಗೆ, ಮಕ್ಕಳಿಗೆ ನಮಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ಪತ್ರಕರ್ತರಿಗೆ ಶುಭಾಶಯಗಳು. ಜೈ ಹಿಂದ್, ಜೈ ಭಾರತ್ ಮಾತಾ. ಧನ್ಯವಾದಗಳು ಜಯರಾಮ್ ನಲಿತಾಯ ಸರ್ ಅವರೇ. ನೀವು ಹೇಳ್ದಂಗೆ ನಾವು ಕೂಡ ಇವತ್ತು ಬೆಳಗಿಂದ ಕಾರ್ಯಕ್ರಮ ನಡೆಸುವಾಗ ಏನು ವಿಜೇತರಾದ್ರು ಕ್ವಿಝಲ್ಲಿ ಅವ್ರಿಗೆಲ್ರಿಗೂ ನಾವು ಪೆನ್ನನ್ನೇ ಕೊಟ್ಟಿದ್ವಿ. ಪ್ರತಿಯೊಬ್ಬರಿಗೂ ಪೆನ್ ಕೊಟ್ಬಿಟ್ಟು ಅವರಿಗೆ ಶುಭ ಕೋರಿದ್ದೀವಿ. ಈಗ ಈ ಕಾರ್ಯಕ್ರಮದ ಇನ್ನೂರ ಮುಖ್ಯ ಅತಿಥಿ ಶ್ರೀಯುತ JS ರಘುರ್ ಅವರು 1-2 ನಿಮಿಷ ತಮ್ಮ ಮನಸ್ಸಿಗೆ ಹೇಳ್ಬೇಕಂತ ಕೋರ್ತೀನಿ. ಆತ್ಮೀಯ ಬಂಧುಗಳೇ, ಕರ್ತವ್ಯ ನಿರಂತರ ಪತ್ರಕರ್ತರ ಈ ದಿನಾಚರಣೆಯ ಅಂಗವಾಗಿ ವಿಶೇಷವಾದ ಅಧ್ಯಕ್ಷತೆಯನ್ನು ಕಾರ್ಯಕ್ರಮವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪತ್ರಿಕಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಅವರೇ ಮತ್ತು ವೇದಿಕೆಯ ಮೇಲೆ ಇರತಕ್ಕಂಥ ಗಣ್ಯರೇ, ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರೇ ಹಾಗೂ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರೇ ಹಾಗೂ ಪೋಷಕರೇ, ಬಹುಶಃ ಪತ್ರಿಕಾ ರಂಗ ಅನ್ನೋದು ಹೇಗೆ ಈ ದೇಶದಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಹೇಗಿದೆ, ಈ ಅಂಗವನ್ನು ಪತ್ರಿಕಾ ರಂಗವನ್ನು ಒಂದು ರಂಗವಾಗಿ 4ನೇ ರಂಗವಾಗಿ ಯೋಚನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಬಹುಶಃ ಇವತ್ತು ಪತ್ರಿಕೆಯ ಬಗ್ಗೆ ಮಾತಾಡ್ತಾ ರಾಜಶೇಖರ್ ಅವರು ಮಾತಾಡಿದ್ರು, ಒಂದು ವಿಷಯಗಳನ್ನ ಹೇಳಿದರು. ಪತ್ರಿಕಾ ರಂಗದ ಯಾವ ರೀತಿ ಅವರ ಕಷ್ಟದಲ್ಲಿರ್ತಾರೆ ಅನ್ನೋದು. ಬಹುಶಃ ಅವ್ರು ಏನಾದ್ರು ಒಂದು ಪತ್ರಿಕೆ ನ್ಯೂಸ್ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾದಂಥ ನ್ಯೂಸ್ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಉಂಟು ಈ ಸಮಾಜದ ಒಳಗಡೆ. ಅದಕ್ಕೆ ಬೆದರಿಕೆಗಳು ಬರೋಂಥದ್ದು, ಯಾವುದಾದ್ರು ಮಾಫಿಯಾಗಳನ್ನು ಹೋಗಿ ಸ್ಪ್ರಿಂಗ್ ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಜೀವವನ್ನು ಬಿಟ್ಟು ಭಯದಲ್ಲಿ ಹೋಗಬೇಕಾಗಂಥ ಪರಿಸ್ಥಿತಿ. ದೀಪಕ್ ದೊಡ್ಡೆ ಅವರು ಒಂದು ಮಾತು ಹೇಳಿದರು. ಹಾಗಾಗಿ ಎಲ್ಲ ರಂಗದಲ್ಲೂ ಪತ್ರಿಕಾ ರಂಗ ಇವತ್ತು ದೇಶದ ಉದ್ದಗಲಕ್ಕೆ ಇವತ್ತು ಅಧಿಕಾರಿಗಳನ್ನು, ಇವತ್ತು ಶಾಸಕಾಂಗವನ್ನು ಹೆದರಿಸಲಿಕ್ಕೆ ಪತ್ರಿಕಾ ರಂಗ ಬೇಕಾಗಿರತಕ್ಕಂಥದ್ದು, ನ್ಯಾಯಾಂಗವನ್ನು ಹೆದರಿಸಬೇಕಾಗಿರೋ ಪತ್ರಿಕಾ ರಂಗ ಬೇಕಾದ, ಕಾರ್ಯಾಂಗವನ್ನು ಹೆದರಿಸಬೇಕಾದ್ರೆ ಇವತ್ತು ಪತ್ರಿಕಾ ರಂಗ ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು. ಕಾರ್ಯಾಂಗ, ನ್ಯಾಯಾಂಗ, ಶಾಸಕವನ್ನು ಎದುರಿಸುವಂಥ ಶಕ್ತಿ ಇರತಕ್ಕಂಥದ್ದು ಪತ್ರಿಕಾ ರಂಗಕ್ಕೆ ಮಾತ್ರ ಅವಕಾಶ ಇರ್ತದ್ದು, ಪೆನ್ನಿಗೆ ಮಾತ್ರ ಅವಕಾಶ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಮಾಡಿದ್ರಿ. ಆರೋಗ್ಯ ಇಲಾಖೆಯವರಿಗೆ ಸನ್ಮಾನ ಮಾಡಿದ್ರಿ, ಶಿಕ್ಷಣ ಇಲಾಖೆಯವರಿಗೆ ಸನ್ಮಾನವನ್ನು ಮಾಡಿದ್ರಿ, ಸಮಾಜ ಸೇವೆ ಮಾಡಿದವರಿಗೆ ಸನ್ಮಾನವನ್ನು ಮಾಡಿದ್ರಿ, ಸಾಹಿತ್ಯ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿದರೆ ಅವರಿಗೆಲ್ಲ ಸನ್ಮಾನವನ್ನು ಮಾಡಿದ್ರಿ. ಹಾಗೆ ವಕೀಲ ವೃತ್ತಿಯಲ್ಲಿ ವಕೀಲರ ಸೇವೆಯನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಇವತ್ತು ಅವರನ್ನು ಗುರುತಿಸಿ ಸನ್ಮಾನ ಮಾಡಿದ್ರಿ. ಅದಕ್ಕೆ ನಾನು ನಿಮ್ಮ ಪತ್ರಿಕಾ ರಂಗಕ್ಕೆ ನಾನು ಇನ್ನೊಮ್ಮೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಹಾಗೆ ಮಕ್ಕಳಿಗೆ ಇವತ್ತು ಕ್ವಿಜ್ ಇಟ್ಟಿದ್ದೀರಿ. ಹಾಗೆ ದೇಶಭಕ್ತಿಯನ್ನು, ವಿಶೇಷವಾಗಿ ದೇಶಭಕ್ತಿ ಮತ್ತು ಕ್ವಿಜ್, ಅವರ ಪ್ರಶ್ನೆಗಳನ್ನು, ಒಂದು ರಸಪ್ರಶ್ನೆನ ಅವರ ಬುದ್ಧಿ ಯಾವ ರೀತಿ ಅವರ ಮಟ್ಟವನ್ನು ತಿಳಿಲಿಕ್ಕೆ ಮತ್ತು ದೇಶವನ್ನು, ದೇಶದ ಬಗ್ಗೆ ಅಭಿಮಾನವನ್ನು ಯಾವ ರೀತಿ ಇದೆ ಅವರ ಭಕ್ತಿ, ದೇಶಭಕ್ತಿಯ ಮೂಲಕವಾಗಿ ದೇಶವನ್ನು ಯಾವ ರೀತಿ
ಕಾಪಾಡಬೇಕು ಅನ್ನೋ ದೃಷ್ಟಿಯಲ್ಲಿ ದೇಶಭಕ್ತಿ ಹಾಡನ್ನು ಇವತ್ತು ಮಾಡಿದಿರಿ. ಹಾಗೆ ನಲಿತಾ ಅವರು ಒಂದು ಮಾತನ್ನು ಹೇಳಿದರು, ಗನ್ನು ಪೆನ್ನು ಅಂತ. ಬಹುಶಃ ದೇಶವನ್ನು ಆಳುವುದೇ ಜಗತ್ತನ್ನೇ ಆಳ್ತಾ ಇರೋದು ಒಂದು ಪೆನ್ನಿನಿಂದ, ಒಂದು ಗನ್ನಿನಿಂದ. ಈಗಾಗಲೇ ನೀವೆಲ್ಲ ನೋಡಿರಿ ಜಗತ್ತು ಯಾವ ರೀತಿ ನಡೀತಾ ಇದೆ. ಇವತ್ತು ಜಗತ್ತಿನಲ್ಲಿ ಯುದ್ಧ ನಡೀತಾ ಇರೋದು ನೋಡ್ತಾ ಇರ್ಬೋದು. ಜಗತ್ತಿನಲ್ಲಿ ಯಾವ ಸಂದರ್ಭ ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದೆ. ಆದರೆ ಗನ್ನನ್ನು ಬಿಟ್ಟು ಪೆನ್ನನ್ನು ಬಳಸಿ, ದೇಶ ರಕ್ಷಣೆಗೋಸ್ಕರ ಗನ್ನನ್ನು ಬಳಸಿ ಈ ದೇಶದ ಸೈನಿಕರಿಗೆ ಒಂದು ಸಲಾಮ್ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನಿಮ್ಮಲ್ಲೊಂದು ಹೊಂದಿಸ್ತೀನಿ. ನಮಸ್ಕಾರ, ಜೈ ಹಿಂದ್. ಧನ್ಯವಾದಗಳು ರಘು ಅವರೇ. ತಾವು ಹೇಳ್ದಂಗೆ ದೇಶಭಕ್ತಿ ಗೀತೆ ಇಷ್ಟು ದಿವಸ ನಾವು ನಡೆಸ್ತಿಲ್ಲ, ಯಾವತ್ತು ರಸಪ್ರಶ್ನೆ ಮಾಡ್ತಾ ನಡೆಸ್ತಿದ್ದು, ಚೆಸ್ ನಡೆಸ್ತಾ ಇದ್ದು. ಸೊ ಇವತ್ತು ವಿಶೇಷವಾಗಿ ಯಾಕೆ ದೇಶಭಕ್ತಿ ಗೀತೆ ಸ್ಪರ್ಧೆ ನಡೆಸಿದ್ದು ಅಂತ ಹೇಳಿದ್ರೆ, ಇವತ್ತು ಕಾರ್ಗಿಲ್ ವಿಜಯ ದಿವಸ, ಅದಕ್ಕೋಸ್ಕರ ದೇಶಭಕ್ತಿ ಗೀತೆ ನಡೆಸಿದ್ದು. ಈಗ ಇನ್ನೂರ ಮುಖ್ಯ ಅತಿಥಿ ಶ್ರೀಯುತ ಮನೋಜ್ ಹಳೆಕೋಟೆ ಇವರು, ಜಿಲ್ಲಾ ದಿಶಾ ಸಮಿತಿ ಅಧ್ಯಕ್ಷರು, ಒಂದು 2 ನಿಮಿಷದಲ್ಲಿ ತಮ್ಮ ಅನಿಸಿಕೆ ಹೇಳ್ಬೇಕಂತ ಕೊಡ್ತೀನಿ. ವೇದಿಕೆ ಮೇಲೆ ಉಪಸ್ಥಿತಿ ಇರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪತ್ರಿಕಾ ಮಿತ್ರರೇ, ಶಾಲಾ ಮಕ್ಕಳೇ, ಮೊದಲನೇದಾಗಿ ಎಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೀನಿ. ಹಾಗೆಯೇ ರಾಜ್ಯಾಧ್ಯಕ್ಷರು ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದರು, ಮಾಧ್ಯಮ ಅಥವಾ ಪತ್ರಿಕೆ ಅಂತ ಏನಿದೆ ಇದು 4ನೇ ಅವಿಭಾಜ್ಯಾಂಗ ಏನು ಸಂವಿಧಾನದೊಳಗಡೆ ಅಂತ. ಅದು 100ಕ್ಕೆ 100 ಸತ್ಯ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಒಂದು ಸರ್ಕಾರ ತಪ್ಪು ದಾರಿಲಿ ಹೋದಾಗ ಅಥವಾ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಾಗ ಮೊದಲನೇದಾಗಿ ಎಚ್ಚರಿಸದೆ ಇದೇ ಪತ್ರಿಕೆ ಅಥವಾ ಮಾಧ್ಯಮ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಯಾರು ಸಾರ್ವಜನಿಕವಾಗಿ ಹೋರಾಟ ಮಾಡೋದಕ್ಕೆ ಯಾರು ಮುಂದೆ ಬರಲ್ಲ. ಮೊದಲನೇದಾಗಿ ಆ ಜವಾಬ್ದಾರಿನ ನಿಭಾಯಿಸೋದೇ ಪತ್ರಿಕೆ. ನಾನು ಸಹಿತ ತುಂಬ ಚಿಕ್ಕದಲ್ಲಿ, ನಾನು ಇದೇ ಟೌನಲ್ಲಿ ನಾನು ವಾಸವಾಗಿದ್ದಂಥವ್ರು. ನಾವು ಚಿಕ್ಕದ್ರಲ್ಲಿರಬೇಕಾದ್ರೆ ನಮಗೂ ಪತ್ರಿಕೆ ನಮ್ಮ ಮನೆಗೆ ಬೆಳಗ್ಗೆ ಒಂದು 6-6:15ಗೆ ದಿನನಿತ್ಯ ಬರ್ತಾ ಇತ್ತವಾಗ. ನಾವು 4 ಜನ ಮಕ್ಕಳು, ನಾವು ಪೇಪರ್ನ ಓದೋದಕ್ಕೆ ಎಷ್ಟು ಕಾಂಪಿಟೇಷನ್ ಇತ್ತು ಅಂದರೆ, ಬೆಳಗ್ಗೆ ಎದ್ದು ಯಾರು ಹೊರಗಡೆ ಹೋಗಿ ಫಸ್ಟು ಪೇಪರ್ ಎತ್ಕೊಂಬಂದು ಓದ್ತೀವಿ ಅನ್ನೋದನ್ನೇ ನಮಗೆ ಆವಾಗಿನ ಒಂದು ಇದು. ಯಾಕಂದರೆ ಟಿ ವಿ ಇರಲಿಲ್ಲ ಅಥವಾ ಒಂದು ಮೊಬೈಲ್ ಅನ್ನೋದು ಇರಲಿಲ್ಲ. ಪತ್ರಿಕೆಗೆ ಹೆಚ್ಚು ನಾವು ಆದ್ಯತೆಗಳನ್ನ ಕೊಡ್ತಿದ್ದು. ಆದರೆ ಈಗ ಸಮಯ ಬಂದ ಸಂದರ್ಭದಲ್ಲಿ ಟಿ ವಿ ಕಡೆಗೆ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದ ಕಡೆಗೆ ಹೆಚ್ಚು ವಾಲ್ತಾ ಇರೋಂಥದ್ದು. ಆದರೆ ಪತ್ರಿಕೆ ಅನ್ನೋದು ಎಲ್ಲೂ ನಿಂತಿಲ್ಲ. ಅದು ಇವತ್ತೂ ಸಹಿತ ಜವಾಬ್ದಾರಿಯಾಗಿ ಒಂದು ಅತ್ಯುತ್ತಮ ಒಂದು ವ್ಯವಸ್ಥೆ ಒಳಗಡೆ ನಡ್ಕೊಂಡು ಹೋಗ್ತಿರೋದಕ್ಕೋಸ್ಕರ ಇನ್ನೂ ಸಹಿತ ಎಲ್ಲ ಒಂದು ಕಡೆ ಯಾರು ಭ್ರಷ್ಟಾಚಾರಿಗಳಾಗಿರ್ಬೋದು ಅಥವಾ ವಿವಿಧ ಒಂದು ಕೆಟ್ಟ ಕೆಲಸ ಮಾಡೋಂಥವ್ರನ್ನ ಹೆದರಿಕೆಯಲ್ಲೇನೋ ಇಟ್ಟಿದೆ. ಅದು ನಿಜವಾಗ್ಲೂ ಪತ್ರಿಕೆ ಅಂತಲೇ ಹೇಳ್ಬೋದು. ಇದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಇನ್ನು ಮುಂದೆನೂ ಹೆಚ್ಚಿನ ಇವರಿಗೆ ಶಕ್ತಿ ಕೊಟ್ಟು ಸರ್ಕಾರನ ಎಚ್ಚರಿಸೋದಾಗಿರ್ಬೋದು ಅಥವಾ ಒಂದು ವ್ಯವಸ್ಥೆನ ಒಂದು ಕಂಟ್ರೋಲಿಗೆ ತರೋಂಥದ್ದಾಗಿರ್ಬೋದು, ಪತ್ರಿಕೆ ಹೆಚ್ಚು ಮುತುವರ್ಜಿ ವಹಿಸುತ್ತೆ ಅಂತ ನಾನು ಹೇಳ್ತಾ, ನನಗೆ ಈ ಒಂದು ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ, ಪತ್ರಿಕಾ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಮನೋಜ್ ಅವರಿಗೆ. ಈ ಒಂದು ಕಾರ್ಯಕ್ರಮಕ್ಕೆ ಮೂಡಿಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲಕ್ಷ್ಮಣಗೌಡರು ಬಂದಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಗೌರವಿಸಿ ಸ್ವಾಗತಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಇಷ್ಟೊತ್ತು ಕಾರ್ಯಕ್ರಮದೆಲ್ಲ ಒಂದು ಟೈಮ್ ಲಿಮಿಟ್ ಮಾಡಿದ್ರು, 2 ನಿಮಿಷ 5 ನಿಮಿಷ ಮಾತಾಡಿ ಅಂತ. ಈಗ ಈ ಕಾರ್ಯಕ್ರಮದ ರೂವಾರಿಗಳು, ಕಾರ್ಯಕ್ರಮದ ಅಧ್ಯಕ್ಷ ಅಂತ ಶ್ರೀ ಪ್ರಸನ್ನ ಕುಮಾರ್ ಅವರು ಮಾತಾಡಬೇಕು ಅಂತ ಕೇಳ್ತೀನಿ. ಸರ್, ತಮಗೆ ಟೈಮ್ ಲಿಮಿಟ್ ಇಲ್ಲ, ಹಂಗಂತ ಎಷ್ಟೊತ್ತು ಮಾತಾಡ್ತಾರೆ ನಿಮಗೆ ಬಿಟ್ಟಿದ್ದು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ದೇಶದಲ್ಲಿ ಹಲವಾರು ದಿನಾಚರಣೆಗಳನ್ನು ಮಾಡ್ತಾರೆ. ಆದರೆ ನಮಗೆ ಜುಲೈ 1ನೇ ತಾರೀಕಿಂದ ಜುಲೈ 31ರವರೆಗೆ ಪತ್ರಿಕಾ ದಿನಾಚರಣೆನ ನಾವು ಪತ್ರಿಕಾ ದಿನಾಚರಣೆ ಅಂತ ಮಾಡ್ತೀವಿ. ಅದರಲ್ಲಿ ಹೇಳಬೇಕಂತೇಳಿದರೆ ಜುಲೈ 1ನೇ ತಾರೀಕೆ ಪತ್ರಿಕಾ ದಿನಾಚರಣೆ ಮಾಡಬೇಕು. ಆದರೆ ನಾವು ಪತ್ರಕರ್ತರು ಕೆಲವೊಂದು ಕೆಲಸ ಇರುತ್ತೆ. ಆ ಕೆಲಸ ಕಾರ್ಯದ ಅಡಚಣೆಯಿಂದ ಈ ದಿನ ನಾವು ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದೀವಿ. ಪತ್ರಿಕಾ ದಿನಾಚರಣೆನ ಇದರಲ್ಲಿ ಮಾಡ್ತಾ ಇದ್ವಿ. ನಮ್ಮ ಮೂಡಿಗೆರೆ ತಾಲೂಕಿನಲ್ಲಿ ನಾವು ಎಲ್ಲ ಪತ್ರಕರ್ತರ ಸಹಕಾರದಿಂದ ಒಂದು ಪತ್ರಿಕಾ ದಿನಾಚರಣೆನ ಮಾಡಿ ನಮ್ಮ ಪತ್ರಿಕಾ ಒಂದು ಸಂಘನ ಒಂದು ಮುನ್ನಡೆಸುವ ನಿಟ್ಟಿನಲ್ಲಿ ನಮ್ಮ ಸಂಘನ ರಿಜಿಸ್ಟರ್ ಮಾಡಿದ್ದೀವಿ. ಮುಂಚೆ ನಾವು ಬೇರೆ ಸಂಘದಲ್ಲಿ ಇದ್ದು, ಈಗ ನಾವು ನಮ್ಮದೇ ಮೂಡಿಗೆರೆ ತಾಲೂಕು ಮಟ್ಟದಲ್ಲಿ ಕರ್ತವ್ಯ ನಿರತ ಪತ್ರಕರ್ತರ ಸಂಘ ಅಂತೇಳಿ ನಾವೇ ಒಂದು ಸಂಘನ ರಿಜಿಸ್ಟರ್ ಮಾಡಿ ಅದರಲ್ಲಿ ಮೂಡಿಗೆರೆ ತಾಲೂಕಿನಲ್ಲಿ ಇರುವ ಎಲ್ಲ ಪತ್ರಕರ್ತರು ಒಗ್ಗೂಡಿ
ನಮ್ಮ ಏನು ಒಗ್ಗೂಡಿ ಈ ಕಳೆದ ಒಂದು 5 ತಿಂಗಳಿನ ಹಿಂದೆ ನನ್ನನ್ನು ಎಲ್ಲ ಪತ್ರಕರ್ತರು ಅವಿರೋಧವಾಗಿ ನನ್ನ ಅಧ್ಯಕ್ಷನಾಗಿ ಮಾಡಿದರು. ಆ ನಿಟ್ಟಿನಲ್ಲಿ ನಾನು 5 ತಿಂಗಳಿಂದ ನಮ್ಮ ಏನು ಪತ್ರಕರ್ತರ ಸಂಘಕ್ಕೆ ನಾನಾ ಕೆಲಸಗಳನ್ನ ಮಾಡಿರುವ ಒಂದು ಖುಷಿ ನನಗಿದೆ. ಈಗ ನಾನು ಅಧ್ಯಕ್ಷ ಆದಮೇಲೆ ಒಂದು ತಿಂಗಳ ಬೆಳಕು ಅಂತ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳು ಮಾಡ್ತಾ ಇದ್ದೀವಿ. ಆ ತಿಂಗಳ ಬೆಳಕು ಕಾರ್ಯಕ್ರಮಕ್ಕೆ ನಾನು ಒಬ್ಬನೇ ಯಾವುದು ಮಾಡಿ ನಾನು ಒಬ್ಬನಿಂದಲೇ ಯಾವುದೂ ಆಗಲ್ಲ. ಎಲ್ಲ ಪತ್ರಕರ್ತರು ಸೇರಿದ್ರೇ ಆ ಒಂದು ಕಾರ್ಯಕ್ರಮ ಇದಾಗೋದು. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ನಮ್ಮ ಜೊತೆ ಎಲ್ಲ ಪತ್ರಕರ್ತರು ಇದ್ದಾರೆ. ಅಲ್ಲೂ ಮುಖ್ಯವಾಗಿ ನಮ್ಮ ಅಮರಣ್ಣವರು ಮತ್ತು ಪ್ರಸನ್ನಣ್ಣ ಮತ್ತು ನಮ್ಮ ತಳವಾರ ಪ್ರಸನ್ನ, ನಯನ್ ಅವರು, ಉಮಾಶಂಕರು, ಆನಂದ, ನಮ್ಮ ಉದಯಶಂಕರು, ಎಲ್ಲ ಪತ್ರಕರ್ತರು ಹೆಸರು ಹೇಳಂತ ಬೇಜಾರು ಮಾಡ್ಕೋಬೇಡಿ, ಪ್ರವೀಣ್ ಅವರು, ಪ್ರಕಾಶ್ ನಮ್ಮ ಕಾರ್ಯದರ್ಶಿಯವರು ಮತ್ತು ನಮ್ಮ ಕೊಟ್ಟಿಗೆರದ ಪತ್ರಕರ್ತರು ಎಲ್ಲರನ್ನೂ ನಮಗೆ ಸಹಕಾರ ಮಾಡ್ತಾರೆ. ನಾವಿದ್ದೀವಿ, ಈ ಕಾರ್ಯಕ್ರಮನ ಮಾಡೋಣ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಈ ಸಂಘನ ಆ ದೃಷ್ಟಿಯಿಂದ ಈ ಸಂಘನ ಒಂದು ರಿಜಿಸ್ಟರ್ ಮಾಡಿ ನಮಗೆ ಮುಖ್ಯವಾಗಿ ಏನಂತ ಹೇಳಿದರೆ ನಮ್ಮ ಪತ್ರಕರ್ತರಿಗೆ ಮೂಲ ಸೌಲಭ್ಯ ಇಲ್ಲ. ಒಂದು ನಮ್ಮ ಅಧ್ಯಕ್ಷ ಹೇಳ್ದಂಗೆ ಮೂಡಿಗೆರೆಯಲ್ಲಿ ಎಲ್ಲ ತಾಲೂಕಲ್ಲೂ ಪತ್ರಕರ್ತರ ಭವನ ಇದೆ. ನಮ್ಮ ಮೂಡಿಗೆರೆ ತಾಲೂಕಲ್ಲಿ ಪತ್ರಕರ್ತರ ಭವನ ಇಲ್ಲ. ಆ ನಿಟ್ಟಿನಲ್ಲಿ ನಮಗೆ ಒಂದು ಪತ್ರಕರ್ತರ ಭವನ ಒಂದು ಮಾಡಬೇಕನ್ನೋದು ಭಾರಿ ಇದಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬೇಕು ಅಂತ ಒಂದು ಎಲ್ಲ ಪತ್ರಕರ್ತರಿಗೂ ಒಂದು ಮನಸ್ಸಿದೆ. ಅದನ್ನು ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಏನು ಜನಪ್ರತಿನಿಧಿಗಳು ಸಹಕರಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಒಂದು ಸಂಘದ ಸಂಘದ ಸದಸ್ಯರ ಒಂದು ಕ್ಷೇಮಾಭಿವೃದ್ಧಿಗಾಗಿ ಒಂದು ಸಂಘದ ಒಂದು ಮುಂದಿನ ದಿನಗಳಲ್ಲಿ ಒಂದು ಸಂಘದ ಖಾತೆ ತೆಗೆದು ಈ ಸ್ವಸಹಾಯ ಸಂಘ ಹೆಂಗೆ ಮಾಡ್ತೀವಿ ಆ ರೀತಿ ನಮ್ಮ ಸಂಘದ ಸದಸ್ಯರಿಗೆ ಒಂದು ಕಿರು ಆರ್ಥಿಕ ಇದನ್ನು ಸಾಲ ಪಡೆದು ಅವರ ಒಂದು ವ್ಯವಹಾರಗಳಿಗೆ ಒಂದು ಸೌಲಭ್ಯ ನೀಡುವ ನಿಟ್ಟಿನಲ್ಲಿ ಒಂದು ಬ್ಯಾಂಕ್ ಖಾತೆ ತೆಗೆದವರಿಗೆ ಕೆಲವೊಂದು ಚಿಕ್ಕ ಸೌಲಭ್ಯಗಳನ್ನು ನೀಡುವ ಇದಾಗುತ್ತೆ. ಈಗ ನಿಮಗೆ ಗೊತ್ತಿರೋಂಗೆ ಪತ್ರಕರ್ತರ ಅಂದರೆ ನಿಮ್ಗೆ ಗೊತ್ತು, ನಮ್ಮನ್ನೆಲ್ಲೂ ಒಳ್ಳೆಯವರನ್ನಲ್ಲ. ಯಾಕಂದರೆ ನಾವು ಎಲ್ಲ ಅರಿಯ ನೀರಿಗೆ ಎದುರೀಜೋರು ಅಂದರೆ ಪತ್ರಕರ್ತರು. ನಾವು ಯಾವ ಇದರಲ್ಲೂ ಈಗ ನಮಗೆ ಏನು ಹೇಳ್ತಾಳೆ ಅಂತೇಳಿದ್ರೆ, ಯಾವುದೇ ಒಂದು ನೀವು ಕೆಟ್ಟದನ್ನು ಬಿಂಬಿಸಿದರೆ ಆ ಪತ್ರಕರ್ತ ಸರಿ ಇಲ್ಲ. ಹಂಗೆ ಈ ರೀತಿ ನಾವು ಸಮಾಜದಲ್ಲಿ ಒಂದು ನಿಷ್ಠುರದ ವ್ಯಕ್ತಿ ಅಂದರೆ ಪತ್ರಕರ್ತರಾಗಿರ್ತೀವಿ. ಅದಕ್ಕೆ ಯಾವುದೋ ನಮ್ಮ ಮೂಡಿಗೆರೆಯಲ್ಲಿ ಅಂತೂ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದು ಕಡಿಮೆ. ಹಂಗಾಗಿ ನಮ್ಮ ಎಲ್ಲ ಪತ್ರಕರ್ತರು ನಮಗೆ ಭಾರಿ ಬೆನ್ನೆಲುಬಾಗಿ ನಾವು ಯಾವುದೇ ಕೆಲಸ ಒಳ್ಳೆಯ ಕೆಲಸಕ್ಕೆ ಎಲ್ಲ ಪತ್ರಕರ್ತರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಮುಂದೇನೂ ಸಹಕಾರ ನೀಡಿ ನಮ್ಮ ಗುರುಗಳು ಇವತ್ತು ನಮ್ಮ ಜಯರಾಮ್ ನಲ್ಲಿತಾಯ್ ಸರ್ ಬಂದಿದ್ದಾರೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಅದೊಂದು ನನಗೆ ತುಂಬ ಖುಷಿ ಆಯಿತು. ನಾನು ಅವ್ರ ಜೊತೆ ತುಂಬ ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಶ್ರೀಕ್ಷೇತ್ರ ಧರ್ಮಸ್ಥಳದ ಕೆಲಸ ಮಾಡಿದೆ, ಅದೊಂದು ತುಂಬ ಖುಷಿ. ನಮ್ಮ ಅವರ ಜೊತೆಗೆ ಅವರ ಧರ್ಮಪತ್ನಿಯವರು ಬಂದಿದ್ದಾರೆ. ಅವರಿಗೂ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ಪತ್ರಕರ್ತರು ಮುಂದಿನ ದಿನಗಳಲ್ಲಿ ಇದೇ ರೀತಿ ನನಗೆ ಸಹಕಾರ ನೀಡಿ ಎಲ್ಲ ನಮ್ಮ ಮುಂದೆ ಆಗುವಂಥ ಎಲ್ಲ ಸೌಲಭ್ಯಗಳನ್ನು ನಾವು ಪಡೆಯೋಣ. ಆ ನಿಟ್ಟಿನಲ್ಲಿ ಮುಂದೆ ಕೆಲಸ ಮಾಡೋಣ. ಯಾವುದೇ ಸಮಸ್ಯೆ ಬಂದಾಗ ಎಲ್ಲ ಒಟ್ಟಾಗೋಣ. ಯಾವುದೇ ಬೆದರಿಕೆಗೆ ಯಾವುದು ಬಗ್ಗದೆ ನಾವೆಲ್ಲ ಒಟ್ಟಾಗಿರೋಣ ಅಂತ ಹೇಳ್ತಾ ನನ್ನ ಒಂದು 4 ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಕಾರ್ಯಕ್ರಮದ ಅಧ್ಯಕ್ಷಕ್ಕೆ. ನಾವು ಮೊದಲೇ ಯೋಜನೆ ಹಾಕೊಂಡಿದ್ದು 4 ಗಂಟೆಗೆ ಸ್ಟಾರ್ಟ್ ಮಾಡಿ 5 ಗಂಟೆಗೆ ಕಾರ್ಯಕ್ರಮ ಮುಗಿಸ್ಬೇಕು ಅಂತ. 15 ನಿಮಿಷ ತಡ ಆಗಿದೆ. ಆದರೂ ಕೂಡ ಒಂದು ಸಾಕಷ್ಟು ಸಮಯಕ್ಕೆ ಸರಿಯಾಗಿ ಮಾಡಲಿಕ್ಕೆ ಯಶಸ್ವಿ ಆಗಿದ್ದೀವಿ ಅಂತ ಅನ್ಕೋಬಹುದು. ಈಗ ಬಹುಮಾನ ವಿತರಣೆ. ಬೆಳಿಗ್ಗೆ ನಡೆದಂತಹ ಕಾರ್ಯಕ್ರಮ ಒಂದು ರಸಪ್ರಶ್ನೆ ಸ್ಪರ್ಧೆ ಮತ್ತು ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಮೊದಲನೇ ಬಹುಮಾನ ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ BGS ಶಾಲೆಯ ಮೌಲ್ಯ ಶ್ರೀಮತಿ ಅಶ್ವಿನಿ ಸಂತೋಷ್ ಅವರು ಈ ಬಹುಮಾನವನ್ನು ನೀಡಬೇಕು ಅಂತ ಕೋರ್ತೀನಿ. ಎರಡನೇ ಬಹುಮಾನ MDRS ಶಾಲೆಯ ಸೃಷ್ಟಿ. ಮೂರನೇ ಬಹುಮಾನ ಮೊಹಮ್ಮದ್ ಸಫ್ವಾನ್ ನಳಂದ ಶಾಲೆ. ರಸಪ್ರಶ್ನೆ ಸ್ಪರ್ಧೆ. ಮೊದಲನೇ ಬಹುಮಾನ ಸಾಹಿತ್ಯ ಮತ್ತೆ ಮನ್ವಿತ್. ಪ್ರಥಮ ಬಹುಮಾನ BGS ಶಾಲೆ.
ಸಾಹಿತ್ಯ ಮತ್ತೆ ಮನ್ವಿತ್ ಇವರು ವೇದಿಕೆ ಮೇಲೆ ಬರಬೇಕು. ಧನ್ಯವಾದಗಳು ಅಶ್ವಿನಿ ಸಂತೋಷ್ ಅವರಿಗೆ. ಮುಂದಿನ ಬಹುಮಾನವನ್ನು ಶ್ರೀಯುತ ಜಯರಾಮ್ ನಲಿತಾ ಇವರು ವಿತರಣೆ ಮಾಡಬೇಕು ಅಂತ ಕೋರ್ತೀನಿ. ಎರಡನೇ ಬಹುಮಾನ ಸಂಜಯ್ ಮತ್ತೆ ಚಿರಂತನ್ BGS ಶಾಲೆ ಅಲ್ಲ IGRS ಕ್ಷಮಿಸಿ IGRS ಶಾಲೆ ಬಾಳೂರು. ಸಂಜಯ್ ಮತ್ತೆ ಚಿರಂತನ್. ಮೂರನೇ ಬಹುಮಾನ ಕೃಪನ್ ಮತ್ತೆ ಪ್ರಥಮ್ ನಜರತ್ ಶಾಲೆ. ಶ್ರೀಯುತ GM ರಾಜಶೇಖರ್ ಅವರು ಈ ಬಹುಮಾನವನ್ನು ಕೊಡಬೇಕು ಅಂತ ಕೋರ್ತೀನಿ. ಸಮಾಧಾನಕರ ಬಹುಮಾನ ಅಂದ್ರೆ ಈ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಹತ್ತಿರದ ಒಂದು ಪೈಪೋಟಿ ನೀಡಿದಂತ ಸುಜಿತ್ ಮತ್ತೆ ಉಮಿತ್ MDRS ಮೂಡಿಗೆರೆ. ಈ ಬಹುಮಾನ ಶ್ರೀಯುತ ಮಂಚೇಗೌಡರು ನೀಡಬೇಕು ಅಂತ ಕೋರ್ತಾ ಇದ್ದೀನಿ. ಇನ್ನೋರ್ವ ಪದವಿ ಪೂರ್ವ ಜೂನಿಯರ್ ಕಾಲೇಜಿನ ಐಶಾನ್ಯ ಮತ್ತು ಅವರ ಇನ್ನೊಬ್ಬ ಬಂದಿಲ್ಲ. ಐಶಾನ್ಯ ಜೊತೆಲಿದ್ಯಾರೋ ಅವರ ಶಿಕ್ಷಕರು ತಗೋಬೇಕಂತ ಕೊಡ್ತೀನಿ. ಐಶಾನ್ಯ ಮತ್ತು ಶರದಿ ಈ ಬಹುಮಾನವನ್ನು ಮಾನ್ಯ ಠಾಣಾಧಿಕಾರಿಗಳಂತ ಶ್ರೀಯುತ ಶ್ರೀನಾಥ್ ರೆಡ್ಡಿ ಅವರು ನೀಡಬೇಕು ಅಂತ ಕೋರ್ತಾ ಇದ್ದೀನಿ. ಬಹುಮಾನ ವಿತರಣೆ ಮಾಡಿದಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಪ್ರಶಸ್ತಿ ಪತ್ರ ನೀಡಲಾಗುತ್ತದೆ. ಆ ನಂತರ ಕಾರ್ಯಕ್ರಮದ ನಂತರ ಇಲ್ಲಿ ಬಂದು ತಗೊಂಡು ಹೋಗ್ಬೇಕಂತ ಕೇಳ್ತೀನಿ. ಈಗ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಉಡಾಯಿ ಮಂಜೆ ಬೆಟ್ಟು ಬಾರೆ ಬಾಡು ಬಾಕ್ಯತಿ ಮಾಡು ತಾರಮಣ್ಣ ಬೂತ್ತಲು ಮುತ್ರಣ್ಣ ಗಂಡ ಕನಕಲು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿನಿಯರು ವೇದಿಕೆ ಮೇಲೆ ಬರಬೇಕಂತ ಕೊಡ್ತೀವಿ. ಅವರಿಗೆ ಒಂದು ಪ್ರಶಸ್ತಿ ಪತ್ರವನ್ನು ನೀಡಲಾಗುತ್ತೆ. ದಯವಿಟ್ಟು ಎಲ್ಲ ಒಂದು ನಿಮಿಷದಲ್ಲಿ ಬಂದು ಪ್ರಶಸ್ತಿ ಪತ್ರ ತಗೋಬೇಕು ಎಲ್ಲ ವಿದ್ಯಾರ್ಥಿನಿಯರು ಬನ್ನಿ. ಬಹುಮಾನ ಪಡೆದಂತ ವಿದ್ಯಾರ್ಥಿನಿಯರು ದಯವಿಟ್ಟು ಹೋಗ್ಬೇಡಿ. ಒಂದು ಪೇಪರ್ಗೆ ಒಂದು ಫೋಟೋ ಬೇಕಾಗ್ತದೆ. ದಯವಿಟ್ಟು ಬಹುಮಾನ ಪಡೆದಕ್ಕಂಥವ್ರು ಅಲ್ಲೇ ಇರಬೇಕು. ಲಾಸ್ಟಿಗೆ ಒಂದು ಫೋಟೋ ತಗೊಳ್ತೀವಿ. ತಗೋದು
ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಂತ ಮೂಡಿಗೆರೆ ಕರ್ತವ್ಯನಿರತ ಪತ್ರಕರ್ತರ ಸಂಘದ ಗೌರವ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಸನ್ನ ಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಬಹುಮಾನಗಳ ಪ್ರಾಯೋಜಕತ್ವವನ್ನು ವಹಿಸಿದಂಥ ಶ್ರೀಮತಿ ಅಶ್ವಿನಿ ಸಂತೋಷ್ ಅವರಿಗೆ ನೆನಪಿನ ಕಾಣಿಕೆ ಮೂಲಕ ಗೌರವವನ್ನು ಸಮರ್ಪಿಸ್ತಿದ್ವಿ. ದಯವಿಟ್ಟು ನಮ್ಮ ಸಂಘದ ಸದಸ್ಯರು ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಂತ ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಒಂದು ಪತ್ರಕರ್ತರ ಕಾರ್ಯಕ್ರಮಗಳಿಗೆ ಸದಾ ಆಗಮಿಸಿ ಸಹಕಾರ ಮಾರ್ಗದರ್ಶನ ನೀಡುತ್ತಾ ಶ್ರೀಯುತ ದೀಪಕ್ ಗಡ್ಡೈ ಅವರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಸಂಘದ ವತಿಯಿಂದ ನೀಡಬೇಕಂತ ಕೋರ್ತಾ ಇದ್ದೀನಿ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ಕೆ ಮಂಚೇಗೌಡರು, ಇವರು ಸಹ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇರ್ತಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೀವಿ. ಶ್ರೀಯುತ ರಾಜಶೇಖರ್ ಸರ್ ಅವರು ಹಲವಾರು ವರ್ಷಗಳಿಂದ ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದಾರೆ, ಮಾರ್ಗದರ್ಶನ ನೀಡ್ತಾ ಇದ್ದಾರೆ, ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಶ್ರೀಯುತ ರಘು ಜನ್ನಾಪುರ ಅವರು, ಇವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲ ಕಾರ್ಯಕ್ರಮಗಳು ನಮ್ಮ ಜೊತೆ ಇರ್ತಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಶ್ರೀಯುತ ಶ್ರೀನಾಥ್ ರೆಡ್ಡಿ ಸರ್ ಅವರು, ಠಾಣಾಧಿಕಾರಿಗಳು ಮೂಡಿಗೆರೆ, ಇವರು ಸಹ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಮಾರ್ಗದರ್ಶನ ನೀಡಿದರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇನ್ನೂರು ಮುಖ್ಯ ಅತಿಥಿ ಶ್ರೀಯುತ ಮನೋಜ್ ಹಳಕೋಟೆ ನಮ್ಮ ಕಾರ್ಯಕ್ರಮ ಭಾಗವಹಿಸುತ್ತಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತೇವೆ. ಅದೇ ರೀತಿಯಾಗಿ ಚಿಕ್ಕಮಗಳೂರು ಆಗಮಿಸಿದ ಶ್ರೀಯುತ ಪುರುಷೋತ್ತಮ್ ಸರ್ ಅವರು, ಅನಿಲ್ ಸರ್ ಅವರು ಹಾಗೂ ಶ್ರೀಯುತ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ತಾವೊಂದು ತಮ್ಮ ನೆನಪಿನ ಕಾಣಿಕೆ ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಶ್ರೀಯುತ ಲಕ್ಷ್ಮಣಗೌಡರು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ದಯವಿಟ್ಟು ತಾವು ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ತಾ ಇದ್ದೀನಿ. ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಾ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದ ಅರ್ಪಿಸ್ತೇನೆ. ದಯವಿಟ್ಟು ಯಾರ ಹೆಸರಾದರೂ ಒತ್ತಡದಲ್ಲಿ ಬಿಟ್ಟು ಹೋಗಿದ್ರೆ ಅನ್ಯತಾ ಭಾವಿಸ್ತಲೇ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಾ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಕೋರ್ತೇವೆ. ಅದೇ ರೀತಿಯಾಗಿ ಶ್ರೀಮತಿ ಸುಚಿತಾ ಪ್ರಸನ್ನ ಇವರು ನಮ್ಮ ಕ್ವಿಜ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಾಕಷ್ಟು ಸಹಕಾರ ನೀಡಿದ್ದಾರೆ. ದಯವಿಟ್ಟು ಸುಚಿತಾ ಪ್ರಸನ್ನ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೋರ್ತಾ ಇದ್ದೀನಿ. ಶ್ರೀಮತಿ ಸುಚಿತಾ ಪ್ರಸನ್ನ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕುಮಾರಿ ಅನನ್ಯ ಟ್ರಾನ್ಸ್ಲೇಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಸಹಕಾರ ನೀಡಿದ್ದಾಳೆ. ಇವಳು ಕೂಡ ಒಂದು ನೆನಪಿನ ಕೊಡ್ಬೇಕಂತ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ರಸಮಂಜರಿ ಕಾರ್ಯಕ್ರಮ ನೀಡಿ ವಿದ್ಯಾರ್ಥಿಗಳು ನಡೆಸುತ್ತಾ ಹಾಗೂ ಸಹಕಾರ ನೀಡುತ್ತಾ ಶ್ರೀಯುತ ಬಕ್ಕಿ ಮಂಜೂರ್ ಅವರು, ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ನೀಡಿ ಹಾಗೂ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಂತ ಕುಮಾರಿ ಅನನ್ಯ ಹಾಗೂ ವಿದ್ಯಾರ್ಥಿಗಳಿಗೆ ಸಂಗೀತದ ಒಂದು ಮಾಹಿತಿ ನೀಡಿದ ಶ್ರೀಯುತ ಬಕ್ಕಿ ಮಂಜೂರ್ ಅವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೋರ್ತಾ ಇದ್ದೀನಿ. ಶ್ರೀಯುತ ವಸಂತ್ ಹಾರ್ಗೋಡ್ ಸಾಕಷ್ಟು ಸಹಕಾರ ನೀಡಿದ್ದೀರಾ, ದಯವಿಟ್ಟು ವೇದಿಕೆ ಬರಬೇಕಂತ ಕೋರ್ತೀನಿ. ಸಾಕಷ್ಟು ಒಂದು ಎಲ್ಲ ಒಂದು ನಮ್ಮ ಸಂಘದ ಸದಸ್ಯರ ಅಪೇಕ್ಷೆ ಮೇರೆಗೆ ನಮಗೆ ಕಾರ್ಯಕ್ರಮ ನೇರ ಪ್ರಸಾರ ಮಾಡಿಕೊಟ್ಟಂತ ಕಿರಣ್ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ತೀನಿ. ನಿನ್ನೆಯಿಂದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ಹಾಗೂ ನಿನ್ನೆಲ್ಲ ಕೂಡ ಸಾಕಷ್ಟು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಬೆಳಗ್ಗೆ ಎಲ್ಲರಿಗಿಂತ ಮೊದಲು ಬಂದು ಇಲ್ಲಿ ಒಂದು ವೇದಿಕೆಯನ್ನು ಸಿದ್ಧಗೊಳಿಸಿ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ. ಶ್ರೀಯುತ ಕಿರಣ್ ರವರು ವೇದಿಕೆ ಮೇಲೆ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ತಗೋಬೇಕು ಅಂತ ಕೋರ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಸಾಕಷ್ಟು ಸಮಯದಲ್ಲಿ ಊಟ ಮಾಡಿದಾಗ ಊಟ ಎಲ್ಲ ಮಾಡಿ ಆದ್ಮೇಲೆ ಬೇವಿನಲ್ಲಿ ನೆತ್ತಿಡ್ತಾರಂತೆ. ಆ ಬೇವಿನಲ್ಲಿ ಮಹತ್ವನೇ ಗೊತ್ತಿರಲ್ಲ. ಅಂತ ಒಂದು ಎಲೆ ಮರ ಕಾಯಿ ಅಂತೆ. ಬಹುಶಃ ಇವ್ರನ್ನ ಫಸ್ಟಿಗೆ ಗುರುತಿಸಬೇಕಾಗಿತ್ತು, ಆದ್ರೆ ಕೊನೆಗೆ ಗುರುತಿಸಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಒಂದು ಈ ಒಂದು ಸಭಾಂಗಣವನ್ನು ಶುಚಿತ್ವಗೊಳಿಸಿ ಎಲ್ಲ ಒಂದು ಚೇರ್ಗಳನ್ನ ಜೋಡಿಸಿ ಬೇಜ್ಗಳನ್ನ ಜೋಡಿಸಿ ನಿನ್ನೆಂದು ಕೂಡ ನಮ್ಗೆ ಸಹಕರಿಸಿದಂತ ಸುಂದರೇಶ್ ತಾಲೂಕ್ ಪಂಚಾಯತ್ ಅಟೆಂಡರ್ ಇವರು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದಂತವರು ಶ್ರೀಯುತ ಸುಂದರೇಶ್ ಇವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಬಹುಮಾನ ತಗೋಬೇಕಂತ ಕೋರ್ತಾ ಇದ್ದೀನಿ. ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೋರ್ತಾನೆ. ಸುಂದರೇಶ್, ತಾಲೂಕ್ ಪಂಚಾಯತಿ ಸುಂದರೇಶ್. ಅತಿಥಿಗಳಿಗೆ ಒಂದು ವಿನಂತಿ ಹಾಗೂ ಒಂದು ಮಾಹಿತಿ ಸರ್. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸುಂದರೇಶ್ ತುಂಬಾ ಕೆಲಸ ಮಾಡ್ತಾರೆ.
ಬಹುಶಃ ಅವ್ರನ್ನ ಯಾರನ್ನೂ ಗುರುತಿಸಂತ ಕೆಲಸ ಮಾಡ್ತಾ ಇಲ್ಲ. ಪ್ರಪ್ರಥಮ ನಾವು ಗುರುತಿದ್ದೀವಿ. ಸುಂದರೇಶ್ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ಇಷ್ಟೊತ್ತು ಪ್ರೀತಿಪೂರ್ವಕವಾಗಿ ನಮ್ಮ ಜೊತೆ ಇದ್ದು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಹೃದಯದ ಸಹಕಾರ ನೀಡಿದಂತ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಹೃದಯಪೂರ್ವಕವಾದ ವಂದನಾಪಗಳನ್ನು ಧನ್ಯವಾದಗಳು ಅರ್ಪಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತಾ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ವಾವ್ ವಾವ್ ವಾವ್,